ಕೂಡ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ನಾವು ಇವತ್ತು ಜಿಲ್ಲಾಧಿಕಾರಿಯವರ ಕಚೇರಿ ಮುಂದೆ ಧರಣಿಯನ್ನು ಕೂತಿದ್ದೇವೆ. ಸರ್ಕಾರ ನಮ್ಮ ಮೇಲೆ ಮಾಡ್ತಕ್ಕಂಥ ಧೋರಣೆಯನ್ನು ಕುರಿತು ಹಾಗೂ KPME ಆ್ಯಕ್ಟ್ ಅನ್ವಯ ಪರಿವೀಕ್ಷಣಾ ಹೆಸರಿನಲ್ಲಿ ವೈದ್ಯರುಗಳಿಗೆ ಆಗ್ತಾ ಇರುವಂಥ ತೊಂದರೆಯ ಕುರಿತು ಸರ್ಕಾರಕ್ಕೆ ಮನವರಿಕೆ ಕೊಡುವ ನಿಟ್ಟಿನಲ್ಲಿ ನಾವೆಲ್ಲರೂ ಇವತ್ತು ಸೇರಿದ್ದೇವೆ. ಹಾಗೆ ಪ್ರಾಸ್ತಾವಿಕವಾಗಿ ನಮ್ಮ ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು ಮಾತಾಡ್ಲಿಕ್ಕಿದ್ದಾರೆ. ಎಲ್ಲ ವೈದ್ಯ ಮಿತ್ರರಿಗೂ ಹಿಂದುಗಡೆ ಇದ್ದವರು ಎಲ್ರಿಗೂ ಕೂಡ ದಯವಿಟ್ಟು ಮುಂದೆ ಬನ್ನಿ. ನಾವು ಇವತ್ತು ಪ್ರತಿಭಟನೆಗೆ ಬಂದವರು, ಆದಷ್ಟು ಜನ ಮುಂದ್ಗಡೆ ಬಂದರೆ ಒಳ್ಳೆಯದು. ನಾವು ಕೆಳಗಡೆ ಕೂತ್ಕೊಳ್ಳುವ. ನಮ್ಮ ಪ್ರತಿಭಟನೆ ಜನರಿಗೆ ಗೊತ್ತಾಗಬೇಕು. ಯಾಕಂದರೆ ಇವತ್ತು ನಾವು ಒಂದು ಡಿಗ್ರಿ ಪಡೆದು 5.5 ವರ್ಷ ಕಲಿತು ಪ್ರಾಕ್ಟೀಸ್ ಮಾಡಿ 10-15 ವರ್ಷ, ಕೆಲವರು 30 ವರ್ಷ 40 ವರ್ಷ ಸರ್ವೀಸನ್ನು ನೀಡ್ತಿರುವಂಥ ವೈದ್ಯರನ್ನು ನಕಲಿ ವೈದ್ಯ ಅಂಥೇಳಿ ಸಾಮಾಜಿಕ ಜಾಲತಾಣದಲ್ಲಿ ಬಿಂಬಿಸುವಂಥದ್ದು, ಇದನ್ನು ನಾವು ಖಂಡಿಸಲೇಬೇಕು. ಯಾಕಂದರೆ ಜನರಿಗೆ ಅರ್ಥ ಆಗ್ತಾ ಇಲ್ಲ ನಕಲಿ ಯಾರು, ಕ್ವಾಲಿಫೈಡ್ ಡಾಕ್ಟರ್ಸ್ ಯಾರು ಅಂತೇಳಿ. ಯಾರೇ ಒಬ್ಬ ರಿಜಿಸ್ಟ್ರ್ ಇಲ್ಲದಂಥ ವೈದ್ಯ ಸಿಕ್ಕಿದ ತಕ್ಷಣ ಅವನನ್ನು ನಕಲಿ ಅಂತ ಹೇಳಿ ಬಿಂಬಿಸಿ ಅವರ ಜೊತೆಗೆ ನಾವು ಡಿಗ್ರಿ ಪಡೆದಂಥ ವೈದ್ಯರನ್ನು ಕೂಡ ಸೇರಿಸಿ ನ್ಯೂಸ್ ಮಾಡುವಂಥದ್ದು, ನಮ್ಮ ವೈದ್ಯ ಪದ್ಧತಿಯನ್ನು ಕಡೆಗಣನೆ ಮಾಡಿ ನಮ್ಮ ಏನು ವೈಯಕ್ತಿಕ ಜೀವನದ ಮೇಲೆ ಪರಿಣಾಮ ಬೀಳ್ತಾ ಇದೆ. ಯಾಕಂದರೆ ಇದನ್ನು ನಾವು ಇವತ್ತು ಸಮಾಜಕ್ಕೆ ಹೇಳಿಲ್ಲ ಅಂದರೆ ಮುಂದೊಂದಿನ ತುಂಬ ಕಷ್ಟ ಆಗ್ತದೆ. ನಿನ್ನೆಲ್ಲ ಮೊನ್ನೆ ನಾನು ಈ ತುಳುನಾಡ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷನ ಆದ ನಂತರ ನನಗೆ ಸಾಕಷ್ಟು ಮೆಸೇಜ್ ಬರ್ತದೆ, ಸಾಕಷ್ಟು ಕಾಲ್ ಬರ್ತದೆ. ನನ್ನ ಮಗಳು ನನಗೆ ಮೊನ್ನೆ ಕೇಳಿದ್ಲು, ಅಪ್ಪ ಇದು ಏನಪ್ಪ ಇದು, ದಿನ ನಿನ್ನ ಗ್ರೂಪಲ್ಲಿ ನೀನು ವಾಟ್ಸಪ್ ಓಪನ್ ಮಾಡಿದ್ರೆ ಬರೀ ನಕಲಿ ಡಾಕ್ಟರ್ ಅಂತಾರಲ್ಲ, ಎಂಥ ಕತೆ ನಿಂದು, ಹಾಗಾದ್ರೆ ನಿನ್ನ ಡಿಗ್ರಿ ನಕಲಿಯಾ ಅಂತ ಕೇಳಿದ್ಲು. ಇಂಥ ಪರಿಸ್ಥಿತಿ ನಮಗೆ ಬಂದು ನಿಂತಿದೆ. ನಾನು ಒಂದು ಕ್ಷಣ ಏನು ಉತ್ತರ ಕೊಡಬೇಕಂತ ಗೊತ್ತಾಗಲಿಲ್ಲ. ಇದು ನಾಳೆ ನನ್ನ ಮಗಳು ನನಗೆ ಕೇಳಿದ್ರು ಓಕೆ, ನನ್ನ ಮಗಳಿಗೆ ಅವಳ ಸ್ನೇಹಿತೆ ಕೇಳಿದರೆ ಹೇಗೆ, ಅವಳು ಹೇಗೆ ಉತ್ತರ ಕೊಡಬೇಕು? ಇದೊಂದು ಯಕ್ಷ ಪ್ರಶ್ನೆ. ಯಾಕಂದರೆ ಇವತ್ತು ನಾವು ಈ ಥರ ಪ್ರತಿಭಟನೆ ಮಾಡಲಿಲ್ಲ ಅಂತ ಆದರೆ ನಾವು ಒಪ್ಕೊಂಡಂಗೆ ಆಗ್ತದೆ. ಆದ್ದರಿಂದ ಇವತ್ತು ನಾವೆಲ್ಲ ಇಲ್ಲಿ ಸೇರಿದ್ದೇವೆ. ನನ್ನ ಮಾತುಗಳನ್ನು ಮುಗಿಸ್ತಾ ನಮ್ಮ ಸ್ಥಾಪಕ ಅಧ್ಯಕ್ಷರಿಗೆ ನಾವು ನ್ಯಾಯಕ್ಕಾಗಿ ಒಂದು ಘೋಷಣೆಯನ್ನು ಕೂಗಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ. ಅನ್ಯಾಯ, ಅನ್ಯಾಯ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ. ಬೇಕೇ ಬೇಕು. We want justice. We want, we want, we want, we want, we want. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ.
ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ವಿ ಒನ್, ವಿ ಒನ್, ವಿ ಒನ್. ಹೋರಾಟ, ಹೋರಾಟ, ನ್ಯಾಯಕ್ಕಾಗಿ ಹೋರಾಟ, 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 ನ್ಯಾಯಕ್ಕಾಗಿ ಹೋರಾಟ, 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 ಹೋರಾಟ. ತಿದ್ದುಪಡಿ ಮಾಡಿ, ತಿದ್ದುಪಡಿ ಮಾಡಿ, ಕಾನೂನಲ್ಲಿ ತಿದ್ದುಪಡಿ ಮಾಡಿ, ತಿದ್ದುಪಡಿ ಮಾಡಿ, ತಿದ್ದುಪಡಿ ಮಾಡಿ, ತಿದ್ದುಪಡಿ ಮಾಡಿ, ತಿದ್ದುಪಡಿ ಮಾಡಿ, ಕಾನೂನಲ್ಲಿ ತಿದ್ದುಪಡಿ ಮಾಡಿ, ತಿದ್ದುಪಡಿ ಮಾಡಿ, ತಿದ್ದುಪಡಿ ಮಾಡಿ, ಕಾನೂನಲ್ಲಿ ತಿದ್ದುಪಡಿ ಮಾಡಿ. ಹೋರಾಟ, 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 ಹೋರಾಟ. ವಿ ಒನ್, ವಿ ಒನ್, ವಿ ಒನ್. ನ್ಯಾಯ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಇದು ನ್ಯಾಯ ಅಲ್ಲ. ವಿ ವಾಂಟ್, ವಿ ವಾಂಟ್, ವಿ ವಾಂಟ್, ವಿ ವಾಂಟ್, ವಿ ವಾಂಟ್, ವಿ ವಾಂಟ್. ಪೊರಂಬಾಟ, 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 ಪೊರಂಬಾಟ. ಒಂದು ನ್ಯಾಯ ಹತ್ತು, ಒಂದು ನ್ಯಾಯ ಹತ್ತು, ಒಂದು ನ್ಯಾಯ ಹತ್ತು, ಒಂದು ನ್ಯಾಯ ಹತ್ತು. ವಿಷಯ ಅಂದರೆ ಹಲವಾರು ಸಮಯಗಳಿಂದ ನಮ್ಮ BAMS ಡಾಕ್ಟರ್ಸ್ನವರು ಅವಶ್ಯಕ ಅಲೋಪತಿ ಔಷಧಿಗಳನ್ನು ಕೊಡಬೇಕು ಅಂತ ಹೇಳ್ಕೊಂಡು ಮೊದಲಿನಿಂದ ಬೇಡಿಕೆ ಉಂಟು. ಇದು ಬೇರೆ ಬೇರೆ ಸ್ಟೇಟಲ್ಲಿ ಭಾರತ ದೇಶದ ಹೆಚ್ಚು 11 ರಾಜ್ಯದಲ್ಲಿ ಆಲ್ರೆಡಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಒಬ್ಬ ಒಂದು ಅರ್ಜೆಂಟ್ ಆಗಿ ಒಂದು ಬರ್ತಾನೆ, ಒಂದು ಶೀತ ಅಂತ ಹೇಳ್ಕೊಂಡು ಬಂದವನಿಗೆ, ಅವನಿಗೆ 102 ಡಿಗ್ರಿ ಇರ್ತದೆ. ಆಗ ಒಂದು ನೀನಿಂದ ಒಂದು ಮೆಡಿಕಲ್ ಒಂದು ಔಷಧಿ ತೆಕ್ಕೊಡು ಅಂತ ಹೇಳದಿದ್ರೆ ಅವನದು ತೊಂದರೆ ಆಗ್ತದೆ. ಅದ್ರ ಬದಲು ನೀನು ಒಂದು 20 ಕಿಲೋಮೀಟರ್ ದೂರಕ್ಕೆ ಸಿಟಿಗೆ ಬಂದು ಡಾಕ್ಟರ್ ಹತ್ರ ಮೀಟ್ ಮಾಡೋದಂದ್ರೆ ಅವ್ರಿಗೆ ಕಷ್ಟ. ಆ ಸಂದರ್ಭದಲ್ಲಿ ಒಬ್ರು ಡಾಕ್ಟರ್ ಜವಾಬ್ದಾರಿ ಇರ್ತಂದ್ರೆ ಯಾರು ರೋಗಿ ಇದ್ದಾರೆ ಅವರಿಗೆ ಒಂದು ಚಿಕಿತ್ಸೆ ನೀಡುವಂತ ಜವಾಬ್ದಾರಿ ಇರ್ತದೆ. ಅದರಿಂದಾಗಿ ನಾವು ಇವತ್ತು ಎಲ್ಲ ಡಾಕ್ಟರ್ಸ್ ಪರವಾಗಿ ನಾವು ನಿಮ್ಮ ಮೂಲಕ ನಾವು ಸಿದ್ದರಾಮಯ್ಯ ಸರ್ ಮತ್ತೆ ಇದಕ್ಕೆ ನಮ್ಮ ಗುಂಡೂರು ಸರ್ಗೆ ನೀವು ಕಳಿಸ್ಬೇಕು, ಮನವಿಯನ್ನ ಕಳಿಸ್ಬೇಕು ಅಂತ ಹೇಳ್ಕೊಂಡು ನಾವು ಕೊಡ್ತಾ ಇದ್ದೇವೆ ಸರ್. ಎರಡು ಸರ್ತಿ ಆದಷ್ಟು ಪ್ಲೀಸ್ ಹಿಂಗೆ ಬನ್ನಿ ಸರ್, ಹಿಂಗೆ ಬನ್ನಿ, ಹಿಂಗೆ ಬನ್ನಿ ದಯವಿಟ್ಟು. ಮೇಡಮ್ ಬೈದಿದ್ದಾರೆ ಇದೆ ಮತ್ತೆ ಆದಷ್ಟು ಎಲ್ಲ ಡಾಕ್ಟರ್ಸ್ ವಿಷಯ ಗೊತ್ತಾಗ್ಬೇಕಲ್ಲ.
ದಯವಿಟ್ಟು ಪ್ಲೀಸ್ ಆದಷ್ಟು ನಾವು ಇವತ್ತು ಬಂದದಂದ್ರೆ ನಮ್ಮ ಉದ್ದೇಶ ಈಡೇರಲಿಕ್ಕೋಸ್ಕರ ದಯವಿಟ್ಟು ನೀವೆಲ್ಲರೂ ಸಹ ಇಲ್ಲಿ ಬರಬೇಕು. ಎಲ್ಲ ಆದಷ್ಟು ನೀವು ದೂರ ದೂರ ನಿಲ್ಲುವುದಲ್ಲ, ನೀವು ಇಲ್ಲಿ ಬರಬೇಕು, ಆದಷ್ಟು ಹತ್ತಿರ ಬರಬೇಕು. ಯಾಕಂದ್ರೆ ನಮ್ಮ ನೋವು ಸಂಬಂಧಪಟ್ಟ ಇಲಾಖೆಗೆ ಗೊತ್ತಾಗಬೇಕು, ಸರ್ಕಾರಕ್ಕೆ ಮುಟ್ಟಬೇಕು. ನಮ್ಮ ನೋವು ಬೆಂಗಳೂರಿನ ವಿಧಾನಸೌಧಕ್ಕೆ ಮುಟ್ಟಬೇಕು. ಆ ರೀತಿಯ ವಾಯ್ಸ್ ಇರ್ಬೇಕು ನಮಗೆ. ಯಾವಾಗ ತನಕ ನಾವು ಸುಮ್ಮನೆ ಕೂತ್ಕೊಳ್ತೇವ ನಮ್ಮ ಡಿಮಾಂಡ್ಸ್ ಗೊತ್ತಾಗುದಿಲ್ಲ. ಇವನ್ನ ಒಂದು ತಾಯಿ ಕೂಡ ಸಾಗೆ ಮಗು ಅಲ್ತ್ರೆ ಮಾತ್ರ ಗೊತ್ತಾಗ್ತದೆ ಇವತ್ತು ಈಗ ಆ ಮಗುವಿಗೆ ಹಸಿವಾಗ್ತಂತ ಗೊತ್ತಾಗ್ತದೆ. ಅದಕ್ಕೋಸ್ಕರ ನಾವು ಇಂದಿನಿಂದ ನಮಗೆ ಗೊತ್ತುಂಟು, ಯಾವುದೇ ಒಂದು ಈ ಕಾನೂನು ಆಗಿರ್ಬೋದು, ಯಾವುದೇ ಒಂದು ಬೇರೆ ಬೇರೆ ವಿಷಯ ಬಂದಾಗ ಸಹ ಯಾವಾಗ ಬೀದಿಗೆ ಬಂದು ಹೋರಾಟ ಮಾಡಿದ ಕೂಡಲೇ ಸಹ ಅದು ವಿಧಾನಸೌಧಕ್ಕೆ ಸಹ ಗೊತ್ತಾಗಿದೆ, ಅದೇ ಪಾರ್ಲಿಮೆಂಟಲ್ಲಿ ಸಹ ಚರ್ಚೆ ಬರ್ತದೆ. ಮೊದಲಿಂದ ಹಲವಾರು ಹೋರಾಟಗಳು ನೀವು ನೋಡಿರ್ಬೋದು. ಇದು ಸ್ವಾತಂತ್ರ್ಯ ಪೂರ್ವದಿಂದ ಆಗಿರ್ಬೋದು, ಸ್ವಾತಂತ್ರ್ಯ ನಂತರ ಆಗಿರ್ಬೋದು. ಇವತ್ತು ಹಲವಾರು ಕಾನೂನುಗಳಾಗಿರ್ಬೋದು, ಕಾರ್ಮಿಕ ಕಾನೂನು ಆಗಿರ್ಬೋದು, ಮಹಿಳಾ ಕಾನೂನು ಆಗಿರ್ಬೋದು, ಬೇರೆ ಬೇರೆ ಕಾನೂನುಗಳು ಜಾರಿ ಆಗಬೇಕಾದ್ರೆ ಸುಲಭದಲ್ಲಿ ಆಗಲಿಲ್ಲ. ನಮ್ಮ ಹಿರಿಯರು ಹೋರಾಟ ಮಾಡಿದ್ದನ್ನು ಇವತ್ತು ನಾವು ಅನುಭವಿಸಿದ್ದೇವೆ. ಎಷ್ಟು ಸುಂದರವಾದ ಒಂದು ಜಿಲ್ಲಾಧಿಕಾರಿ ಕಚೇರಿ ಆಗಬೇಕಾದ್ರೆ ಸಹ ಇಲ್ಲೇ ಯಾರ ಹಿಂದಿನ ಹೋರಾಟ ಮಾಡಿದ್ರಿಂದ ಇಂಥ ಒಂದು ಕಚೇರಿ ಆಗಿದೆ. ಇವತ್ತು ಯಾವುದೇ ಒಂದು ಸವಲತ್ತು ಆಗಬೇಕಾದ್ರೆ, ಯಾವುದಾದ್ರು ರೋಡ್ ಆಗಬೇಕಾದ್ರೆ ನಮ್ಮ ಹಿರಿಯರು ಆ ಸಂದರ್ಭದಲ್ಲಿ ಹೋರಾಟ ಮಾಡಿದ್ರಿಂದಾಗಿ ಆ ರಸ್ತೆಯಲ್ಲಿ ನಾವು ಬರ್ತಿದ್ದೇವೆ. ಇವತ್ತು ನಮಗೆ ಅನ್ಯಾಯ ಆಗಿದೆ, ನಮಗೆ ತೊಂದರೆ ಆಗಿದ್ದೇವೆ. ನಾವು ಎಲ್ಲರೂ ಸಹ ಸೇರಿಕೊಂಡು ನಮ್ಮ ಡಿಮಾಂಡ್ ಇಟ್ಟರೆ ಮಾತ್ರ ಅದು ಎಫೆಕ್ಟ್ ಆಗ್ತದೆ. ಇವತ್ತು ಸಮಸ್ಯೆ ಅಂದರೆ ಡಾಕ್ಟರ್ಸ್ ಅಂದರೆ ಸಾಫ್ಟ್ ಡಾಕ್ಟರ್ಸ್ ಅಂದರೆ ಎಂತ ನೆನೆಸ್ತಾರೆ, ಪರವಾಗಿಲ್ಲ ಅವರು ಶಾಂತಿ ಪ್ರಿಯರು, ಖಾಲಿ ಮದ್ದು ಕೊಡ್ತಾರೆ, ಅವ್ರಿಗೆ ಕೋಪ ಬರುವುದಿಲ್ಲ ಅಂತ ಹೇಳ್ಕೊಂಡು ಅವರ ಮೇಲೆ ಅವರ ಮೇಲೆ ಅವರನ್ನು ದಬ್ಬಾಳಿಕೆ ಮಾಡುವಂಥ ಪರಿಸ್ಥಿತಿ ಬರ್ತದೆ. ನನಗೇನು ಬೇಸರ ಆಗ್ತದೆ. ಮೊನ್ನೆ ಇತ್ತೀಚಿನ ದಿನದಲ್ಲಿ ನಾನು ನೋಡ್ತಿದ್ದೇನೆ, ಬೇರೆ ಬೇರೆ ವಾಹಿನಿಗಳಲ್ಲಿ, ವೆಬ್ಸೈಟ್ ಚಾನಲ್, ಬೇರೆ ಬೇರೆ ಚಾನಲಲ್ಲಿ ಒಂದು ಡಾಕ್ಟರನ್ನು ಒಂದು ಕಾಳಗಿನ ಪರಿಸ್ಥಿತಿಯಲ್ಲಿ ತಂದಿದ್ದಾರೆ. ಇದು ಯಾವ ಕೂಡ ಅದು ಕ್ಷಮೆಗೆ ಅರ್ಹರಲ್ಲ ಅಂತ ಒಂದು ಅವರನ್ನು ಆ ರೀತಿಯಲ್ಲಿ ಕ್ರಿಯೇಟ್ ಮಾಡ್ತಿದ್ದಾರೆ. ಯಾಕಂದ್ರೆ ಡಾಕ್ಟರ್ಸ್ ಅಂದರೆ ಒಂದು ವಿಲನ್ ಟೈಪಲ್ಲಿ ಮಾಡ್ತಾರೆ. ಯಾರನ್ನು ಹೀರೋಗಳಾಗಿ ಚಿತ್ರಿಸುವ ಬದಲು ವಿಲನ್ ಆಗಿ ಚಿತ್ರಿಸ್ತಾ ಇದ್ದಾರೆ. ಇದು ದುರಂತ. ಒಳ್ಳೆ ಕೆಲಸ ಈಗ ಜನರಿಗೆ ಗೊತ್ತಾಗ್ತಾ ಇಲ್ಲ, ಅದಕ್ಕೆ ಬೇಸರ ಆಗ್ತಾ ಉಂಟು. ಈಗಿನ ಪರಿಸ್ಥಿತಿ ತಕ್ಕ ಕಾವ್ಯಗಳ ಕೊಂದರೆ ಮುಖಪಟ್ಟದಲ್ಲಿ, ಕಾವ್ಯ ಬರೆದ ಒಳಪುಟದಲ್ಲಿ ಈ ಪರಿಸ್ಥಿತಿ ಆ ರೀತಿಯಲ್ಲಿ ಹೋಗಿದೆ, ಅದೇ ರೀತಿಯಲ್ಲಿ ಪ್ರಮೋಟ್ ಆಗ್ತದೆ. ನಮಗೆ ಅದು ಬೇಸರ ಆಗ್ತಾ ಉಂಟು. ಇವತ್ತಿಷ್ಟು ಜನ ಡಾಕ್ಟರ್ಸ್ ನೀವು ಇಲ್ಲಿ ಬಂದು ಕೂತಿದ್ದೀರಂದ್ರೆ ಅದು ನಮಗೆ ನಿಜವಾಗಿ ಅಪಮಾನ, ವ್ಯವಸ್ಥೆಗೆ ಅಪಮಾನ, ಸಮಾಜಕ್ಕೆ ಅಪಮಾನ. ಯಾಕೆಂದ್ರೆ ನಿಮ್ಮನ್ನು ನಂಬಿಕೊಂಡು ಎಷ್ಟು ಜನ ರೋಗಿಗಳಾಗಿರ್ಬೋದು, ಸಮಾಜದ ಜನರು ಬಂದು ಇವತ್ತು ಕ್ಲಿನಿಕ್ ಎದುರುಗಡೆ ಬರ್ತಾರೆ. ಅವ್ರಿಗೆ ಏನಾದ್ರು ತೊಂದರೆ ಆದರೆ ಯಾರು ಕಾರಣ? ಅದಕ್ಕೆ ನೀವು ಯಾರು ಕಾರಣ ಅಲ್ಲ, ಸಂಬಂಧಪಟ್ಟ ಇಲಾಖೆ ಕಾರಣ. ಇವತ್ತೊಂದು ಇನ್ಸ್ಪೆಕ್ಷನ್ ಅಂತ ಹೇಳ್ಕೊಂಡು, ಇದು ರೆಗ್ಯುಲರ್ ಮೊದಲಿನ ಇನ್ಸ್ಪೆಕ್ಷನ್ ಅಂತ ನಡೀತಿತ್ತು, ತೊಂದರೆ ಇಲ್ಲ. ಇನ್ಸ್ಪೆಕ್ಷನ್ ಮಾಡಿ ಸ್ವಾಮಿ, ನೀವು ಗೌರವಯುತವಾಗಿ ಡಾಕ್ಟರ್ನ ಕೇಳಿ, ನಿಮ್ಮ ಹತ್ರ ಲೈಸೆನ್ಸ್ ಉಂಟಾ, ನೀವು ಎಷ್ಟು ವರ್ಷ ಕಲ್ತಿದ್ದೀರಿ, ಎಂತ ಮಾಡಿದ್ದೀರಿ ಅಂತ ಕೇಳಿ. ಬೇಸರ ಇಲ್ಲ, ನೀವು ಮಾಡಬೇಕು. ಯಾಕೆಂದ್ರೆ ನೀವು ಮಾಡಿದ್ರೆ ನಾವು ಕ್ವಶನ್ ಮಾಡ್ತೇವೆ, ನೀವು ಯಾಕೆ ನೋಡಲಿಲ್ಲ? ಅದ ಬಿಟ್ಟು ಅವರ ಇಮಿಡಿಯೇಟ್ ಏನಾದ್ರು ಅಲ್ಲಿ ಅವರ ನಕಲಿ ಡಾಕ್ಟರ್ ಅಂತ ಹೇಳೋದಂದ್ರೆ ತಪ್ಪು. ನಕಲಿ ಹತ್ರ ನಕಲಿ ಅಂತ ಹೇಳಿ ಇವತ್ತು ಅಸಲಿ ಡಾಕ್ಟರ್ನ ಅವರಿಗೆ ಅನ್ಯಾಯ ಮಾಡೋದು ತಪ್ಪು. ಇವತ್ತು ನಕಲಿ ಡಾಕ್ಟರ್ನ ಹಿಡಿಲಿಕ್ಕೆ ಹೋಗಿ ಅಸಲಿ ಡಾಕ್ಟರ್ನ ಅವ್ರಿಗೆ ಕಿರುಕುಳ ಕೊಡೋದು ಇದು ತಪ್ಪು ಅಂತ ಹೇಳೋದು ನಾವು. ಯಾಕೆಂದ್ರೆ ಅವರನ್ನು ಒಂದು ದೌರ್ಜನ್ಯ ಮಾಡೋದು, ಅವರ ಒಂದು ಕ್ಲಿನಿಕ್ಗೆ ಹೋಗಿ ಅವರನ್ನು ಫೋಟೋ ಶೂಟ್ ಮಾಡೋದು, ಅಲ್ಲಿ ಒಂದು ಸ್ಟಾಫ್ ಆಗಿರ್ಬೋದು, ಅಲ್ಲಿ ಲೇಡೀಸನ್ನು ವಿಡಿಯೋ ಮಾಡೋದು, ಅದೆಲ್ಲ ತುಂಬುತ್ತಾ ಅದನ್ನು ನಾವು ಸುಮ್ಮನೆ ಕೂತ್ಕೊಂಡ್ರೆ ಮುಂದಿನ ಇನ್ನೂ ಸಹ ಕಷ್ಟ ಉಂಟು. ಯಾಕೆ ನನಗೆ ಗೊತ್ತುಂಟು, ಈ ಒಂದು ನಾನು ಹೋರಾಟಕ್ಕೆ ಕೈ ಹಾಕಿದ ನಂತರ ಯಾವ ರೀತಿಯಲ್ಲಿ ನನಗೆ ಬೇರೆ ಬೇರೆ ರೀತಿಯಿಂದ ಪ್ರೆಷರ್ ಬರ್ತಂತ ಗೊತ್ತುಂಟು. ಯಾಕೆಂದರೆ ಅವರ ಉದ್ದೇಶ ನಿಮ್ಮಿಂದ ನಾನು ದೂರ ಹೋಗ್ಬೇಕಂತ ಪ್ರಯತ್ನ ಮಾಡಿದರು. ಆದರೆ ಸಹ ನಾವು ನಮ್ಮನ್ನು ನಂಬಿದವರು ನಾವು ಯಾವಾಗ ಸಹ ಬಿಡುವುದಿಲ್ಲ. ನಿಮ್ಮ ಪರವಾಗಿ ಯಾವಾಗ ಸಹ ನಾವು ನಿಮ್ಮ ಪರವಾಗಿ ಹೋರಾಟ ಮಾಡಿ ರೆಡಿದ್ದೇವೆ. ಇವತ್ತು ಕೂಡ ಸಹ ನಾವು ಹೇಳುವುದಂದರೆ, ಇಂಥದೆಲ್ಲ ಹೋರಾಟದಲ್ಲಿ ಅದು ಸಹಜ. ಯಾವಾಗ ಪ್ರವಾಹದ ವಿರುದ್ಧವಾಗಿ ನಾವು ಈಜಾಡುವಾಗ ಕೆಲವು ಅಲೆಗಳನ್ನು ನಾವು ಎದುರಿಸಬೇಕಾಗ್ತದೆ, ಅದು ಸಹಜ. ಇದು ಪ್ರಕೃತಿ ಅಂದಾಗೆ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್. ನಾವು ಯಾವುದೊಂದು ಪ್ರೆಷರ್ ಆಗಿದ್ದಾಗ ಬ್ಯಾಕ್ ಸೈಡ್ ಇನ್ನೊಂದು ಸೈಡಲ್ಲಿ ಇದು ರಿಯಾಕ್ಷನ್ ಬರ್ತದೆ. ಅದನ್ನು ನಾವು ಎದುರಿಸುವ. ಮತ್ತೊಂದು ನಮಗೆ ಒಂದು ಮನಸ್ಸಲ್ಲಿರಬೇಕು, ನಾವು ಆತ್ಮಶಕ್ತಿ ನಮ್ಮ ಮನಸ್ಸಲ್ಲಿರಬೇಕು. ನಾವು ಒಳ್ಳೆಯದಕ್ಕೆ ಮಾಡ್ತಿದ್ದೇವೆ. ಇವತ್ತು ಯಾರು ಕೂಡ ನಾವು ನ್ಯಾಯಕ್ಕಾಗಿ ಹೋರಾಟ ಮಾಡ್ತಿದ್ದೇವೆ, ಒಂದು ಡಾಕ್ಟರ್ ಪರವಾಗಿ ಮಾಡ್ತಿದ್ದೇವೆ. ನಾವು ಯಾವುದೋ ಒಂದು ಬೇಡದ ರೀತಿಯಲ್ಲಿ ಹೋರಾಟ ಮಾಡೋದಲ್ಲ, ಒಬ್ಬರು ಡಾಕ್ಟರ್ನವರ ನ್ಯಾಯಕ್ಕಾಗಿ ಮಾಡ್ತಾರೆ. ಇವತ್ತು ನಾವು ಸೀನಿಯರ್ ಡಾಕ್ಟರ್ ಮೊನ್ನೆ ನಮ್ಮ ಆಫೀಸಲ್ಲಿ ಒಂದು ಮಾತನ್ನು ಹೇಳಿದರು, ಅಂಚನ್ ಸರ್ ನೀವು ನಮಗೆ ಒಂದು ಪುನರ್ಜನ್ಮ ಕೊಟ್ಟಾಗಿ ಆಯ್ತು ಅಂತ. ಆದರೆ ಯೋಚನೆ ಮಾಡಿ, ಅವರು ಎಷ್ಟೇ ಜನರಿಗೆ ಪುನರ್ಜನ್ಮ ಕೊಟ್ಟವರು, ಅವರ ಬಾಯಲ್ಲಿ ಒಂದು ವರ್ಡ್ ಬಂತು, ಯೋಗೀಶ್ ನೀವು ಇದಕ್ಕೆ ನಮಗೆ ಹೋರಾಟಕ್ಕೆ ನೀವು ಸಪೋರ್ಟ್ ಮಾಡಿದರೆ ನಮಗೆ ಪುನರ್ಜನ್ಮ ಕೊಟ್ಟಾಗೆ ಆಯಿತು, ನಮಗೆ ಮೋರಲ್ ಆಗಿ ನಮಗೆ ಅದು ಧೈರ್ಯ ಕೊಡೋಕೆ ಮಾಡಿದ್ದೀರಿ.
ನೀವು ನೈತಿಕ ಸ್ಥೈರ್ಯವನ್ನು ತುಂಬಿದ್ದೀರಂತ. ನಮಗೆ ಬೇಸರ ಅಂದರೆ ಇವತ್ತು ನನ್ನ ವಿನಂತಿ, ದಯವಿಟ್ಟು ನಾವು ಜಸ್ಟ್ ನಮ್ಮದು ಯಾವಾಗ ನಮ್ಮೊಂದು ಯೋಚನೆ ಮಾಡಬೇಕು. ಇವತ್ತು ಅವರ ಮನೆಗೆ ಬೆಂಕಿ ಬಿದ್ದಿದೆ, ನಮ್ಮ ಮನೆಗೆ ಏನಾಗುದಿಲ್ಲ ಅಂತ ಆ ಚಿಂತನೆಯನ್ನು ಬಿಡಬೇಕು ನಾವು ಅಷ್ಟೇ. ಬೇರೆಯವರಿಗೆ ತೊಂದರೆ ಆದಾಗ ನಮಗೆ ಫೀಲಿಂಗ್ಸ್ ಬರಬೇಕು, ನಮ್ಮ ಮನಸ್ಸಲ್ಲಿ ಆಗಬೇಕು, ಅವನಿಗೆ ನೋವಾಗ್ತುಂಟು ಅಂತ ಫೀಲಿಂಗ್ಸ್ ಬಂದಾಗ ನಾವು ಸಕ್ಸಸ್ ಆಗ್ತೇವೆ. ನಾವು ರೋಡಲ್ಲಿ ನಾವು ಬೆಳಗಿನಿಂದ ಹೋಗ್ತೇವೆ, ಒಂದು ಕಡೆಯಲ್ಲಿ ಒಬ್ಬನಿಗೆ ನೋವಾದಾಗ ನಮಗೆ ಸ್ಪಂದನೆ ಆಗಬೇಕು, ಇಂಥವ್ರು ನೋವು ಆಗಬೇಕು. ನೀವೆಷ್ಟೇ ಜನರನ್ನ ನೋವನ್ನು ನಿವಾರಿಸಿದವರು, ನಿಮ್ಮ ಪರವಾಗಿ ನೀವು ವೇದಿಕೆ ಬಂದು ಹೇಳಿದ ಕೂಡಲೇ ಆಟೋಮೆಟಿಕಲಿ ನಿಮ್ಮ ಜನರು ಕಷ್ಟ ಗೊತ್ತಾಗ ನಿಮಗೆ ಬೆಂಬಲ ನೀಡ್ತಾರೆ. ಬಟ್ ಆದರೆ ನೀವು ಹೊರಗೆ ಬಂದರೆ ಬೆರೆದಿದೆ ಯಾರು ಕೂಡ ಬೆಂಬಲ ನೀಡುವುದಿಲ್ಲ. ಅದರಿಂದ ಇವತ್ತು ನಾನು ಸಂತೋಷ ಪಡ್ತಿದ್ದೆ, ಇಷ್ಟು ಜನ ಸಹ ನೀವು ಇವತ್ತು ನಮ್ಮ ಇಲ್ಲಿ ಜಿಲ್ಲಾಧಿಕಾರಿ ಕಚೇರಿ ಮುಂಭಾಗದಲ್ಲಿ ಬಂದು ಸೇರಿದ್ದೀರಾ. ನಿಮಗೆ ಹೃದಯಪೂರ್ವಕವಾಗಿ ನಾನು ಅಭಿನಂದನೆ ಸಲ್ಲಿಸ್ತಿದ್ದೇನೆ. ನಾನು ಆತ್ಮೀಯ ಎಲ್ಲ ನಮ್ಮ ಸಂಘಟನೆಯ ಪ್ರಮುಖರೇ, ತುಳುನಾಡು ರಕ್ಷಣಾ ವೇದಿಕೆ ವೈದ್ಯರ ಘಟಕದ ಅಧ್ಯಕ್ಷರಾಗಿರುವಂಥ ಶ್ರೀಮಾನ್ ರವೀಂದ್ರ ಅವರೇ, ತುಳುನಾಡು ರಕ್ಷಣಾ ವೇದಿಕೆ ವೈದ್ಯರ ಘಟಕದ ಜಿಲ್ಲಾ ಉಪಾಧ್ಯಕ್ಷ ಆಗಿರುವಂಥ ಶ್ರೀಮಾನ್ ಎನ್ ಟಿ ಆಂಚನ್ರವರೇ, ಪ್ರಧಾನ ಕಾರ್ಯದರ್ಶಿಯಾಗಿರುವಂಥ ಪ್ರಜ್ಯೋತ್ ನಾಯರ್ ಅವರೇ, ರಾಜೇಶ್ ರವರೇ, ಮತ್ತೆ ಸಂದೀಪ್ ಸನಿಲ್ ರವರೇ, ಎಲ್ಲ ನನ್ನ ಬಂಧುಗಳೇ, ನಾನು ಒಬ್ಬೊಬ್ಬರನ್ನ ಹೆಸರು ಹೇಳಲಿಕ್ಕೆ ಹೋಗುದಿಲ್ಲ, ಎಲ್ಲ ಬಂಧುಗಳೇ, ಅದೇ ರೀತಿಯಲ್ಲಿ ಪತ್ರಕರ್ತ ಬಂಧುಗಳೇ, ನಾವು ಹಲವಾರು ವರ್ಷಗಳಿಂದ, ಕಳೆದ 15 ವರ್ಷಗಳಿಂದ ಇಂಥ ನೂರಾರು ಕಾರ್ಯಕ್ರಮಗಳನ್ನ, ನೂರಾರು ಹೋರಾಟಗಳನ್ನು ನಾವು ಮಾಡಿದ್ದೇವೆ. ಅದು ಕಂಬುಲ ಹೋರಾಟ ಆಗಿರ್ಬೋದು, ಇಂಥ ಹಲವಾರು ಹೋರಾಟಗಳನ್ನು ನಾವು ಮಾಡ್ಕೊಂಡು ಬಂದಿದ್ದೇವೆ. ಎಲ್ಲಿ ಜನರಿಗೆ ಧ್ವನಿ ಇಲ್ವಾ ಅವರ ಧ್ವನಿಯಾಗಿ ಮಾತಾಡುವಂಥ ಕೆಲಸವನ್ನ ಕಳೆದ 15 ವರ್ಷಗಳಿಂದ ನಾವು ಮಾಡ್ತಿದ್ದೇವೆ. ಧ್ವನಿ ಇಲ್ಲ ಅಂತಲ್ಲ, ಅವ್ರಿಗೆ ಧ್ವನಿ ಇರ್ತದೆ, ಆದರೆ ಸಮಾಜ ಅವರನ್ನು ಆ ರೀತಿಯಲ್ಲಿ ಅವರಿಗೆ ಶೋಷಣೆ ಮಾಡಿ ಅವರಿಗೆ ಧ್ವನಿ ಇಲ್ಲದ ಪರಿಸ್ಥಿತಿ ಮಾಡಿದಾಗ ಅಂಥವರ ಬೆಂಬಲವಾಗಿ ನಾವು ನಿಲ್ತೇವೆ. ಆ ಕೆಲಸವನ್ನು ನಾವು ನಿರಂತರ ಮಾಡ್ತಿದ್ದೇವೆ. ಹಲವಾರು ಹೋರಾಟಗಳು, ನೀವು ನಮ್ಮದು ಗೊತ್ತಿದ್ದವ್ರಿಗೆ ಗೊತ್ತುಂಟು, ಗೊತ್ತಿಲ್ಲದವರು ನಾವು ಫೇಸ್ಬುಕ್ ಪೇಜ್ ಅಥವಾ ಬೇರೆ ಬೇರೆ ನಮ್ಮ ಇಂಟರ್ನೆಟ್ಗೆ ನೋಡಿದ್ರೆ ಗೊತ್ತಾಗ್ತದೆ ತುಳುನಾಡು ರಕ್ಷಣಾ ವೇದಿಕೆ ಯಾವ ಕಷ್ಟದ ಸಂದರ್ಭದಲ್ಲಿ ಯಾರ್ಯಾರ ಪರವಾಗಿ ನಿಂತಿದ್ದೇವೆ, ಯಾವ ರೀತಿಯಲ್ಲಿ ಜಯ ನಾವು ಸಿಕ್ಕಿದ್ದೇವೆ ಅಂತ. ಇವತ್ತು ನಾವು ಡಾಕ್ಟರ್ನ ಪರವಾಗಿ ಯಾಕೆ ನಾವು ಅವರ ಬೇಡಿಕೆಗೆ ಈಡೇರಿಸಲಿಕ್ಕೆ ನಾವು ಬಂದು ನಿಂತಿದ್ದೇವೆ ಅಂದರೆ, ನಾವು ಈ ಮೀಡಿಯಾದ ಮೂಲಕ, ನಾವು ಲೈವ್ ಮೂಲಕ ಲಕ್ಷಾಂತರ ಜನರಿಗೆ ನಾವು ತಿಳಿಸಬೇಕಾಗ್ತದೆ. ಅಂದರೆ ಇವತ್ತು ಡಾಕ್ಟರ್ನವರು ಒಂದು ಸಮಾಜದ ಉನ್ನತ ಸ್ಥಾನದಲ್ಲಿರುವವರು, ವೈದ್ಯ ನಾರಾಯಣಾರಿ ಅಂತ ಹೇಳ್ತಾರೆ. ಅಂದ್ರೆ ಅವರನ್ನು ವಿಷ್ಣುಗಿನ ಸ್ಥಾನಕ್ಕೆ ಅವ್ರು ನಿಂತಿದ್ದಾರೆ, ಅಂದ್ರೆ ದೇವರ ಸಮಾನವಾಗಿ ನಿಂತಿದ್ದಾರೆ. ಯಾಕೆಂದ್ರೆ ಯಾರು ಎಷ್ಟೇ ದೊಡ್ಡ ಶ್ರೀಮಂತ ಆಗಿರ್ಬೋದು, ಎಷ್ಟು ಬಡವಾಗಿರ್ಬೋದು, ಅಥವಾ ಯಾವ ಜಾತಿ ಆಗಿರ್ಬೋದು, ಯಾವ ಧರ್ಮ ನೋಡದೆ ಅವರ ಕ್ಲಿನಿಕ್ಗೆ ಹೋದಾಗ, ಅವರ ಹಾಸ್ಪಿಟಲ್ ಅಡ್ಮಿಟ್ ಆದಾಗ ನಮ್ಮನ್ನು ಶುಶ್ರೂಷೆ ಮಾಡುವುದಂದ್ರೆ ವೈದ್ಯರು. ಅವ್ರು ದೇವರ ಸಮಾನನೇ. ನಾವು ಹುಷಾರಿಲ್ಲದಾಗ, ನಮಗೆ ನೋವಲ್ಲಿದ್ದಾಗ ಅವರು ಮದ್ದು ಕೊಡುವ ಮೂಲಕ ನಮ್ಮ ನೋವನ್ನು ನಿವಾರಣೆ ಮಾಡುವಂತ ಅಂತ ದೊಡ್ಡ ಕೆಲಸವನ್ನು ಮಾಡುವವರು ವೈದ್ಯರು. ಅದರಿಂದಾಗಿ ಅವ್ರು ದೇವರಿಗೆ ಸಮಾನ ಅಂತ ಹೇಳ್ತಾರೆ. ಆದ್ರೆ ಬೇಷರ್ ಅಂದ್ರೆ ಹಲವು ವರ್ಷಗಳಿಂದ, ಇಂದಿನ ಕಾಲದಿಂದ ಬಂದಿದೆ, ಒಳ್ಳೆಯವರಿಗೆ ಕಷ್ಟ ಕೊಡುವಂತ ಒಂದು ವರ್ಗ ಇರ್ತದೆ. ಯಾಕೆಂದ್ರೆ ಅವ್ರು ನೋವನ್ನು ಸಹಿಸ್ಕೊಳ್ತಾರೆ, ಬೇರೆಯವರಿಗೆ ನೋವಾಗದಾಗೆ ನೋಡ್ತಾರೆ ಅಂತ ಹೇಳ್ಕೊಂಡು ಅವರ ಮೇಲೆ ನೋವು ಮಾಡುವಂತ ಕೇವಲ 0.000% ಜನರು, 100% ಅಲ್ಲಿ ಕೇವಲ 0.000% ಜನರು ಅವರು ಇಂಥ ಡಾಕ್ಟರ್ಗಳನ್ನ, ಸಮಾಜದ ಗಣ್ಯ ವ್ಯಕ್ತಿಗಳನ್ನ ಟಾರ್ಗೆಟ್ ಮಾಡ್ತಾರೆ. ಆದ್ರೆ ಯಾವಾಗಲೂ ಒಂದು ಅನ್ಯಾಯ ಎಲ್ಲಿ ಜಾಸ್ತಿ ಆಗ್ತದೆ ಸಮಾಜದಲ್ಲಿ ಅಂದ್ರೆ, ಅನ್ಯಾಯ ಮಾಡೋರಿಂದಲ್ಲ, ಕೆಲವು ಸಲ ಸಹಿಸ್ಕೊಂಡಿದ್ದಾಗೆ ನಾವು ಸೈಲೆನ್ಸ್ ಇರುವಂತ ಜನರಿಂದಾಗಿ ಇಂಥ ಪರಿಸ್ಥಿತಿ ಬರ್ತದೆ. ಅವ್ರು 1% ಜನ ಇರ್ತಾರೆ, 98-99% ನಾವು ಜನ ಇದ್ರೂ ಕೂಡ ನಾವು ಅದನ್ನು ಪ್ರತಿಧ್ವನಿಸುವುದಿಲ್ಲ. ಅದರಿಂದಾಗಿ ಅವರು ಕಾಣ್ತಾರೆ. ಈಗ ಒಂದು ವೈಟ್ ಬೋರ್ಡ್ ಇರ್ತದೆ, ಅಲ್ಲೊಂದು ಕಪ್ಪು ಚಿಕ್ಕ ಅಂತ ಹಾಕಿದ ಕೂಡಲೇ ಕಪ್ಪು ಚುಕ್ಕೆ ಅದು ಹೈಲೈಟ್ ಆಗ್ತದೆ, ಅದರ ಬಿಟ್ಟು ವೈಟ್ ತುಂಬಾ ಚಿಂಟು ಅದು ಕಾಣುದಿಲ್ಲ. ಆದ್ರೆ ನಾವೆಂತ ಮಾಡ್ಬೇಕಂದ್ರೆ, ನಾವು ಅದಕ್ಕೆ ಪ್ರತಿಧ್ವನಿ ಅಂತ ಕೆಲಸ ಮಾಡಿದಾಗ ಅವ್ರದ್ದು ನಮ್ಮ ಹತ್ರ ಬರುವಂತ ಧೈರ್ಯ ಬರುವುದಿಲ್ಲ. ಇವತ್ತು ಎಂತ ಮಾಡ್ತೇವೆ ಅಂತ ನಾವು ಸಹಿಸ್ತೇವೆ. ಇವತ್ತು ಇತ್ತೀಚೆಗೆ ಒಂದು ಬೇರೆ ಒಂದು ಜಿಲ್ಲೆಯಲ್ಲಿ ಒಂದು ಘಟನೆ ನಡೀತು, ಒಂದು ಪ್ರಕರಣ ನಡೀತು. ಆ ಪ್ರಕರಣದ ಹಿನ್ನೆಲೆಯಲ್ಲಿ ಇವತ್ತು ರಾಜ್ಯಾದ್ಯಂತ ಬೇರೆ ಬೇರೆ ಕಡೆಯಲ್ಲಿ ಬಂದು ಇವತ್ತು ಡಾಕ್ಟರ್ನವರನ್ನ ಇನ್ಸ್ಪೆಕ್ಷನ್ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ.
ಆದರೆ ಇನ್ಸ್ಪೆಕ್ಷನ್ ಮಾಡಲಿ, ಯಾರು ನಕಲಿ ಡಾಕ್ಟರ ಅವರ ಮೇಲೆ ಕ್ರಮ ತೆಗೆದುಕೊಳ್ಳಿ, ನಮಗೆ ಏನು ಅಭ್ಯಂತರ ಇಲ್ಲ. ಆದರೆ ನೀವು ನಕಲಿ ಡಾಕ್ಟರ್ ಅನ್ನು ಹಿಡಿಯುವ ಬರದಲ್ಲಿ ಅಸಲಿ ಡಾಕ್ಟರ್ನ ಹಿಂಸೆ ಕೊಡೋದು ಎಷ್ಟು ಸರಿ ಅಂತ ನಾನು ಇವತ್ತು ಪ್ರಶ್ನೆ ಮಾಡ್ತಾ ಇದ್ದೇನೆ. ನಕಲಿ ಡಾಕ್ಟರ್ನ ಹಿಡಿಯುವ ಬರದಲ್ಲಿ ನೀವು ಅಸಲಿ ಡಾಕ್ಟರ್ನವರಿಗೆ ತೊಂದರೆ ಕೊಡುವುದು ಎಷ್ಟು ಸರಿ? ಮತ್ತೆ ಅಸಲಿ ಡಾಕ್ಟರನ್ನ ನೀವು ಇನ್ಸ್ಪೆಕ್ಷನ್ ಮಾಡುವಾಗ ಅದನ್ನು ಮೀಡಿಯಾಕ್ಕೆ ತೋರಿಸಿಕೊಂಡು ಆ ನಕಲಿ ಡಾಕ್ಟರ್ ಸ್ಟೇಟ್ಮೆಂಟ್ ಒಟ್ಟಿಗೆ ಒಂದು ಕಾಲಮಲ್ಲಿ ಇಂಥ ಹಾಸ್ಪಿಟಲ್ಗೆ ಸಹ ಇಂಥ ಕ್ಲಿನಿಕ್ಗೆ ಭೇಟಿ ಮಾಡಿದೆ ಅಂತ ಹೇಳಿದ ಕೂಡಲೇ ಹೆಡ್ಲೈನ್ ಅಲ್ಲಿ ನಕಲಿ ಡಾಕ್ಟರ್ ಅಂತ ಇರ್ತದೆ, ಒಳಗಿನ ವಾರ್ಡಲ್ಲಿ ಇಂಥವರ ಕ್ಲಿನಿಕ್ಗೆ ವಿಸಿಟ್ ಮಾಡಿದ್ದೇವೆ ಅಂತ BMS ಡಾಕ್ಟರ್ ವಿಸಿಟ್ ಮಾಡಿದ್ದೇವೆ ಅಂತ ಹೇಳ್ತಾರೆ. ಆದರೆ ಜನರು ನೋಡುವಾಗ ನಕಲಿ ಡಾಕ್ಟರ್ ಅಂತಲೇ ಅದು ಫೋಕಸ್ ಆಗ್ತದೆ. ಅದು ನಾವು ತಪ್ಪು ಹೇಳೋದು. ದಯವಿಟ್ಟು ಇಂಥ ಕೆಲಸವನ್ನು ಸಂಬಂಧಪಟ್ಟ ಇಲಾಖೆಯವರು ಮಾಡಬೇಡಿ. ನಾವು ಇವತ್ತು ಓಪನ್ ಆಗಿ ನಾವು ಚಾಲೆಂಜ್ ಮಾಡ್ತಿದ್ದೇವೆ, ಓಪನ್ ಆಗಿ ನಾನು ಲೈವಲ್ಲಿ ಹೇಳ್ತಿದ್ದೇವೆ, ನಮ್ಮ ಡಾಕ್ಟರ್ ಅವರ ಒಳ್ಳೆ ಡಾಕ್ಟರು BMS ಆಗಿ ಕಲಿತು ಅವರು ಇಷ್ಟು ಸೀನಿಯರ್ ಪೊಸಿಷನ್ನಲ್ಲಿ ಅವರು ಇಷ್ಟು ಜನರ ಸೇವೆ ಮಾಡಿದವರ ಒಂದು ತೊಂದರೆ ಮಾಡಿದ್ರೆ ಮುಂದಿನ ದಿನದಲ್ಲಿ ಯಾರು ಅವ್ರಿಗೆ ತೊಂದರೆ ಮಾಡಿದ್ದಾರೆ ಅಂಥವರ ವಿರುದ್ಧವಾಗಿ ನಾವು ಕ್ರಮ ತೆಗೆದುಕೊಳ್ಬೇಕಾಗ್ತದೆ. ನಮಗೆ ಏನು ಸಮಸ್ಯೆ ಇಲ್ಲ ಸ್ವಾಮಿ, ನಾವು ಸುಮಾರು 28 ವರ್ಷದಲ್ಲಿ 30 ವರ್ಷದ ಈ ಫೀಲ್ಡಲ್ಲಿ ನೋಡಿದೆವು, ಎಲ್ಲ ಬೇರೆ ಬೇರೆ ನೋಡಿದ್ದೇವೆ. ನಾವು ಓಪನ್ ಆಗಿ ಹೇಳೋದು, ದಯವಿಟ್ಟು ನಮ್ಮ ಒಂದು ಅಧಿಕೃತವಾಗಿ ಯೂನಿವರ್ಸಿಟಿಯಿಂದ BMS ಸರ್ಟಿಫಿಕೇಟ್ ಹೊಂದಿ ಅಂತ ಡಾಕ್ಟರ್ ಅಸಲಿ ಡಾಕ್ಟರ್ಗೆ ತೊಂದರೆ ಕೊಟ್ಟರೆ ಅಂತ ಅಧಿಕಾರಿಯ ಆಫೀಸಿನ ಕಚೇರಿಯ ಎದುರುಗಡೆ ನಾವು ಮುತ್ತಿಗೆ ಹಾಕುವಂತ ಧರಣಿ ಸತ್ಯಾಗ್ರಹಣ ಮಾಡುವಂತ ಕೆಲಸ ಮುಂದಿನ ದಿನದಲ್ಲಿ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ನನ್ನ ವಿನಂತಿ ಅಂದ್ರೆ, ನಾವು ಯಾವಾಗಲೂ ಯಾರು ಒಳ್ಳೆ ಕೆಲಸ ಮಾಡಿದ್ರೆ ಆ ಅಧಿಕಾರಿಗಳನ್ನ ನಾವು ಪ್ರಶಂಸಿಸಿದ್ದೇವೆ. ನಮ್ಮ ಕಳೆದ 15 ವರ್ಷಗಳಲ್ಲಿ ಒಳ್ಳೆ ಯಾರು ಆಫೀಸರ್ಸ್ ಇದ್ದಾರೆ, ಒಳ್ಳೆ ಅಧಿಕಾರಿ ಇದ್ದಾರೆ, ಅವರು ಸನ್ಮಾನ ಮಾಡುವಂತ ಕೆಲಸಗಳನ್ನ ನಾವು ಮಾಡಿದ್ದೇವೆ. ನಾವು ಯಾವಾಗಲೂ ಅವರಿಗೆ ಅವರು ಯಾರು ಅಧಿಕಾರಿಗಳು ಬರಲಿ, ಯಾವ ಊರಿನವರು ಯಾವ ರಾಜ್ಯದವರು ಬಂದರೂ ಕೂಡ ಅವರಿಗೆ ನಾವು ಫ್ಲವರ್ ಕೊಟ್ಟು ಅವರಿಗೆ ಒಂದು ಸ್ವಾಗತಿಸುವಂತ ನಾವು ತುಳುನಾಡಿನ ಬಂದಿದ್ದೀರಿ ಸರ್, ನಿಮ್ಮಿಂದ ನಮ್ಮ ಊರಿಗೆ ಸೇವೆ ಸಿಗಬೇಕು ಅಂತ ನಾವು ಕೊಡ್ತೇವೆ ಹೂವನ್ನು. ಆದರೆ ನಾವು ಹೂವನ್ನು ಕೊಡುವಾಗ ಆ ಹೂವಿನ ಜೊತೆ ನಾವು ನಮ್ಮ ಬೇಡಿಕೆಗಳನ್ನ ಇಡ್ತೇವೆ. ನಮ್ಮ ಬೇಡಿಕೆ ಇಷ್ಟೇ, ನೀವು ಸಮಾಜದ ಕಣ್ಣೀರನ್ನು ಒರೆಸುವಂತ ಕೆಲಸ ಮಾಡಿ, ನೀವು ಬಳಸುವಂತ ವೆಹಿಕಲ್ ಆಗಿರ್ಬೋದು, ನೀವು ನಿಮ್ಮ ವೆಹಿಕಲ್ಗೆ ಹಾಕುವಂತ ಪೆಟ್ರೋಲ್ ಆಗಿರ್ಬೋದು, ಅಥವಾ ನೀವು ತಗೊಳ್ಳುವಂತ ಸಂಬಳ ಆಗಿರ್ಬೋದು, ನೀವು ತಗೊಳ್ಳುವಂತ ಪ್ರತಿಯೊಂದು ಸವಲತ್ತಾಗಿರ್ಬೋದು, ಅದು ನಮ್ಮಂತವರ ಟ್ಯಾಕ್ಸ್ ಪೇಯರ್ನಿಂದ ನೀವು ತಗೊಳ್ಳೋದು ಸ್ವಾಮಿ. ನಾವು ನಮ್ಮ ಮಕ್ಕಳು ಚಾಕ್ಲೇಟಿನಿಂದ, ನಾವು ಹಾಕುವ ಡ್ರೆಸ್ಸಿನಿಂದ ಇಡೋದು, ನಾವು ಒಂದು ಪ್ರತಿಯೊಂದು ವಸ್ತು ಪರ್ಚೇಸ್ ಮಾಡಬೇಕಾದ್ರೆ ಇಷ್ಟು ಟ್ಯಾಕ್ಸನ್ನು ನಾವು ಕಟ್ತೇವೆ. ಆ ಟ್ಯಾಕ್ಸಿನಿಂದ ನಿಮ್ಮ ಜೀವನ ಹೋಗ್ತಾ ಉಂಟು, ನಿಮಗೆ ಅದು ವ್ಯವಸ್ಥೆಗೆ ಸರ್ಕಾರ ಕೊಡ್ತಾ ಉಂಟು. ಆದರೆ ಅದನ್ನು ನೀವು ಒಳ್ಳೆದಲ್ಲಿ ಬಳಸಿದ್ರೆ ನಮಗೆ ಸಂತೋಷ, ನಾವು ನಿಮ್ಮ ಪರವಾಗಿದ್ದೇವೆ, ನಿಮ್ಮನ್ನು ಅಪ್ರಿಷಿಯೇಟ್ ಮಾಡ್ತೇವೆ. ಆದರೆ ಆ ಸಂಬಳವನ್ನೇ ನಮ್ಮ ಸರ್ಕಾರದ ನಮ್ಮ ಟ್ಯಾಕ್ಸ್ನ ಸಂಬಳ ಇಟ್ಕೊಂಡು ನೀವು ನಮ್ಮ ಜನರ ಒಂದು ಒಳ್ಳೆ ವ್ಯಕ್ತಿಗಳ, ಒಳ್ಳೆ ಡಾಕ್ಟರ್ನ, ಒಳ್ಳೆ ಯಾರು ಸಮಾಜ ಸೇವೆ ಮಾಡ್ತಾರೆ ಅವರಿಗೆ ತೊಂದರೆ ಕೊಟ್ಟರೆ ನಿಮ್ಮ ವಿರುದ್ಧವಾಗಿ ನಾವು ಪ್ರಶ್ನೆ ಮಾಡಬೇಕಾಗ್ತದೆ. ನಿಮ್ಮನ್ನು ಕೂಡ ಮನೆಗೆ ಕಳಿಸುವಂತ ಕೆಲಸವನ್ನ ನಾವು ಮುಂದಿನ ಮಾಡಬೇಕಾಗ್ತದೆ. ಬಂಧುಗಳೇ, ಸರ್ಕಾರಿ ಅಧಿಕಾರಿಗಳನ್ನ ನಾನು ವಿನಂತಿ ಮಾಡೋದಂದ್ರೆ, ಬೇರೆ ಬೇರೆ ಇಲಾಖೆಯವರು ಅಂದ್ರೆ, ಒಂದು ವೈದ್ಯರ ಕ್ಲಿನಿಕ್ ಅಂದ್ರೆ ಅದಕ್ಕೆ ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಇರ್ತದೆ. ಅದು ADC ಆಗಿರ್ಬೋದು, ಅದ DHO ಆಗಿರ್ಬೋದು, ಬೇರೆ ಬೇರೆ ಒಂದು ಸಂಸ್ಥೆಗಳಿದೆ. ಒಂದು ಕ್ಲಿನಿಕ್ ಅಂದ್ರೆ ಬೇರೆ ಬೇರೆ ಕಡೆದು ಅವರಿಗೆ ಪರ್ಮಿಷನ್ ಬೇಕಾಗ್ತದೆ. ಆದರೆ ನಾನು ವಿನಂತಿ ಮಾಡೋದಂದ್ರೆ, ನೀವು ಆದಷ್ಟು ನಮ್ಮ ಡಾಕ್ಟರ್ನವರಿಗೆ ಸಪೋರ್ಟ್ ಮಾಡೋ ಕೆಲಸ ಮಾಡಿ, ಅವರಿಗೆ ಒಂದು ಮಾನಸಿಕವಾಗಿ ಅವ್ರ ಪೀಸ್ ಆಫ್ ಮೈಂಡ್ ಆಗಿ ಹೋಗಿ ಮಾಡಿ, ಆ ಮೂಲಕ ಅವರ ಪೀಸ್ ಆಫ್ ಮೈಂಡ್ ಇದ್ರೆ ಅವರು ರೋಗಿಗಳಿಗೆ ಉತ್ತಮ ರೀತಿಯ ಚಿಕಿತ್ಸೆ ಕೊಡ್ಲಿಕ್ಕೆ ಆಗ್ತದೆ. ಅವರ ಮೈಂಡ್ಗೆ ಅವರೊಂದು ಡಿಸ್ಟರ್ಬ್ ಇದ್ರೆ, ಅವ್ರು ಬಂದ ರೋಗಿಗೆ ಒಂದು ವೇಳೆ ಕೊಡುವ ಚಿಕಿತ್ಸೆಯಲ್ಲಿ ಏನಾದ್ರೆ ಹೆಚ್ಚು ಕಮ್ಮಿ ಆದ್ರೆ, ಅದರಲ್ಲಿ ಆ ರೋಗಿಗೆ ಏನೋ ತೊಂದರೆ ಆದ್ರೆ ಅದಕ್ಕೆ ಕಾರಣ ನೀವೇ ಆಗ್ತೀರಿ ಸ್ವಾಮಿ. ಅದಕ್ಕೋಸ್ಕರ ನಮ್ಮ ವಿನಂತಿ ಅಂದ್ರೆ, ದಯವಿಟ್ಟು ನಾನು ಜಾಸ್ತಿ ಮಾತಾಡಿ ಹೋಗುದಿಲ್ಲ. ಆ ಕಾನೂನು ವಿಷಯಗಳನ್ನು ನಾವು ಯಾವುದು ಡಾಕ್ಟರ್ನ ಕಾನೂನುಗಳು ಎಂತ ಉಂಟು, ಬೇರೆ ಬೇರೆ ಉಂಟು, ನಾನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಅದಕ್ಕೆ ಸಂಬಂಧಪಟ್ಟ ಸೀನಿಯರ್ ಡಾಕ್ಟರ್ ಇದ್ದಾರೆ, ಅವರು ಯಾವ ರೀತಿಯ ಯಾವ ಕಾನೂನು ಉಂಟು, ಅವ್ರು ಯಾವ ಕೋರ್ಸ್ಗಳನ್ನು ಮಾಡಿದ್ದಾರೆ, ಯಾವ ಆ್ಯಕ್ಟಲ್ಲಿ ಯಾವ ಆ್ಯಕ್ಟ್ ಮೇಲೆ ಬೇರೆ ಬೇರೆ ಕಡೆಯಲ್ಲಿ ಅವಕಾಶಗಳನ್ನು ಕೊಟ್ಟಿದ್ದಾರೆ ಅಂತ ಎಲ್ಲ ವಿಷಯನ ಅವರು ಹೇಳ್ತಾರೆ. ನಾನು ಹೇಳುವುದಿಷ್ಟೇ, ಸಾಮಾಜಿಕವಾಗಿ ನಾನು ಸಮಾಜ ಪರವಾಗಿ ನಮ್ಮ ಸಮಾಜ ಸ್ವಸ್ಥವನ್ನು ಕಾಪಾಡುವಂಥ ಕೆಲಸವನ್ನು, ಆ ರೀತಿಯ ಬೇಡಿಕೆಗಳನ್ನು ನಾನು ಮಾತಾಡ್ತೇವೆ. ಯಾಕೆಂದ್ರೆ ಒಬ್ಬರು ದೇಶದವನ್ನು ಒಂದು ರಕ್ಷಣೆ ಮಾಡಲಿಕ್ಕೆ ಸೈನಿಕರಿದ್ದಾರೆ, ಅದೇ ರೀತಿಯಲ್ಲಿ ವೈದ್ಯರಂದ್ರೆ ನಮ್ಮ ದೇಹದ ರಕ್ಷಣೆಗಳನ್ನು ಮಾಡುವಂತ ವೈದ್ಯರು.
ಅದಕ್ಕೋಸ್ಕರ ನಾನು ಜಾಸ್ತಿ ಇನ್ನು ಮಾತಾಡ್ಲಿಕ್ಕೆ ಹೋಗುದಿಲ್ಲ. ಇನ್ನು ನಮ್ಮ ಡಾಕ್ಟರ್ಸ್ ಎಲ್ಲ ಮಾತಾಡ್ತಾರೆ. ನಮಸ್ಕಾರ. ಜೈ ತುಳುನಾಡ್, ಜೈ ಕರ್ನಾಟಕ, ಜೈ ಭಾರತ್. ಎಲ್ರಿಗೂ ನಮಸ್ಕಾರ. ನಾನು ತುಳುನಾಡ ರಕ್ಷಣಾ ವೇದಿಕೆಯ ವೈದ್ಯ ಘಟಕದ ಜಿಲ್ಲಾಧ್ಯಕ್ಷ ಹಾಗೂ AFIನ ಕುಂದಾಪುರ ತಾಲೂಕಿನ ಅಧ್ಯಕ್ಷ ಕೂಡ ಹೌದು. ನಾವು ಈಗಾಗಲೇ ಹಲವು ವರ್ಷಗಳಿಂದ, ಸಾಧಾರಣ 50 ವರ್ಷಗಳಿಂದ ಈ ಹೋರಾಟವನ್ನು ಮಾಡ್ತಾನೇ ಇದ್ದೇವೆ. ನಮಗೆ ಪ್ರಾಥಮಿಕ ಹಂತದಲ್ಲಿ ಅಲೋಪತಿ ಔಷಧ ಬಳಸಲಿಕ್ಕೆ ಸರ್ಕಾರ ಒಂದು ಕಾನೂನನ್ನು ತಿದ್ದುಪಡಿ ತಂದು ನಮಗೆ ಅವಕಾಶ ಕೊಡಬೇಕು ಅಂತೇಳಿ ಹಲವು ಬಾರಿ, ಇದು ಇವತ್ತಿನ ಪ್ರತಿಭಟನೆ ಅಂತಲ್ಲ, AFI ನಮ್ಮದು ಸ್ಟೇಟ್ ಅಸೋಸಿಯೇಷನ್ ಇದೆ, ನಿಯಮ ಇದೆ, ಎಲ್ಲವೂ ಇದೆ. ಆದರೆ ಸರ್ಕಾರ ಇದರ ಬಗ್ಗೆ ಯಾವ ರೀತಿಯೂ ಸಹ ಗಮನ ಕೊಡದೆ ಇವತ್ತು ನಮ್ಮನ್ನು ಈ ರೀತಿ ಧರಣಿ ಕೂರುವ ಹಾಗೆ ಮಾಡಿಬಿಟ್ಟಿದೆ. ನಮಗೆ ತುಂಬ ಬೇಜಾರಾಗ್ತದೆ. ಯಾಕಂದರೆ ನಾವು ಒಂದು ಹಳ್ಳಿಯಲ್ಲಿ ನಾವು ಪ್ರಾಕ್ಟೀಸ್ ಮಾಡುವಂಥವ್ರು, ಚಿಕಿತ್ಸೆ ನೀಡ್ತಾ ಇರುವಂಥ ವೈದ್ಯರುಗಳು. ನಿಮಗೆಲ್ಲ ತಿಳಿದಿರೋ ಹಾಗೆ ಅದೆಷ್ಟೋ ಕಿಲೋಮೀಟ್ರ್ ಬಸ್ಸಿನ ಸವಲತ್ತಿಲ್ಲದಂಥ ಹಳ್ಳಿಗಳಲ್ಲಿ ಸಮೇತ ನಮ್ಮ ವೈದ್ಯರು ಕೂತು ಅಲ್ಲಿ ರೋಗಿಗಳಿಗೆ ಚಿಕಿತ್ಸೆಯನ್ನು ನೀಡಿ ಪ್ರಶಂಸೆಗೆ ಪಾತ್ರರಾಗಿರ್ತಾರೆ. ಈಗಾಗಲೇ 20-30 ವರ್ಷದ ಸೀನಿಯರ್ಟಿ ಡಾಕ್ಟರ್ಸ್ಗಳಿದ್ದಾರೆ. ಅವಾಗೆಲ್ಲ ಬಸ್ಸಿನ ಸೌಕರ್ಯ ಸಮೇತ ಇರಲಿಲ್ಲ, ಕಾಲು ನಡಿಗೆಯಲ್ಲೇ ಹೋಗ್ತಾ ಇದ್ರು. ದೋಣಿ ಮುಖಾಂತರ ಹೋಗಿ ದ್ವೀಪದಲ್ಲಿರುವಂಥ ರೋಗಿಗಳಿಗೆ ಹೋಗಿ ಚಿಕಿತ್ಸೆ ನೀಡಿದಂಥ ವೈದ್ಯರುಗಳು. ಇತ್ತೀಚಿನ ದಿನಗಳಲ್ಲಿ ನಮ್ಮ ದುರದೃಷ್ಟ, ಸೋಷಿಯಲ್ ಮೀಡಿಯಾ ತುಂಬ ಅಡ್ವಾನ್ಸ್ ಆಗಿರೋದ್ರಿಂದ ನಮ್ಮನ್ನು ಯಾರೋ ಒಬ್ಬರು ನಕಲಿ ವೈದ್ಯ ಸಿಕ್ಕಿದಾಗ ಅವರ ಜೊತೆಗೆ ನಮ್ಮ ಆಯುಷ್ ವೈದ್ಯರನ್ನು ಅಥವಾ BAMS ವೈದ್ಯರನ್ನು ಸೇರಿಸ್ಕೊಂಡು ನ್ಯೂಸ್ ಮಾಡಿ ನಮ್ಮ ತೇಜೋವಧೆ ನಡೀತಾ ಇದೆ. ನಾವೆಲ್ಲ ಕಲ್ತೋರು ಸ್ವಾಮಿ, ಡಿಗ್ರಿಯನ್ನು ಪಡೆದಿದ್ದೇವೆ, ಎಕ್ಸ್ಪೀರಿಯನ್ಸನ್ನು ಪಡೆದಿದ್ದೇವೆ. ನಾನು ನಮ್ಮ ಡಿಗ್ರಿ ಬಗ್ಗೆ ಒಂದು ಸಂಕ್ಷಿಪ್ತವಾಗಿ ಹೇಳ್ತೇನೆ. 4.5 ವರ್ಷ ಓದಿದ್ದೇವೆ, 1 ವರ್ಷ ಇಂಟರ್ನ್ಶಿಪ್ ಇರ್ತದೆ. ನಮಗೆ ಅನಾಟಮಿ, ಫಿಸಿಯಾಲಜಿ, ಫಾರ್ಮಕಾಲಜಿ ಎಲ್ಲ ರೀತಿಯಾದಂಥ ಮಾಹಿತಿಯನ್ನಿದೆ. ನಮ್ಮ ಏನು ನಮ್ಮ ಕಲಿಕೆ ಇದೆ ಅದು ಇಂಟಿಗ್ರೇಟೆಡ್, ಅಂದರೆ ಅದರಲ್ಲಿ ಆಯುರ್ವೇದನೂ ಇದೆ, ಮಾಡರ್ನ್ ಸೈನ್ಸು ಇದೆ, ಎರಡನ್ನೂ ನಮಗೆ ಕಲಿಸ್ತಾರೆ. ಅದಾದ ತಕ್ಷಣ ನಾವು ಕೋರ್ಸ್ ಮುಗಿದು 4.5 ವರ್ಷ ಆದ ತಕ್ಷಣ 1 ವರ್ಷ ಅದರಲ್ಲಿ 6 ತಿಂಗಳು ನಮಗೆ ಸರ್ಕಾರಿ ಆಸ್ಪತ್ರೆಯಲ್ಲಿ ಕಂಪಲ್ಸರಿ ಇಂಟರ್ನ್ಶಿಪ್ ಮಾಡಲಿಕ್ಕೆ ಹೇಳ್ತಾರೆ. ಅದಾದಮೇಲೆ ಮತ್ತೆ 6 ತಿಂಗಳು ನಾವು ಆಯುರ್ವೇದಿಕ್ ಸಿಸ್ಟಮಲ್ಲಿ ಇಂಟರ್ನ್ಶಿಪ್ ಮಾಡ್ತೇವೆ. ತದನಂತರ ಎಷ್ಟೋ ಜನ ಡಾಕ್ಟರ್ಸ್ ಇವತ್ತು ಅಲೋಪತಿಕ್ ಹಾಸ್ಪಿಟ್ಲಲ್ಲಿ ಕೆಲಸವನ್ನು ಮಾಡ್ತಿದ್ದಾರೆ. ಅಲೋಪತಿಕ್ ಹಾಸ್ಪಿಟ್ಲಲ್ಲಿ ಕೆಲಸ ಮಾಡಿ ಅಲ್ಲಿ ಬರುವಂಥ ರೋಗಿಗಳನ್ನು ನೋಡಿದಂಥ ವೈದ್ಯ, ಅದೇ ವೈದ್ಯ ಕ್ಲಿನಿಕ್ ಹಾಕಿ ಪ್ರಾಕ್ಟೀಸ್ ಮಾಡಿದ ತಕ್ಷಣ ಅವನು ನಕಲಿ ಆಗಿಬಿಡ್ತಾನೆ. ಇದು ತುಂಬ ಬೇಜಾರ ಸಂಗತಿ. ಇವತ್ತು KPME ಆ್ಯಕ್ಟಲ್ಲಿ ನೀವು ಪರಿವೀಕ್ಷಣೆ ಮಾಡಿ ನಮ್ಮ ಕ್ಲಿನಿಕನ್ನು ಇನ್ಸ್ಪೆಕ್ಷನ್ ಮಾಡಿ ನಮಗೇನು ಬೇಸರ ಇಲ್ಲ. ನಮ್ಮ ದಾಖಲೆಗಳನ್ನು ಕೇಳಿ ನಾವೆಲ್ಲ ಕೊಡ್ತೇವೆ. ಯಾಕಾದರೆ ಈಗಾಗಲೇ ನಿಮ್ಮ ಅನುಮತಿ ಪಡೆದೇ ನಾವು ಕ್ಲಿನಿಕ್ ಮಾಡಿರುವಂಥದ್ದು. ಅನುಮತಿ ಪಡೆದಿಲ್ಲ ಅಂತ ಹೇಳಿದರೆ ಅವರನ್ನು ನಕಲಿ ಅಂತ ಹೇಳಿ, ಆದರೆ ಅನುಮತಿ ಪಡೆದಂಥ ವೈದ್ಯನನ್ನು ನಕಲಿ ಅಂತ ಹೇಳಿದರೆ ನಮಗೆ ತುಂಬ ಬೇಸರ ಆಗ್ತದೆ. ಹಾಗಾಗಿ ನಾವು ಇವತ್ತು ಸರ್ಕಾರದಲ್ಲಿ ತುಳುನಾಡ ರಕ್ಷಣಾ ವೇದಿಕೆಯ ವತಿಯಿಂದ ನಾವೆಲ್ಲ ವೈದ್ಯರು ಇವತ್ತಿಲ್ಲಿ ಸೇರಿದ್ದೇವೆ. ಸರ್ಕಾರಕ್ಕೆ ನಮ್ಮ ಮನವಿ ಇಷ್ಟೇ, ನಮ್ಮ ಮೂಲ ಪದ್ಧತಿಯೊಂದಿಗೆ ಪ್ರಾಥಮಿಕ ಹಂತದಲ್ಲಿ ಅಲೋಪತಿ ಔಷಧ ಬಳಸಲಿಕ್ಕೆ ಒಂದು ಕಾನೂನನ್ನು ತರಬೇಕು, ಒಂದು ತಿದ್ದುಪಡಿಯನ್ನು ತರಬೇಕು. ನಿಮಗೆಲ್ಲ ತಿಳಿದಿರೋ ಹಾಗೆ ನಮ್ಮ ಭಾರತ ದೇಶದಲ್ಲಿ ಈಗಾಗಲೇ 11 ರಾಜ್ಯಗಳಲ್ಲಿ ಅಲೋಪತಿ ಔಷಧ ಬಳಸಲಿಕ್ಕೆ ಅನುಮತಿ ಇದೆ BAMS ಡಾಕ್ಟರ್ಸ್ಗಳಿಗೆ. ನಮ್ಮ ಕರ್ನಾಟಕ ರಾಜ್ಯದಲ್ಲಿ ಅನುಮತಿಯನ್ನು ನೀಡಿಲ್ಲ. ಯಾಕಂದರೆ ಸೆಂಟ್ರಲ್ ಗೌರ್ಮೆಂಟಿಂದ ಆಲ್ರೆಡಿ ಬಿಲ್ ಪಾಸಾಗಿರುವಂಥದ್ದು. ರಾಜ್ಯ ಸರ್ಕಾರ ಅನುಮತಿ ನೀಡಿದರೆ ನಾವು ಅಲೋಪತಿ ಔಷಧ ಕೊಡಲಿಕ್ಕೆ ಅರ್ಹರಾಗಿರ್ತೇವೆ. ಆದ್ದರಿಂದ ಈಗ ಪಕ್ಕದ ಮಹಾರಾಷ್ಟ್ರದಲ್ಲಿ ಈಗಾಗಲೇ ಕಾನೂನಲ್ಲಿ ತಿದ್ದುಪಡಿ ತಂದಿದ್ದಾರೆ. ಡ್ರಗ್ ಆ್ಯಂಡ್ ಕಾಸ್ಮೆಟಿಕ್ ಆ್ಯಕ್ಟ್ 1940 ರೂಲ್ 2E ಪ್ರಕಾರ ಅಲ್ಲಿ BAMSನವರು ಇಂಟಿಗ್ರೇಟೆಡ್ ಅಂತ ಕನ್ಸಿಡರ್ ಮಾಡಿ ಅವರಿಗೆ ಪ್ರಾಥಮಿಕ ಹಂತದಲ್ಲಿ ಚಿಕಿತ್ಸೆ ನೀಡಲಿಕ್ಕೆ ಅನುಮತಿ ಇದೆ.
ಇದೇ ಥರ ನಮ್ಮಲ್ಲಿಯೂ ಕೂಡ ನಮ್ಮ ರಾಜ್ಯದಲ್ಲೂ ಕೂಡ ಆಗಬೇಕಂತ ಹೇಳಿ ನಮ್ಮೆಲ್ಲ ವೈದ್ಯರ ಒತ್ತಾಯ. ಆದ್ದರಿಂದ ನಾವು ಇವತ್ತು ಎಲ್ಲರೂ ಕೂಡ ಕ್ಲಿನಿಕನ್ನು ಮೊಟಕುಗೊಳಿಸಿ ಇವತ್ತು ಸ್ಟ್ರೈಕ್ ಮಾಡ್ತಾ ಇದ್ದೇವೆ. ಇದು ಸರ್ಕಾರಕ್ಕೆ ನಮ್ಮ ಮನವಿಯೂ ಹೌದು. ಹಾಗೆ ಮುಂದಿನ ದಿನಗಳಲ್ಲಿ ನಮ್ಮನ್ನು ನೀವು ಪರಿಗಣಿಸದೇ ಇದ್ದರೆ ನಾವು ಇದು ಜಿಲ್ಲೆ ಅಲ್ಲ ರಾಜ್ಯದಲ್ಲಿ ನಾವು ಧರಣಿಯನ್ನು ಕೂರ್ತೇವೆ. ಅದರ ಜೊತೆಗೆ ನಮ್ಮ ಕುಟುಂಬದ ಸಮೇತ ಕೂರ್ತೇವೆ. ನನ್ನ ಮಕ್ಕಳನ್ನು ಹಿಡಿದು ನಾವು ಕೂರಬೇಕಾದಂಥ ಪರಿಸ್ಥಿತಿ ಬರ್ತದೆ. ನಾವು 1 ತಿಂಗಳು ಕೂತು ಧರಣಿಯನ್ನು ಮಾಡ್ತೇವೆ. ಯಾಕಂತ ಹೇಳಿದರೆ ಇದು ನಮ್ಮ ತೇಜೋವಧೆ ಆಗ್ತಾ ಇದೆ. ನಮಗೆ ಕಲಿಸ್ತಿರುವಂಥದ್ದು ನ್ಯಾಯಯುತವಾಗಿದ್ದಿದ್ರೆ ನಮಗೆ ನ್ಯಾಯ ಕೊಡಿ. ಯಾಕಂತ ಹೇಳಿದರೆ ಇವತ್ತು ರಾಜ್ಯದಲ್ಲಿ 72 ಕಾಲೇಜುಗಳಿದೆ. 72 ಕಾಲೇಜಿಂದ ನಾವು ಕಲಿತು ಹೊರಗೆ ಬಂದ ನಂತರ ರೆಪ್ಯೂಟೆಡ್ ಯೂನಿವರ್ಸಿಟಿಯಲ್ಲಿ ಡಿಗ್ರಿ ಪಡೆದ ನಂತರ ನೀವು KPME ಆ್ಯಕ್ಟಲ್ಲಿ ಬಂದು ನಮ್ಮನ್ನು ಪರಿವೀಕ್ಷಣೆ ಮಾಡಿ ಅಲ್ಲಿ ನಮ್ಮನ್ನು ನಕಲಿ ಅಂತ ಬಿಂಬಿಸಿದರೆ ನಾವು ಇದು ಎಂಥ ಸ್ವಾಮಿ, ಇದು ಎಂಥ ಧೋರಣೆ? ಈ ಧೋರಣೆಗೋಸ್ಕರ ಇವತ್ತು ನಾವೆಲ್ಲ ಸೇರಿದ್ದೇವೆ. ನಾವು ಖಂಡಿಸ್ತೇವೆ, ಹೋರಾಟವನ್ನು ಮುಂದುವರಿಸ್ತೇವೆ. ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್, ವಿ ವಾಂಟ್ ಜಸ್ಟಿಸ್. ನಾನು ನಮ್ಮ ಜಿಲ್ಲೆಯ AFI ಅಧ್ಯಕ್ಷರಾದಂತಹ ಹಾಗೂ ತುಳುನಾಡ ರಕ್ಷಣಾ ವೇದಿಕೆ ವೈದ್ಯಕ ಘಟಕದ ಉಪಾಧ್ಯಕ್ಷರಾದಂತಹ ಹಿರಿಯರಾದಂತಹ ಡಾಕ್ಟರ್ NT ಆಂಚನ್ರವರಿಗೆ 1-2 ಮಾತಾಡಲಿಕ್ಕೆ ಕೇಳ್ಕೊಳ್ತೇನೆ. ವೈದ್ಯ ಬಂಧುಗಳೇ, ತುಳುನಾಡ ರಕ್ಷಣಾ ವೇದಿಕೆಯ ಸ್ಥಾಪಕ ಅಧ್ಯಕ್ಷರು ಯೋಗೇಶ್ ಶೆಟ್ಟಿಯವರೇ, ಇವತ್ತಿನ ದಿನ ನಮ್ಮ ವೈದ್ಯರೆಲ್ಲ ತಮ್ಮ ಚಿಕಿತ್ಸಾಲಯವನ್ನು ಬಂದ್ ಮಾಡಿ ಇಲ್ಲಿ ಬಂದು ಕೂರುವಂಥ ಅವಸ್ಥೆ ಆಗಿದೆ. ನಾವು ನಮ್ಮ ಹಕ್ಕಿಗಾಗಿ ಪ್ರತಿಭಟನೆ ಮಾಡುವಂಥ ಸಂದರ್ಭವನ್ನು ಕಲ್ಪಿಸಲಾಗಿದೆ. ಬಂಧುಗಳೇ, ನಾವು ಈ ಹಿಂದಿನ ಒಂದು ಚರಿತ್ರೆ ನೋಡಿದಾಗ ವಿಶೇಷವಾಗಿ ಇತ್ತೀಚೆಗೆ ಕೊರೋನಾ ಸಮಯದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಎಷ್ಟೋ ಒಂದು ರೋಗಿಗಳನ್ನು ಅವರಿಗೆ ಜೀವದಾನ ಮಾಡಿದಂಥ ವೈದ್ಯೋ ನಾರಾಯಣ ಹರಿ ಎನ್ನುವಂತೆ ಸಾಕ್ಷಾತ್ ಪರಮಾತ್ಮನ ರೂಪದಲ್ಲಿ ಬಂದು ನಾವು ತಾತ್ಕಾಲಿಕವಾಗಿ ಅವರ ಒಂದು ಆರೋಗ್ಯ ರಕ್ಷಣೆ ಮಾಡಿದಂಥ ಒಂದು ಸಂದರ್ಭ ಇದ್ದರೂ ಕೂಡ ನಮಗೆ ಈ ಪರಿಸ್ಥಿತಿ ಬಂದಿರುವಂತಹದ್ದು ಶೋಚನೀಯ ಅಂತ ಹೇಳಲಿಕ್ಕೆ ನಾನು ಇಚ್ಛೆ ಪಡ್ತಾ ಇದ್ದೇನೆ. ಬಂಧುಗಳೇ, ನಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ನಾವು ನಮ್ಮ ಹತ್ತಿರ ಅಥವಾ ನಮ್ಮ ಚಿಕಿತ್ಸಾಲಯಕ್ಕೆ ಯಾವನೇ ಒಬ್ಬ ರೋಗಿ ಬಂದರೆ ಅವನ ಆರೋಗ್ಯ ರಕ್ಷಣೆ ಮಾಡುವುದೇ ನಮ್ಮ ಆದ್ಯ ಕರ್ತವ್ಯ. ನಾವು ವೈದ್ಯರಾಗಿ ಅವನ ಪ್ರಾಣ ಉಳಿಸುವಂತಹದ್ದೇ ನಮ್ಮ ಕರ್ತವ್ಯ. ಎಲ್ಲಕ್ಕಿಂತ ಹೆಚ್ಚಾಗಿ ಈ ಒಂದು ರೋಗಿ ಯಾವ ಸಿಸ್ಟಮ್ನಲ್ಲಿ ಅಥವಾ ಯಾವ ಪದ್ಧತಿ ಯಾವ ಔಷಧಿಯಿಂದ ಅವನು ಗುಣಮುಖನಾಗ್ತಾನೆ ಅನ್ನೋದು ಸರಿಯಾದಂಥ ಮಾಹಿತಿ ಕೊಡುವಂಥ ನಮ್ಮ ಜವಾಬ್ದಾರಿ ನಮ್ಮ ಕೈಯಲ್ಲಿದೆ. ಅಂತಲ್ಲಿ ಆ ಒಂದು ಕಷ್ಟ ಸಂದರ್ಭದಲ್ಲಿ ನಾವು ಬಂದಾಗ ಆ ರೋಗಿ ಬೇಕಾದಂಥ ಸಾಂದರ್ಭಿಕವಾದ ಔಷಧಿಗಳನ್ನು ಅಥವಾ ಆತ್ಯಯಿಕ ಚಿಕಿತ್ಸಾ ಪದ್ಧತಿಯಲ್ಲಿ ಬೇಕಾದಂಥ ಔಷಧಿಯನ್ನು ಕೊಡ್ತೇವೆ. ಈ ರೀತಿಯಲ್ಲಿ ಆ ರೋಗಿಯನ್ನು ಬಚಾವ್ ಮಾಡಿದ್ದೇ ನಮ್ಮದು ದೊಡ್ಡ ಅಪರಾಧ ಎನ್ನುವಂಥ ಒಂದು ವಿಚಾರವನ್ನು ಈಗ ಸಂಬಂಧಪಟ್ಟವರು ಹೇಳುವಾಗ ನಮಗೆ ತುಂಬ ಒಂದು ಬೇಸರ ಆಗ್ತಾ ಇದೆ. ನಾವು ಯಾವ ದಾರಿಯಲ್ಲಿ ಅಥವಾ ನಮ್ಮ ಈ ಚಿಕಿತ್ಸಾ ಅಥವಾ ನಮ್ಮ ವೈದ್ಯಕೀಯ ವ್ಯವಸ್ಥೆ ಯಾವ ಹಾದಿಯಲ್ಲಿ ಹೋಗ್ತಾ ಇದೆ ಅನ್ನೋ ಬಗ್ಗೆ ನಮಗೆ ಕಳಕಳಿ ಆಗ್ತಾ ಇದೆ. ಬಂಧುಗಳೇ, ನಾವು ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಂತೆ ಯಾವ ತಾಯಿ ಕೂಡ ಮಗು ಅಳದೆ ತಾನು ಫೀಡ್ ಮಾಡುವುದಿಲ್ಲ ಅಂಥ ಪರಿಸ್ಥಿತಿ ನಮಗಾಗಿದೆ. ನಾವು ನಮ್ಮ ಚಿಕಿತ್ಸಾ ಪದ್ಧತಿಯಲ್ಲಿ ಬೇಕಾದಂಥ ಸಾಂದರ್ಭಿಕವಾದಂಥ ಔಷಧಿಗಳ ಉಪಯೋಗ ಮಾಡಲಿಕ್ಕೆ, ವಿಶೇಷವಾಗಿ ರೋಗಿಯ ಆರೋಗ್ಯ ರಕ್ಷಣೆಗೋಸ್ಕರ ನಾವು ಕೊಡುವಂಥ ಚಿಕಿತ್ಸೆಯಲ್ಲಿ, ಯಾಕಂತ ಹೇಳಿದರೆ ನಾವೆಲ್ಲರೂ ಕೂಡ ಪದವೀಧರರು, ಸಂಬಂಧಪಟ್ಟ ಯೂನಿವರ್ಸಿಟಿಯಲ್ಲಿ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಲ್ಲಿ 5 ವರ್ಷ ಪದವಿ ಪಡೆದು ಆ ನಂತರ ಬೇಕಾದಂಥ ಆಸ್ಪತ್ರೆಗಳಲ್ಲಿ ಸರಿಯಾದಂಥ ಒಂದು ಟ್ರೈನಿಂಗನ್ನು ಪಡೆದು ನಾವು ಚಿಕಿತ್ಸಾಲಯವನ್ನು ಆರಂಭಿಸಿದವರು. ಎಲ್ಲಕ್ಕಿಂತ ಹೆಚ್ಚು ನಮ್ಮ ಚಿಕಿತ್ಸಾಲಯ ಇದು ವೈದ್ಯರಿಗೆ ಸೂಕ್ತವಾದಂಥ ಚಿಕಿತ್ಸಾಲಯ ಅಥವಾ ಸಂಬಂಧಪಟ್ಟಂಥ ಅಧಿಕಾರಿಗಳು ಬಂದು ಈ ಚಿಕಿತ್ಸಾಲಯದಲ್ಲಿ ಚಿಕಿತ್ಸೆ ಪಡೀಬಹುದು ಅಥವಾ ಈ ವೈದ್ಯ
ರಿಜಿಸ್ಟರ್ಡ್ ಅನ್ನೋ ಒಂದು ಪದವಿ ಕೊಟ್ಟಿರ್ತಾರೆ. ಅಂಥವರನ್ನು ಈಗ ಬಂದು ಇವರು ನಕಲಿ ವೈದ್ಯ ಅಂತ ಹೇಳಿದಾಗ ಏನು ಯಾವ ವ್ಯವಸ್ಥೆಯಲ್ಲಿ ನಾವಿದ್ದೇವೆ ಎನ್ನುವ ಒಂದು ಶೋಚನೀಯವಾದಂಥ ಪರಿಸ್ಥಿತಿಯನ್ನು ನಾವು ಎದುರಿಸ್ತಾ ಇದ್ದೇವೆ. ಅದಕ್ಕೋಸ್ಕರ ನಮ್ಮ ಹೋರಾಟ. ಯಾಕಂತ ಹೇಳಿದರೆ ಅವರಿಗೆ ಸರಿಯಾದ ಮಾಹಿತಿ ಅಲ್ವಾ, ಅಥವಾ ತಪ್ಪು ಕಲ್ಪನೆಯ, ಅಥವಾ ಯಾವುದೇ ಒಂದು ಆಮಿಷಕ್ಕೆ ಒಳಗಾಗಿ ನಮ್ಮನ್ನು ಅಪರಾಧಿಗಳನ್ನಾಗಿ ಮಾಡ್ತಾ ಇದ್ದಾರೆ. ಇದನ್ನು ನಾವು ಖಂಡಿಸ್ತಾ ಇದ್ದೇವೆ ಬಂಧುಗಳೇ. ಈ ರೀತಿ ಆಗಬಾರ್ದು. ನಾವು ನಮ್ಮ ಚಿಕಿತ್ಸೆಯಲ್ಲಿ ಯಾವುದೇ ಒಂದು ಟೆನ್ಷನ್ ಅಥವಾ ಯಾವುದೇ ಒಂದು ಚಿಂತೆ ಇಲ್ಲದೆ ಅಥವಾ ಸರಿಯಾದ ರೀತಿಯಲ್ಲಿ ಆ ಬಂದ ರೋಗಿಗಳಿಗೆ ಸೂಕ್ತ ಚಿಕಿತ್ಸೆ ಮಾಡುವಂಥ, ಚಿಕಿತ್ಸೆ ಔಷಧಿ ಕೊಡುವಂಥ ಒಂದು ವ್ಯವಸ್ಥೆ ಆಗಬೇಕಾದ್ರೆ ನಮಗೆ ಮಾನಸಿಕವಾದಂಥ ಒಂದು ನೆಮ್ಮದಿ ಇರಬೇಕು. ಇಂಥ ಕಿರಿಕಿರಿ ಇದ್ದಾಗ ಖಂಡಿತ ನಾವು ನಮ್ಮ ಚಿಕಿತ್ಸೆಯನ್ನು ಅಥವಾ ಟ್ರೀಟ್ಮೆಂಟ್ ಕೊಡುವಂಥ ಒಂದು ವ್ಯವಸ್ಥೆ ತುಂಬ ನಮಗೆ ಕಷ್ಟ ಆಗ್ತದೆ ಅಂತ ಹೇಳ್ಕೊಂಡು ಹೇಳ್ತಾ ಇದ್ದೇನೆ. ಅದಕ್ಕಾಗಿ ಕಳಕಳಿ ವಿನಂತಿ, ಇದಕ್ಕೆ ಸಂಬಂಧಪಟ್ಟವರು ಇದಕ್ಕೆ ಈ ಕೂಡಲೇ ಸ್ಪಂದಿಸಿ ನಾವು ಆಯುಷ್ ವೈದ್ಯರಿಗೆ ರೋಗಿಗಳನ್ನು ಬದುಕಿಸಲಿಕ್ಕೆ, ರೋಗಿಗಳನ್ನು ಚಿಕಿತ್ಸೆ ಮಾಡಲಿಕ್ಕೆ ಸೂಕ್ತವಾದಂಥ ಸಾಂದರ್ಭಿಕವಾದಂಥ ಔಷಧಿಯನ್ನು ನೀಡುವಂಥ ಒಂದು ಪರವಾನಗಿ ಇರಬಹುದು ಅಥವಾ ಯಾವುದೇ ಒಂದು ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ಮಾಡಿಕೊಡಬೇಕು ಅನ್ನೋ ಒಂದು ವಿಚಾರವನ್ನು ಈ ಸಂದರ್ಭದಲ್ಲಿ ನಮ್ಮ ಆಯುಷ್ ವೈದ್ಯರ ಪರವಾಗಿ ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತಾ ಇದ್ದೇನೆ. ದಯವಿಟ್ಟು ಇದನ್ನು ಗಮನಿಸಿ ಇದಕ್ಕೆ ಮುಂದಿನ ಒಂದು ಕ್ರಮವನ್ನು ನಡೆಸುವಂಥ ಒಂದು ವ್ಯವಸ್ಥೆಯನ್ನು ಆಗಬೇಕಾಗಿದೆ. ಇದಕ್ಕಾಗಿ ನಾವೆಲ್ಲ ಸಂಘಟಿತರಾಗಿ ಹೋರಾಡ್ತಾ ಇದ್ದೀವಿ. ಎಲ್ಲರೂ ಕೂಡ ವೈದ್ಯರು, ನಮ್ಮ ಜಿಲ್ಲೆ ಎಲ್ಲ ವೈದ್ಯರು ಈಗ ಇವತ್ತು ಈ ದಿನ ಚಿಕಿತ್ಸೆಯನ್ನು ಬಂದ್ ಮಾಡಿ ಇಲ್ಲಿ ಬಂದು ನಾವು ಧರಣಿ ಕುಳಿತಿದ್ದೇವೆ. ಅದೇ ರೀತಿ ಈ ಮುಂದಿನ ದಿನಗಳಲ್ಲಿ ನಾವು ಕರೆದಾಗ ನಮಗೆ ಯಾವುದೇ ಒಂದು ಅಥವಾ ನಿಮಗೆ ಏನೇ ಇದು ಸಮಸ್ಯೆ ಇರಬಹುದು, ನೀವು ಬಂದು ದಯವಿಟ್ಟು ನಮ್ಮ ಜೊತೆಗೆ ತುಳುನಾಡ ವೇದಿಕೆ ಸದಸ್ಯರು ಕೂಡ ಇದ್ದಾರೆ. ಅವರೆಲ್ಲ ಜೊತೆಗೂಡಿಕೊಂಡು ನಾವು ಹೋರಾಟ ಮಾಡುವ. ಯಾಕಂತ ಹೇಳಿದರೆ ನಮ್ಮ ಸಂಖ್ಯೆ ಸ್ವಲ್ಪ ಸೀಮಿತ ಇರ್ಬೋದು. ಅದ್ರ ಜೊತೆಗೆ ನಮ್ಮ ಸಮಾನ ಮನಸ್ಕರಾದಂಥ ನಮ್ಮ ತುಳುನಾಡ ವೇದಿಕೆಯ ಸದಸ್ಯರನ್ನು ಸೇರಿಕೊಂಡು ಉತ್ತಮವಾದಂಥದ್ದು ಹೋರಾಟ ಮಾಡುವ. ನಮ್ಮ ಹೋರಾಟಕ್ಕೆ ಜಯವಾಗಲಿ ಅಂತ ಹೇಳುತ್ತಾ ನನ್ನ ಮಾತನ್ನು ನಿಲ್ಲಿಸ್ತಾ ಇದ್ದೇನೆ. ಧನ್ಯವಾದಗಳು. ನಮ್ಮ AFI ಉಡುಪಿ ಜಿಲ್ಲೆಯ ಸೆಕ್ರೆಟರಿ ಆದಂಥ ಡಾಕ್ಟರ್ ಸತೀಶ್ ರಾವ್ ಅವರಿಗೆ ಒಂದೆರಡು ಮಾತಾಡಲಿಕ್ಕೆ ಕೇಳ್ಕೊಳ್ತಾ ಇದ್ದಾನೆ. ಎಲ್ಲ ವೈದ್ಯ ಬಾಂಧವರಿಗೆ ನನ್ನ ನಮಸ್ಕಾರ. ಇವತ್ತು ನಾವು ವೈದ್ಯಕೀಯ ಸಂಘಟನೆಗಳ ಅಡಿಯಿಂದ ಹಲವಾರು ಬಾರಿ ಮನವಿಗಳನ್ನು ಮಾಡಿಕೊಂಡಿದ್ದೇವೆ. ಜಿಲ್ಲಾಡಳಿತಕ್ಕೆ ಹಾಗೂ ರಾಜ್ಯ ಆಡಳಿತಕ್ಕೆ ಎಲ್ಲ ಮನವಿಗಳನ್ನು ಮಾಡಿಕೊಂಡಿದ್ದೇವೆ. ಇವತ್ತಿದ್ದು ನಮ್ಮದು ಒಂದು ವಿಶಿಷ್ಟವಾಗಿರ್ತಕ್ಕಂತಹ ಒಂದು ಧರಣಿ ಹಾಗೂ ಮನವಿಯನ್ನು ಮಾಡಿಕೊಳ್ತಕ್ಕಂತಹ ಕಾರ್ಯಕ್ರಮ. ಇವತ್ತು ತುಳುನಾಡ ರಕ್ಷಣಾ ವೇದಿಕೆ ಇದರ ಅಡಿಯಲ್ಲಿ ನಮ್ಮ AFIನ ಜಿಲ್ಲಾಧ್ಯಕ್ಷರು ಹೇಳಿದ ಹಾಗೆ ನಮ್ಮ ಸಮಾನ ಮನಸ್ಕರಾಗಿರ್ತಕ್ಕಂತಹ ಜೆಪು ಯೋಗೀಶ್ ಶೆಟ್ಟಿ ಹಾಗೂ ಅವರ ಬಳಗ ಇಷ್ಟರವರೆಗೆ ವೈದ್ಯರು ಮಾತ್ರ ಈ ಒಂದು ಬಗ್ಗೆ ಮನವಿ ಮಾಡ್ತಾ ಇದ್ರು. ಕೆಲವೊಂದು ಸಾರಿ ಪ್ರತಿಭಟನೆಯನ್ನು ಮಾಡಿದ್ದು ಇದೆ. ಇವತ್ತು ಸಮಾಜಮುಖಿ ಸಂಘಟನೆಯಾದ ತುಳುನಾಡ ರಕ್ಷಣಾ ವೇದಿಕೆಯ ಜೊತೆ ಸೇರಿ ವೈದ್ಯರು ಬಂದು ಅವರೊಂದಿಗೆ ಮನವಿ ಮಾಡಿದ್ದು ಇದು ಒಂದು ಪ್ರಥಮವಾದ ಘಟನೆ. ತುಳುನಾಡ ರಕ್ಷಣಾ ವೇದಿಕೆಯ ಯಾವುದೇ ಹೋರಾಟವನ್ನು ಅವರು ಇಷ್ಟವರೆಗೆ ಅರ್ಧದಲ್ಲಿ ಕೈ ಬಿಟ್ಟದ್ದಿಲ್ಲ. ಇದು ವಿಧಾನಸಭೆಯನ್ನು ಮುಟ್ಟಿ ಯಾವ ಒಂದು ಕಾನೂನಿನ ಚೌಕಟ್ಟಿನಲ್ಲಿ ಇದಕ್ಕೆ ಬೇಕಾದ ಒಂದು ನಿರ್ದಿಷ್ಟವಾದ ಕಾನೂನನ್ನು ತರುವಲ್ಲಿ ಈ ಸಂಘಟನೆ ವೈದ್ಯರೊಂದಿಗೆ ಒಡಗೂಡಿ ಸಫಲ ಆಗ್ತದೆ ಎಂತಕ್ಕಂಥದ್ದನ್ನು ಇಲ್ಲಿ ನಾನು ಎಂದಿಗಾದರೂ ಆದಷ್ಟು ಬೇಗ ಸಫಲ ಆಗಬೇಕು ಅಂತ ಕೋರ್ತಾ ಎಲ್ಲ ವೈದ್ಯರ ಪರವಾಗಿ ತುಳುನಾಡ ರಕ್ಷಣಾ ವೇದಿಕೆಗೆ ಧನ್ಯವಾದವನ್ನು ಹೇಳ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ಈಗ ಡಾಕ್ಟರ್ ಕಿರಣ್ ಅವರನ್ನು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ಕೊಳ್ಳಲ್ಗಿರಿ ಡಾಕ್ಟರ್ ಕಿರಣ್ ಅವರು ಬರ್ರಿ.
ಧನ್ಯವಾದ. ನಮ್ಮ ಎಲ್ಲ ವೈದ್ಯ ಮಿತ್ರರಿಗೆ ನಾನು ಒಂದಿಷ್ಟು ನನ್ನ ಕೆಲವು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ನಾನು ಯಾವುದು ಮಾತನಾಡೋ ಮೊದಲು ಒಂದು ಡಿ ವಿ ಜಿಯವರ ಕಗ್ಗವನ್ನು ಉದಾಹರಣೆಯಾಗಿ ಇಟ್ಕೊಂಡು ಹೇಳ್ತೀನಿ. ಮಣಿಮಂತ್ರ ಸಿದ್ಧಿಗಳ ಸಾಕ್ಷಿಗಳಿಗೆ ಮನಗಾಣಿಸಲು ನಿನಗೆ ದೈವದ ಅದ್ಭುತವ, ಮನುಜರೊಳಗೆ ತೋರ್ಬ ಮಹನೀಯ ಗುಣವದು, ಅನುವಾದ ಬಮ್ಮನದು ಮಂಕುತಿಮ್ಮ. ಅಂದರೆ ವೈದ್ಯರಾದವರು ದೇವರಿಗೆ ಸಮಾನ. ಅಂದರೆ ಕೆಲವು ಅನಿವಾರ್ಯ ಸಂದರ್ಭಗಳಲ್ಲಿ ವೈದ್ಯರ ಮಹತ್ವ ಏನು ಅನ್ನೋಂಥದ್ದು ನಮಗೆ ಸಮಾಜಕ್ಕೆ ಗೊತ್ತಾಗ್ತದೆ. ಸೊ ಇಂಥ ವೈದ್ಯರನ್ನು ಇವತ್ತು ಟಾರ್ಗೆಟ್ ಮಾಡ್ತಾ ಇರುವಂಥದ್ದು ನಿಜಕ್ಕೂ ದುಃಖದ ವಾತಾವರಣ ಇಲ್ಲಿ ಕ್ರಿಯೇಟ್ ಆಗಿದೆ. ಇಲ್ಲಿ ಒಂದು ದುಃಖದ ವಾತಾವರಣವಿದೆ. ಯಾಕೆಂತಂದರೆ ಕ್ಲಿನಿಕಲ್ಲಿ ಪ್ರಾಕ್ಟೀಸ್ ಮಾಡಿ ಕೂತಿರ್ಬೇಕಾದಂಥ ವೈದ್ಯರು ಇಲ್ಲಿ ಬಂದು ಕೂತಿದ್ದಾರೆ ಅಂದರೆ ಬಹುಶಃ ವೈದ್ಯರಿಂದ ಹೆಚ್ಚಾಗಿ ಅವರ ರೋಗಿಗಳಿಗೆ ಕೂಡ ಇದು ದುಃಖದ ಸಂದರ್ಭ, ಬೇಸರದ ಸಂಗತಿ. ಯಾಕಂತಂದರೆ ಇಂಥ ಒಂದು ಸುಂದರವಾದ ವಾತಾವರಣ ಇಲ್ಲಿದೆ. ಬಟ್ ನಮ್ಮ ದುಃಖವನ್ನು ಎಲ್ಲ ವೈದ್ಯರ ಮುಖದಲ್ಲಿ ನಾವು ಒಂದು ವಿಶೇಷವಾದ ದುಃಖವನ್ನು ನೋಡ್ತಾ ಇದ್ದೀವಿ ಇವತ್ತು. ಯಾಕಂತಂದರೆ ಒಂದು ಟಾರ್ಗೆಟ್ ಮಾಡುವಂಥದ್ದು ಇದು ತುಂಬ ಬೇಸರದ ವಿಷಯ. ಯಾಕಂತಂದರೆ ಒಬ್ಬ ವೈದ್ಯನಾದವ ಒಂದು ಹಳ್ಳಿಯಲ್ಲಿ ಈಗ ಪ್ರಾಕ್ಟೀಸ್ ಮಾಡ್ತಾ ಇರ್ತಾನೆ. ಎಮರ್ಜೆನ್ಸಿ ಸಂದರ್ಭದಲ್ಲಿ ಅವನಿಗೆ ರೋಗಿಯ ಜೀವವನ್ನು ಉಳಿಸುವಂಥದ್ದು ಟಾರ್ಗೆಟ್ ಇರ್ತದೆ, ವಿನಃ ಬೇರೇನೂ ಇರುವುದಿಲ್ಲ. ಈಗ ಒಂದು ಮಧ್ಯರಾತ್ರಿ ಒಂದು ಪೇಷಂಟ್ ಬರ್ತಾರೆ, ಅಸ್ತಮ ರೋಗಿಗಳ ಏನಾದರೂ ಬಂದಾಗ ಅಲ್ಲಿ ಎಮರ್ಜೆನ್ಸಿ ಟ್ರೀಟ್ಮೆಂಟ್ ಮಾಡಿದ್ರೆ ನೀವು ಆಸ್ಪತ್ರೆಗೆ ಹೋಗಿ ಅಂತ ಹೇಳಿದರೆ ಬಹುಶಃ ಒಂದು 8 ಕಿಲೋಮೀಟರ್ 9 ಕಿಲೋಮೀಟರ್ ಆಸ್ಪತ್ರೆಗೆ ಹೋಗೋದೊಳಗೆ ಅಲ್ಲಿ ಕಂಡೀಷನ್ನೇ ಬೇರೆ ಆಗುತ್ತೆ. ನಮ್ಮ ಉದ್ದೇಶ ಕೇವಲ ರೋಗಿಗಳನ್ನು ಬದುಕಿಸುವಂಥದ್ದು, ಆ ಸಂದರ್ಭದಲ್ಲಿ ಅವರಿಗೆ ಪ್ರಾಣ ಕೊಡುವಂಥದ್ದು, ಇದು ನಮ್ಮ ಉದ್ದೇಶ ಆಗಿರುತ್ತದೆ. ಸೊ ಅದು ಕೊಡಲಿಕ್ಕಿಲ್ಲ. ಅನಿವಾರ್ಯ ಪರಿಸ್ಥಿತಿಯಲ್ಲಿ ನೀವು ಎಮರ್ಜೆನ್ಸಿ ಮೆಡಿಸಿನ್ ಕೂಡ ಉಪಯೋಗಿಸ್ಲಿಕ್ಕೆ ಇಲ್ಲ ಅಂದರೆ ಬಹುಶಃ ಆ ರೋಗಿಯನ್ನು ನಾವು ಕೈಬಿಟ್ಟ ಹಾಗೆ. ಅಂದರೆ ಎಮರ್ಜೆನ್ಸಿ ಕಂಡೀಷನಲ್ಲಿ ಆ ರೋಗಿಗಾಗುವಂಥ ಅನ್ಯಾಯ ನಿಜವಾಗಿ ತಪ್ಪು. ಇಂಥ ಒಂದು ಕಾನೂನು ಏನಿದೆ ಅದನ್ನು ಪರಿವರ್ತನೆ ಮಾಡಿ ನಮಗೆ ಅವಶ್ಯಕ ಪ್ರಾಥಮಿಕ ಹಂತದ ಅಲೋಪತಿ ಔಷಧಿಗಳನ್ನು ಕೊಡಲು ಅನುಮತಿ ಮಾಡಬೇಕಂತ ನಾವು ಇವತ್ತು ಎಲ್ಲ ವೈದ್ಯರ ಪರವಾಗಿ ಸರ್ಕಾರವನ್ನು ಮನವಿ ಮಾಡಿಕೊಳ್ತಾ ಇದ್ದೀವಿ. ಇಲ್ಲಿ ಅವಕಾಶ ಕೊಟ್ಟದಕ್ಕಾಗಿ ಒಂದಿಷ್ಟು ನನ್ನ ಮಾತನ್ನು ಮುಗಿಸ್ತೀನಿ. ಧನ್ಯವಾದ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಬೇಕೇ ಬೇಕು, ಬೇಕೇ ಬೇಕು. We want, we want, we want, we want, we want. ವೈಕಾದು ಪರಂಬಾಟ, ವೈಕಾದು ಪರಂಬಾಟ, ವೈಕಾದು ಪರಂಬಾಟ. ಬೋಡೆ ಬೋಡು, ಬೋಡೆ ಬೋಡು, ಬೋಡೆ ಬೋಡು. ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. We want, we want, we want, we want. ನಾನು ಡಾಕ್ಟರ್ ಜಗದೀಶ್ ಶೆಟ್ಟರು, ನಮ್ಮ ಕುಂದಾಪುರ ತಾಲೂಕಿನ AFI ಸ್ಥಾಪಕ ಅಧ್ಯಕ್ಷರಾದಂಥ ಜಗದೀಶ್ ಶೆಟ್ಟರ್ ಅವರಿಗೆ ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ದಯವಿಟ್ಟು ಸರ್. ತುಳುನಾಡು ರಕ್ಷಣಾ ವೇದಿಕೆಯ ಅಧ್ಯಕ್ಷರಾಗಿರುವಂಥ ಯೋಗೀಶ್ ಶೆಟ್ಟಿ ಜಪ್ಪು ಅವರೇ ಮತ್ತು ಅವರೆಲ್ಲ ಆ ಬಳಗದ ಸದಸ್ಯರುಗಳೇ ಮತ್ತು ನೆರೆದಿರುವಂಥನ್ನೆಲ್ಲ ವೈದ್ಯ ಮಿತ್ರರುಗಳೇ, ಬಹುಶಃ ನಾವು ಕಲಿಯುವಾಗ ಒಂದು ಮಾತಿತ್ತು, ಆಯುರ್ವೇದವನ್ನು ಕಲಿಯುವಾಗ ಸ್ವಸ್ಥಸ್ಯ ಸ್ವಾಸ್ಥ್ಯ ರಕ್ಷಣೆ ಮಾತುರಸ್ಯ ರೋಗ ನಿವಾರಣಂ ಅಂತೇಳಿ. ಸ್ವಸ್ಥರಾದವರ ಸ್ವಾಸ್ಥ್ಯವನ್ನು ಕಾಪಾಡುವುದು ಒಂದು ಕಡೆ ಆದರೆ
ಆತುರರು ಅಂತ ಹೇಳಿದ್ರೆ ರೋಗಿಗಳ ರೋಗ ನಿವಾರಣೆ ಮಾಡುವಂಥದ್ದು ಮತ್ತೊಂದು. ಇವೆರಡೂ ವೈದ್ಯರ ಆದ್ಯ ಕರ್ತವ್ಯಗಳು ಅಂತೇಳಿ. ಆದರೆ ಆದ್ಯ ಕರ್ತವ್ಯಕ್ಕೆ ತೊಡಕುಗಳು ಉಂಟಾದಾಗ ಕರ್ತವ್ಯವನ್ನು ನಾವು ಹೇಗೆ ಮಾಡುವುದು ಅನ್ನುವುದು ಚಿಂತೆ ನಮಗಾಗ್ತಾ ಇದೆ. ಬಂಧುಗಳೇ, ಇದು ಇವತ್ತಿನ ಹೋರಾಟ ಅಲ್ಲ. ಸರಿಸುಮಾರು 3 ರಿಂದ 4 ದಶಕದಿಂದ ಈ ಒಂದು ಹೋರಾಟ ನಡೀತಾ ಇದೆ. ಹೋರಾಟಕ್ಕೆ ಬಲ ಮತ್ತು ಬೆಂಬಲ ದೊರಕಿದ್ದು ಇವತ್ತಿನ ದಿನ ನಮ್ಮ ರಕ್ಷಣಾ ವೇದಿಕೆಯವರು ಬಂದ ಕಾರಣಕ್ಕೋಸ್ಕರವಾಗಿ. ಅವರು ಯೋಗಿ ಶೆಟ್ಟಿ ಜಪ್ಪು ಅವರು ಆವಾಗ ಮಾತನಾಡುವಾಗ ಹೇಳಿದರು, ನೊಂದವರ ದನಿ ಅಡಗಿದವರ ದನಿಯಾಗಿ ನಾವಿದ್ದೇವೆ ಎನ್ನುವ ನೆಲೆಯಲ್ಲಿ. ಬಹುಶಃ ನಾವು ಸಾತ್ವಿಕರಾದದ್ದು ಜಾಸ್ತಿ ಆಯಿತು ಅಂತ ನಮಗೆ ಕಾಣಿಸ್ತದೆ. ಯಾಕೆ ಕೇಳಿದರೆ, ನಮಗೆ ಕಲಿಸಿಕೊಟ್ಟದ್ದು ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತೇಳಿ. ಆ ಸರ್ಜರಿ ಅನ್ನುವಂಥ ಒಂದು ಶಬ್ದವನ್ನು ಬಿಟ್ಟೇ ನಮ್ಮ ಕೋರ್ಸನ್ನು ಮಾಡಬಹುದಿತ್ತೋ ಏನೋ ಅನ್ನಿಸ್ತದೆ ಕೆಲವೊಮ್ಮೆ. ಅಂದರೆ ಇಟ್ ಸೆಲ್ಫ್ ಸೇಸ್ ಇಂಟಿಗ್ರೇಟೆಡ್ ಅಂತ. ನಾವು ಇಂಟಿಗ್ರೇಟೆಡ್ ಅನ್ನುವಂಥದ್ದನ್ನು ಸಪ್ರೇಟಾಗಿ ಬೇರೆ ಹೇಳಬೇಕಾಗಿಲ್ಲ. ಯಾವ ಸಿಸ್ಟಮ್ನಲ್ಲಿ ನಾವು ಪ್ರಾಕ್ಟೀಸ್ ಮಾಡಬೇಕೆನ್ನುವುದನ್ನು ನಮಗೆ ಇಟ್ಟಂಥ ಸಿಲೆಬಸ್ಗಳಲ್ಲೇ ಇನ್ನೂ ಕೂಡ ಸ್ಪಷ್ಟತೆ ಇಲ್ಲ. ಕಲಿತದ್ದು ನಾವು ಒಂದು, ಮಾಡುವುದು ಮತ್ತೊಂದು ಎನ್ನುವ ಹಾಗೆ ನಮ್ಮನ್ನು ಫ್ಯಾಕ್ಟ್ರಿಗಳಿಂದ ನಾವು ಪ್ರಾಡಕ್ಟ್ಗಳಾಗಿ ಹೊರಕಳಿಸಿಕೊಡ್ತಾ ಇದ್ದಾರೆ ಕಾಲೇಜುಗಳಿಂದ. ತಪ್ಪಿಸಿ ಸ್ವಾಮಿ ಅದನ್ನು, ಬೇಡ. ನಿಮ್ಮಲ್ಲಿ 72, 73 ಕಾಲೇಜುಗಳುಂಟಲ್ಲ, ಇನ್ನು ಮುಂದೆ ನಮಗೆ ಬೇಡ. ಅನಾಟಮಿ ಫಿಸಿಯಾಲಜಿ ಇರಲಿ, ದೇಹದ ಯಾವುದೆಲ್ಲ ಭಾಗಗಳು ನಮಗೆ ಗೊತ್ತಿರಬೇಕು ಎನ್ನುವ ನೆಲೆಯಲ್ಲಿ ಅದು ಬೇಕು, ಕಂಪಲ್ಸರಿ ಇರಲಿ. ಮುಂದಿನ ಏನು ಶಲ್ಯವನ್ನು ಮಾಡುವಾಗ ನಿಮಗೆ ಗ್ರೇಸ್ ಇದು ನೋಡಿ, ಯಾವುದು ಬೇಲಿಯನ್ ಲಾ ಓದಿ ಅಂತ ಹೇಳುವಂಥದ್ದು ಮತ್ತೊಂದು ಯಾಕೆ ಬೇಕಿತ್ತು? 6 ತಿಂಗಳು ಗೌರ್ಮೆಂಟ್ ಹಾಸ್ಪಿಟ್ಲ್ನಲ್ಲಿ ನೀವು ಇಂಟರ್ನ್ಶಿಪ್ ಮಾಡಿ ಅಂತ ಹೇಳಿ ಯಾಕೆ ಕಳಿಸಬೇಕು ನಮ್ಮನ್ನು? ಕಲಿಸುವಾಗ ಟ್ರೀಟ್ಮೆಂಟ್ಗಳನ್ನು ಕೊಡುವಾಗ ವೈವದಲ್ಲಿ ಬಂದವರು ಇದಕ್ಕೆ ಮಾಡರ್ನ್ ಟ್ರೀಟ್ಮೆಂಟ್ ಅಂತ ನಮಗೆಲ್ಲ ಕೇಳ್ತಾರೆ. ಇದು ನಿಮ್ಮ ವೇ ಆಫ್ ಟ್ರೀಟ್ಮೆಂಟ್ ಆದರೆ ಇದರಲ್ಲಿ ಮಾಡರ್ನಲ್ಲಿ ಏನು ಕೊಡ್ತಾರೆ ಅಂದರೆ ಇದು ಹೇಗೆ ಗೊತ್ತುಂಟಾ? ನಮಗೆ ಡ್ರೈವಿಂಗನ್ನು ಕಲಿಸಿಕೊಡ್ತಾ ಇದ್ದಾರೆ. ಡ್ರೈವಿಂಗನ್ನು ಕಲಿಸಿಕೊಟ್ಟು ಡ್ರೈವಿಂಗ್ ಸರಾಸರಿ ನಮಗೆ ಬರ್ತದೆ. ಯಾವುದೇ ಒಂದು ಕ್ಲಿಷ್ಟಕರವಾದ ಮಾರ್ಗ ಇದ್ದರೂ ಕೂಡ ಹೋಗುವಂಥ ವೆಹಿಕಲನ್ನು ತೆಗೆದುಕೊಂಡು ಹೋಗುವಂಥ ಎಲ್ಲ ಚಾತಿಗಳು ನಮ್ಮಲ್ಲಿ ಉಂಟು. ಆದರೆ ಲೈಸೆನ್ಸ್ ಉಂಟಾ ಕೇಳಿದರೆ ಲೈಸೆನ್ಸ್ ಇಲ್ಲ. ಓಡಿಸ್ಲಿಕ್ಕೆ ಬರ್ತದೆ ಗಾಡಿ, ಆದರೆ ಲೈಸೆನ್ಸ್ ಇಲ್ಲ. ಇದು ಇಬ್ಬಗೆಯ ನೀತಿ ಅಂತ ನಾನು ಕರಿತೇನೆ ಇದನ್ನು. ಸರ್ಕಾರದ ಮತ್ತು ನಮ್ಮನ್ನು ಆಳುವವರ ಇಬ್ಬಗೆಯ ನೀತಿ ಅಂತ ನಾನು ಇದನ್ನು ಕರಿತೇನೆ. ಬಂಧುಗಳೇ, ಈ ಹೋರಾಟಕ್ಕೊಂದು ತಾರ್ಕಿಕವಾದಂಥ ಅಂತ್ಯವನ್ನು ಕಾಣಿಸದೆ ಹೋದರೆ ಬಹುಶಃ ನಾವು ಇಲ್ಲಿಯವರೆಗೆ ಸಮಾಜದಲ್ಲಿ ಏನೊಂದು ಸ್ಥಾನ ಮತ್ತು ಮಾನಗಳನ್ನು ಗಳಿಸಿಕೊಂಡಿದ್ದೇವೋ ಅದಷ್ಟು ಕಳಕೊಂಡು ಹೀನಾಯವಾಗಿ ನಾವು ಇತಿಹಾಸವನ್ನು ಸೇರುವವರಿದ್ದೇವೆ. ಇದು ಆಗಬಾರದು. ಇಲ್ಲಿಯವರೆಗೆ ನಾವೆಲ್ಲ ಏನು ಒಂದು ಸಮಾಜದಲ್ಲಿ ಸ್ಥಾನವನ್ನು ಮಾನವನ್ನು ಕಲಿತುಕೊಂಡಿದ್ದೇವೆ, ಇಟ್ಟುಕೊಂಡಿದ್ದೇವೆ. ಅದಕ್ಕೆ ಕಾರಣ ಏನು ಕೇಳಿದರೆ ನಾವು ಕೊಟ್ಟಂತಹ ಒಂದು ಚಿಕಿತ್ಸೆ. ಬರುವ ಪೇಷಂಟ್ಗಳಿಗೆ ನಿಜವಾಗಿಯೂ ಕೂಡ ಕೆಲವಷ್ಟು ಪೇಷಂಟ್ಗಳಿಗೆ ನಾವು ಇಂತಹ ಒಂದು ಸಿಸ್ಟಮ್ನಲ್ಲಿ ಕಲಿತಂಥ ವೈದ್ಯ ಅಂತ ಗೊತ್ತಿರ್ತದೆ. ಗೊತ್ತಿದ್ದು ನಮ್ಮ ಬಳಿ ಯಾಕೆ ಬರ್ತಾರೆ ಕೇಳಿದರೆ ಅವರಿಗೆ ಈವರೆಗೆ ಯಾವುದೇ ರೀತಿಯ ಅನ್ಯಾಯಗಳಾಗಲಿಲ್ಲ, ಯಾವುದೇ ರೀತಿಯ ಸಾವುಗಳಾಗಲಿಲ್ಲ. ನೀವು ಸಾವಿನ ರೇಷ್ಯವನ್ನು ಹುಡುಕಿಕೊಂಡು ಹೋಗಿ ಸ್ವಾಮಿ. KPME ಆ್ಯಕ್ಟ್ ಮುಖಾಂತರವಾಗಿ ನಮ್ಮ ಪ್ರೈವೇಟ್ ಪ್ರಾಕ್ಟೀಸ್ನರ್ಗಳ ಕ್ಲಿನಿಕ್ಗಳನ್ನು ಮತ್ತು ಉಳಿದ ಚಿಕಿತ್ಸಾ ಕೇಂದ್ರಗಳನ್ನು ಗುರಿಯಾಗಿರಿಸಿಕೊಂಡು ಸಾವಿನ ರೇಷ್ಯವನ್ನು ಹುಡುಕಿಕೊಂಡು ಹೋಗಿ. ಎಲ್ಲಿ ಆಗಿದೆ ಕೇಳಿ, ಒಂದಿನಿತು, ನಾನು ಬೇಕಾದ್ರೆ ಬೆಟ್ಟು ಕಟ್ಟಿ ಹೇಳ್ತೇನೆ, ಬೇಕಾದರೆ ಒಂದಿನಿತು ಕೂಡ ಸಾವುಗಳು ಆಗದ ಹಾಗೆ ನೋಡಿಕೊಂಡವರು ಈ ಆಯುರ್ವೇದ ವೈದ್ಯಗಳು, ಆಯುಷ್ ವೈದ್ಯರುಗಳು. ಯಾಕೆ ಈ ಮಾತನ್ನು ಒತ್ತಿ ಹೇಳ್ತೇನೆ ಕೇಳಿದರೆ, ನಾವು ಮಾಡ್ತಾ ಇರುವಂತಹದ್ದು ಚಿಕಿತ್ಸೆ ಯಾವ ಮಟ್ಟದ ಚಿಕಿತ್ಸೆ ಕೇಳಿದರೆ ಪ್ರಾಥಮಿಕ ಹಂತದ ಚಿಕಿತ್ಸೆ. ಪ್ರಾಥಮಿಕ ಕೇಂದ್ರಗಳು ಇರದ ಸ್ಥಳಗಳಲ್ಲಿಯೂ ಕೂಡ ಪ್ರಾಥಮಿಕ ಹಂತದ ಚಿಕಿತ್ಸೆಗಳನ್ನು ನಾವು ಮಾಡಿ ಜನರನ್ನು, ಸಾಯುವವರನ್ನು ಒಂದು ರೀತಿಯಲ್ಲಿ ಆಕ್ಸಿಜನ್ ತುಂಬಿಸಿದ ಹಾಗೆ ಮಾಡಿಸಿಕೊಟ್ಟು ಅವರನ್ನು ಮತ್ತೊಂದು ಕೇಂದ್ರಕ್ಕೆ ರವಾನಿಸುವಂಥ ಕೆಲಸವನ್ನು ನಾವು ಮಾಡ್ತಾ ಇದ್ದೇವೆ. ಸಾವು ನೋವುಗಳನ್ನು ತಡೆಗಟ್ಟಲಿಕ್ಕೆ ಆಯುಷ್ ವೈದ್ಯರುಗಳು ಬೇಕು, ಅನುಮತಿ ಕೊಡಲಿಕ್ಕೆ ಮಾತ್ರ ನಮಗೆ ಆಗುವುದಿಲ್ಲ. ಇದು ಸರ್ಕಾರದ ಇಬ್ಬಗೆ ನೀತಿ. ಮಾದರಿಯಾಗಿ ಇಟ್ಟುಕೊಂಡು ಹೇಳಿ ಸ್ವಾಮಿ ಅಂತ ನಾವು ಹೇಳ್ತಾ ಇದ್ದೇವೆ. 11 ರಾಜ್ಯಗಳಲ್ಲಿ ಈ ರೀತಿಯ ಒಂದು ವ್ಯವಸ್ಥೆಯನ್ನು ಕಲ್ಪಿಸಿಕೊಟ್ಟಿದ್ದಾರೆ. ಆಯುಷ್ ವೈದ್ಯರುಗಳು ಸಾಧಾರಣದ ವೈದ್ಯರಲ್ಲ, ಅವರಿಗೆ ಮೂಲಭೂತವಾಗಿರುವಂಥ ಎಲ್ಲ ಚಿಕಿತ್ಸಾ ವಿಧಾನಗಳು ಗೊತ್ತು. ಅವರಿಗೆ ಆ ಒಂದು ಕೈಗೆ ಒಂದು ಸಣ್ಣ ಮಟ್ಟಿನ ಅಧಿಕಾರವನ್ನು ಕೊಡಿ ಅಂತ ಹೇಳಿ 11 ರಾಜ್ಯಗಳಲ್ಲಿ ಇರುವ ಹಾಗೆ ನಾವು ಕೇಳಿಕೊಂಡ್ರೆ ಅದನ್ನು ಇನ್ನೂ ಕೂಡ ಹಾವು ಸಾಯಬಾರದು, ಕೋಲು ಮುರಿಯಬಾರದು ಎನ್ನುವ ಹಾಗೆ ಅದನ್ನು ನಮ್ಮನ್ನು ಸತಾಯಿಸ್ತಾ ಬರ್ತಾ ಇದ್ದಾರೆ. ಒಂದು ಕಡೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟ ಹಾಗೆ ನೀವು ಮಾಡಿ ಅಂತ ಇಂಡೈರೆಕ್ಟ್ ಆಗಿ ಹೇಳುವಂಥದ್ದು, ಮಾಡಲಿಕ್ಕೆ ಹೋದಾಗ ನಮಗೆ ಕಿರುಕುಳ ಕೊಡುವಂಥದ್ದು.
ಈ ನೀತಿ ಅನ್ನುವಂತಹದ್ದು ಪರಿವರ್ತಿತ ಆಗದೇ ಇದ್ದರೆ ಬಹುಶಃ ನಮಗೆ ಮುಂದಿನ ದಿನಗಳಲ್ಲ, ನಾವು ಈವರೆಗೆ ನಾವು ಬೆಳೆಸಿಕೊಂಡು ಬಂದಿರುವಂಥ ನಮ್ಮ ಯಾವ ರೀತಿಯ ಒಂದು ಗೌರವ ಉಂಟು ಆ ಗೌರವಗಳನ್ನೆಲ್ಲ ಮಣ್ಣುಪಾಲು ಮಾಡಿದ ಹಾಗಾಗ್ತದೆ. ಆದ ಕಾರಣ ನಮಗೆ ಬಲವಾಗಿ ಬೆಂಬಲವಾಗಿ ನಿಂತಹ ಯೋಗೀಶ್ ಶೆಟ್ಟರವರ ಕಿವಿಗೆ ಒಂದು ಮಾತನ್ನು ಹಾಕ್ತಾ ಇದ್ದೇನೆ, ಕೊನೆಯವರೆಗೂ ಕೂಡ ಸರ್ ನಮ್ಮೊಟ್ಟಿಗೆ ಇರಬೇಕು. ನೀವು ಇದಕ್ಕೊಂದು ತಾರ್ಕಿಕವಾದಂಥ ಅಂತ್ಯವನ್ನು ನೀವು ನಮಗೆ ದೊರಕಿಸಿಕೊಡಬೇಕು ಎನ್ನುವ ಹಾಗೆ. ಯಾಕಂತ ಹೇಳಿದ್ರೆ ಧ್ವನಿ ಇಲ್ಲದವರಿಗೆ ಧ್ವನಿಯಾದವರು ನೀವು. ಬಹುಶಃ ನಾವೆಲ್ಲ ಇವತ್ತು ಉಡುಪಿ ಜಿಲ್ಲೆಯ ಬಹುತೇಕ ಎಲ್ಲ ಭಾಗಗಳಿಂದ ಜನರು ಬಂದು ಸೇರಿದ್ದೀವಿ, ವೈದ್ಯರುಗಳು ಬಂದು ಸೇರಿದ್ದಾರೆ. ಅಲ್ಲಿ ಬಂದು ಕ್ಲಿನಿಕ್ನಲ್ಲಿ ಪೇಷಂಟ್ಗಳು ನೋಡಿದರೆ ಡಾಕ್ಟ್ರ್ ಇಲ್ಲ. ಯಾವ ಕಾರಣಕ್ಕೆ ಡಾಕ್ಟ್ರು ಹೋಗಿದ್ದಾರೆ? ಡಾಕ್ಟ್ರು ಅವರದ್ದೇ ಆದಂಥ ಹಕ್ಕನ್ನು ಗಳಿಸಿಕೊಳ್ಳಲಿಕ್ಕೆ DC ಆಫೀಸ್ ಎದುರುಗಡೆ ಕೂತಿದ್ದಾರೆ ಅಂತ. ಇದು ವಿಪರ್ಯಾಸ. ಇದು ವಿಪರ್ಯಾಸ. ನಾವು ಹೇಳುವುದಿಷ್ಟೇ ಸ್ವಾಮಿ, ನಾವು ಹೇಳುವುದಿಷ್ಟೇ, ನಮಗೆ ಯೋಗ್ಯತೆ ಉಂಟು, ಆ ಯೋಗ್ಯತೆಗೆ ಬಲ ತುಂಬುವಂಥ ಕೆಲಸವನ್ನು ಸರ್ಕಾರ ಮಾಡಲಿ ಅಷ್ಟೇ. ನಿಮಗೆ ಮಾಡಲಿಕ್ಕೆ ಆಗುವುದಿಲ್ವಾ? ಬೇಡ. ನೀವು ಮೇನ್ ಸಿಸ್ಟಮ್ ಏನುಂಟು, ಪ್ರಾಡಕ್ಟ್ಗಳನ್ನು ಸೃಷ್ಟಿ ಮಾಡಿ ಕಳಿಸಿಕೊಡ್ತಾ ಇದ್ದೀರಲ್ಲ, ಆ ಸೃಷ್ಟಿ ಮಾಡಿ ಕಳಿಸಿಕೊಡ್ತಾ ಇರುವಂಥ ಏನು ಕಾರ್ಖಾನೆಗಳಂತ ನಾನು ಆ ಶಬ್ದವನ್ನು ಯೂಸ್ ಮಾಡ್ತೇನೆ, ಆಯುರ್ವೇದಿಕ್ ಕಾಲೇಜ್ ಅನ್ನೋದಕ್ಕಿಂತ. ಆ ಕಾರ್ಖಾನೆಗಳಿಂದ ಪ್ರಾಡಕ್ಟ್ ರೆಡಿಯಾಗಿ ಬರುವುದೇ ಬೇಡ ಸ್ವಾಮಿ. ನೀವು ಜಸ್ಟ್ BAM ಅಂತ ಮಾಡಿಬಿಡಿ, MS ಬೇಡ ನಿಮಗೆ, ಬ್ಯಾಚುಲರ್ ಆಫ್ ಆಯುರ್ವೇದಿಕ್ ಮೆಡಿಸಿನ್. ಎಲ್ಲೋ ಒಂದು ಕಡೆ ಕಷಾಯವನ್ನು ಚೂರ್ಣವನ್ನು ಕುಟ್ಟಿಕೊಂಡು ಇನ್ನುಳಿದ ಮಕ್ಕಳು ಬರ್ತಾರೆ. ಬರುವುದಿಲ್ಲ. ಯಾಕೆ ಬರುವುದಿಲ್ಲ ಕೇಳಿದರೆ, ಅಷ್ಟನ್ನೇ ಮಾಡಿದರೆ ಅವರು ಬದುಕಲಿಕ್ಕೆ ಆಗುವುದಿಲ್ಲ ಅನ್ನುವ ನೆಲೆಯಲ್ಲಿ ಬರುವುದಿಲ್ಲ. ಇದು ಅವರಿಗೆ ಏನಾಗ್ತಾ ಇದೆ ಕೇಳಿದರೆ, ಸರ್ಕಾರಕ್ಕೆ ಕಾಲೇಜುಗಳ ಮುಖಾಂತರವಾಗಿ ಒಂದಷ್ಟು ಧನವೂ ಬರಬೇಕು, ಕಾಲೇಜುಗಳು ನಡಿಬೇಕು. ಕಾಲೇಜುಗಳು ಇರುವುದು ಪೂರ್ತಿ ಬಲಾಢ್ಯರ ಕೈಯಲ್ಲಿ. ಅಂದರೆ ಇದು ಯಾವ ರೀತಿಯಲ್ಲಿ ಕೇಳಿದರೆ, ಈ ವ್ಯವಸ್ಥೆ ಹೀಗೇ ಜಾರಿಯಲ್ಲ ಇಟ್ಟುಕೊಂಡು ಹೋಗಬೇಕು. ನೊಂದುವವರು ನಮ್ಮ ಥರ ಇರುವವರು ನೊಂದುತ್ತಾನೇ ಇರಬೇಕು. ನಮ್ಮ ಜೀವಮಾನವನ್ನು ಕಳೀತಾ ಇದ್ವಿ. ನಾನು ಸಿದ್ದಾಪುರವನಾಗಿ 25 ವರ್ಷಗಳ ಕಾಲ ನಾನು ಸೇವೆಯನ್ನು ಸಲ್ಲಿಸ್ತಾ ಇದ್ದವ. ಇದು 25ನೇ ವರ್ಷದ ಸೇವೆ ನಂದು. ನನ್ನಕ್ಕಿಂತ ಸೀನಿಯರ್ಸ್ ಇದ್ದಾರೆ ಇಲ್ಲಿ, 40 ವರ್ಷ 50 ವರ್ಷ ಸರ್ವಿಸ್ ಮಾಡಿದಂಥವ್ರು ಇದ್ದಾರೆ. ಮನೆಗೆ ತೆರಳಿ ಟ್ರೀಟ್ಮೆಂಟ್ ಕೊಡ್ತಾ ಇರುವಂಥ ಡಾಕ್ಟರ್ ಕುಸುಮಾಕರ್ ಶೆಟ್ಟರ್ ಅವರಂಥವ್ರು ಇದ್ದಾರೆ, ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ ವಿಜೇತರವರು. ರಾತ್ರಿ 11ವರೆಗೆ ಕರೆದರೂ ಕೂಡ ಊಟವನ್ನು ತಟ್ಟೆಯಲ್ಲಿ ಇಟ್ಟರು ಕೂಡ ಬಿಟ್ಟು ಚಿಕಿತ್ಸೆಗೆ ಹೋಗುವಂಥ ವೈದ್ಯರವರಲ್ಲ. ತಟ್ಟೆಯಲ್ಲಿ ಊಟ ಇರ್ತದೆ, ಅದನ್ನು ಬಿಟ್ಟು ಬಾ ಎಂತ ಆಗಿದೆ ನೋಡ್ಕೊಂಡು ಹೋಗುವಂತ ಅವ್ರ ಮನೆಗೆ ನಡೆದುಕೊಂಡು, ಅಥವಾ ಆಗಿನ ಕಾಲದಲ್ಲಿ ಅವರೊಟ್ಟಿಗೆ ನಾನು ಹೋಗಿದ್ದೆ, ನಡ್ಕೊಂಡು ಹೋಗ್ತಾ ಇದ್ವಿ. ಗದ್ದೆ ಅಂಚಿನಲ್ಲಿ ಭತ್ತದ ಗದ್ದೆಗಳು ನಡುವೆ ಪೈರಿತ್ತ, ಪೈರಲ್ಲಿ ಆ ಕೆಸರಿನಲ್ಲಿ ಕಾಲಿಟ್ಕೊಂಡು ಮನೆ ಹತ್ರ ಹೋಗಿ ಹಾವು ಮತ್ತೊಂದು ಕಚ್ಚಿಸಿಕೊಳ್ಳುವಂಥ ಒಂದು ಹೆದರಿಕೆ ಇದ್ರೂ ಕೂಡ ಆ ಮನೆಗೆ ಹೋಗಿ ಗರ್ಭಿಣಿ ಹೆಂಗಸರ ಆರೈಕೆ ಮಾಡಿ ಬಂದಂಥ ಡಾಕ್ಟರ್ಗಳಿದ್ದಾರೆ ಇದರಲ್ಲಿ. ಅಲ್ಲ, ಇದಕ್ಕೊಂದು ವ್ಯವಸ್ಥೆಗೆ ಒಂದು ತಾರ್ಕಿಕ ಅಂತ್ಯ ಬೇಡ? ಹಾಗಾದರೆ ನಾವು ಎಷ್ಟು ದಿನ ಸ್ವಾಮಿ ಹೀಗೆ ನೊಂದುಕೊಂಡು ನಮ್ಮ ಬದುಕನ್ನು ಸಾಗಿಸುವಂಥದ್ದು? ಇವತ್ತು ಬೆಳಗ್ಗೆ ಹೋಗಿ ಕ್ಲಿನಿಕ್ನಲ್ಲಿ ಕೂತ್ಕೊಂಡ್ರೆ ಯಾವುದಾದ್ರೂ ಒಂದು ವೆಹಿಕಲ್ ಬಂದು ನಿಂತ ತಕ್ಷಣ ಒಂದು ಸಲ ಎದೆ ದಸಕ್ಕಂತದೆ, ನಮಗೆ ಕಿರುಕುಳ ಕೊಡಲಿಕ್ಕೆ ಮತ್ತೆ ಯಾರು ಬಂದರು ಅಂತ. ಅಲ್ಲ, ಇದು ಯಾವ ರೀತಿಯ ವ್ಯವಸ್ಥೆ ಸ್ವಾಮಿ ಇದು? KPMಯಲ್ಲಿ ಇನ್ಸ್ಪೆಕ್ಷನ್ ಮಾಡಿ, ತೊಂದರೆ ಇಲ್ಲ. KPMಯಲ್ಲಿ ಏನೆಲ್ಲ ಮೂಲಭೂತವಾದಂಥ ಅಂಶಗಳುಂಟು ಅದಷ್ಟು ಅಂಶಗಳನ್ನು ನಾವು ಸರಿಕಟ್ಟಾಗಿ ನಿಭಾಯಿಸಿಕೊಂಡು ಬರ್ತಾ ಇದ್ದೇವೆ. ಅದು ಎಲ್ಲ ಅವರ ಏನು ರೂಲ್ಸ್ ಆ್ಯಂಡ್ ರೆಗ್ಯುಲೇಷನ್ ಉಂಟು ಅದೆಲ್ಲವನ್ನು ನಾವು ಫಾಲೋ ಮಾಡ್ತಾ ಇದ್ದೇವೆ. ಅದರ ಬಗ್ಗೆ ನ್ಯೂನತೆಗಳುಂಟು, ಆ ನ್ಯೂನತೆಗಳ ಬಗ್ಗೆ ನಿಮಗೆ ಕಂಪ್ಲೇಂಟ್ ಮಾಡಲಿಕ್ಕೂ ಕೂಡ ಒಂದು ಹಾದಿ ಉಂಟು. ಆ ಹಾದಿಯಲ್ಲಿ ಮಾಡಿ ನಮಗೊಂದು ನೋಟಿಸ್ ಕೊಟ್ಟು, ಆ ನೋಟಿಸ್ ಕೊಡುವುದರ ಮುಖಾಂತರವಾಗಿ ನಾವು ನಿಮ್ಮ ಒಂದು ಇಲಾಖೆಗೆ ಬಂದು ಅದನ್ನು ಸರಿಪಡಿಸಿಕೊಂಡು ಹೋಗುವಂಥ ಒಂದು ವ್ಯವಸ್ಥೆಗೆ ನಮ್ಮನ್ನು ತನ್ನಿ. ಅದು ಬಿಟ್ಟುಕೊಂಡು ಅಲ್ಲಿ ಇರುವಂಥ ಪೇಷಂಟ್ಗಳನ್ನು ಚೀಟಿಯನ್ನು ಕಸಿದುಕೊಂಡು ಹೇಳುವಂಥದ್ದು, ಅಲ್ಲೇ ಎದುರುಗಡೆ ಮತ್ತಾರನ್ನೋ ಒಬ್ಬರನ್ನು ಕರ್ಕೊಂಡು ಬಂದ್ಕೊಂಡು ನಮ್ಮನ್ನು ಎದುರುಗಡೆ ನಿಲ್ಲಿಸ್ಕೊಂಡು ಒಂದು ಫೋಟೋ ತೆಗೆಸ್ಕೊಂಡು ಆ ಫೋಟೋವನ್ನು ಇಲ್ಲ ಸಲ್ಲದ ಒಂದು ವೆಬ್ಸೈಟ್ಗಳಲ್ಲಿ ಪ್ರಸಾರ ಮಾಡಿಬಿಟ್ಟು ಇಂಥವರು ನಕಲಿ ಇದ್ದಾರೆ ಎನ್ನುವ ರೀತಿಯಲ್ಲಿ ನಮ್ಮನ್ನು ನೀವು ಮಾನಹಾನಿ ಮಾಡ್ತೀರಿ ಅಂತಾದರೆ, ನಾವು 5.5 ವರ್ಷ ಕಲಿತದ್ದು ಯಾವ ಪುಣ್ಯಕ್ಕೆ ಸ್ವಾಮಿ? ಹಾಗಾದರೆ ಯಾವ ಪುರುಷಾರ್ಥಕ್ಕೆ ನಾವು ಕಲಿತದ್ದು? ಬೇಡ, ಕಲಿಯೋರು ಬೇಡ ಇತ್ತಲ್ಲ. ಇನ್ನಾದರೂ ನಾವು ಸರ್ಕಾರಕ್ಕೆ ನಾವು ಒಂದು ಕಿವಿ ಮಾತನ್ನು ಅಲ್ಲ, ಒಂದು ಸ್ಪಷ್ಟವಾದ ಸಂದೇಶವನ್ನು ನಾವು ನೀಡುವವರಿದ್ದೇವೆ. ಇದು ಕೇವಲ ಉಡುಪಿ ಜಿಲ್ಲೆಯ ಒಂದು 100ಕ್ಕೂ ಮಿಕ್ಕಿ ವೈದ್ಯರುಗಳು ಪ್ರತಿಭಟನೆ ಮಾಡ್ತಾ ಇರುವುದು. ರಾಜ್ಯದಾದ್ಯಂತ 15,000ಕ್ಕೂ ಮಿಕ್ಕಿ ಆಯುರ್ವೇದ ವೈದ್ಯರಿದ್ದೇವೆ. ಸಿಸ್ಟಮ್ ಟೋಟಲ್ ಆಯುಷ್ 50,000ಕ್ಕೂ ಮಿಕ್ಕಿ ವೈದ್ಯರಾಗ್ತಾರೆ ಅಂತ ಅಷ್ಟೂ ವೈದ್ಯರುಗಳು ವಿಧಾನಸೌಧದ ಮುಂದೆ ಬಂದು ನಿಂತು ಪ್ರತಿಭಟಿಸಿದರೆ ಇಡೀ ವೈದ್ಯಕೀಯ ವ್ಯವಸ್ಥೆ ಅನ್ನುವಂಥದ್ದು ಒಂದು ದಿನದ ಮಟ್ಟಿಗಲ್ಲ, ನಾವು ಎಷ್ಟು ದಿನ ಮಟ್ಟಿಗೆ ಅಲ್ಲಿ ಪ್ರತಿಭಟನೆ ನಿಲ್ತೇವೆ ಅಷ್ಟೂ ದಿನ ಇಡೀ ವೈದ್ಯಕೀಯ ವ್ಯವಸ್ಥೆ ಅನ್ನುವಂಥದ್ದು ಅಲ್ಲೋಲ ಕಲ್ಲೋಲವಾಗ್ತದೆ. ಇದಂತೂ ನಾನು ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಯಾಕಂತ ಹೇಳಿದರೆ ಇವತ್ತಿನ ದಿನ ರೂರಲ್ ಆಯುರ್ವೇದಿಕ್ ಸಿಸ್ಟಮ್, ರೂರಲ್ ಮೆಡಿಕಲ್ ಸಿಸ್ಟಮ್ ಏನುಂಟು, ಪ್ರಾಥಮಿಕ ಆರೋಗ್ಯ ವ್ಯವಸ್ಥೆ ಏನುಂಟು,
ಅದನ್ನು ಸರಿಕಟ್ಟಾಗಿ ನಿಭಾಯಿಸ್ತಾ ಇರುವವರು ಆಯುರ್ವೇದ ವೈದ್ಯರುಗಳು. ಅದನ್ನು ಇಲಾಖೆಯು ಕೂಡ ಗಮನಕ್ಕೆ ಉಂಟಿದು. ಅದನ್ನು ಅವರು ಯಾವಾಗ ಅದನ್ನು ಅರಿತಿದ್ದಾರೆ ಕೇಳಿದರೆ, ಅವರು ಈ ಕೊರೋನಾ ಸಂದರ್ಭದಲ್ಲಿ ನಮ್ಮ ಯೋಗ್ಯತೆಯನ್ನು ಅವರು ಅರಿತಿದ್ದಾರೆ. ಬಹುಶಃ ಸಾವು ನೋವುಗಳು ಕಡಿಮೆಯಾದದ್ದು ಕೊರೋನಾ ಕಾಲದಲ್ಲಿ ಇದ್ದರೆ ಅದು ಆಯುಷ್ ವೈದ್ಯರಿಂದ. ಇದನ್ನು ಅವರು ಮನಗಂಡಿದ್ದಾರೆ. ಮನಗಂಡು ಕೂಡ ನಮ್ಮ ಕೈಗೆ ಅಸ್ತ್ರವನ್ನು ಕೊಡಲಿಕ್ಕೆ ಅವರು ಹೆದರ್ತಾ ಇದ್ದಾರೆ. ನಾವು 100ಕ್ಕೆ 100 ಅವರ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತೇನೆ. ನಮಗೆ ಬೇಕಾಗಿರುವಂತಹದ್ದು ತುರ್ತು ಸಂದರ್ಭದಲ್ಲಿ ಬೇಕಾದಂಥ ಅವಶ್ಯಕವಾಗಿರುವಂಥ ಜೀವ ರಕ್ಷಕವಾಗಿರುವಂಥ ಔಷಧೋಪಚಾರಗಳನ್ನು ನೀಡಬಲ್ಲಂಥ ವ್ಯವಸ್ಥೆ ನಮ್ಮದಾಗಬೇಕು. ತುರ್ತು ಚಿಕಿತ್ಸೆಗೆ ಬೇಕಾದಂಥ ಔಷಧಗಳು ಮಾತ್ರ. 11 ರಾಜ್ಯಗಳಲ್ಲಿ ಯಾವ ರೀತಿಯಂತಹ ತುರ್ತು ಚಿಕಿತ್ಸೆಯ ಔಷಧಗಳನ್ನು ಲಿಸ್ಟ್ ಮಾಡಿಕೊಟ್ಟಿದ್ದಾರೋ ಅದೇ ಲಿಸ್ಟನ್ನು ಮಾನದಂಡವಾಗಿ ಇರಿಸಿಕೊಂಡು ನಮ್ಮ ರಾಜ್ಯದಲ್ಲೂ ಕೊಡಿ ಅಂತ ಹೇಳಿ ಬೇಡಿಕೆ ಕೊಡೋದು. ನಾವೇನು ಆಪರೇಷನ್ ಮಾಡಿ ಅಂತೇಳಿ ಏನು ಕೇಳ್ತಾ ಇಲ್ಲ. ಅಥವಾ ನಾವು ಆ ಚಿಕಿತ್ಸೆಯನ್ನು ನಾವು ಮಾಡಿ ನಾವೇನು ಧನವನ್ನು ಗಳಿಸ್ತೇವೆ, ನಾವು ದೊಡ್ಡವರಾಗಬೇಕು, ನಮಗೆ ಅದಾಗಬೇಕು, ಸಮಾಜದಲ್ಲಿ ನಮಗೆ ಇದಾಗಬೇಕು ಎನ್ನುವ ನೆಲೆಯಲ್ಲಿ ನಾವು ಕೇಳ್ತಾ ಇರುವುದಲ್ಲ. ನಾವು ಕೇಳುವಂತಹದ್ದು ನಮಗೆ ಧೈರ್ಯಯುತವಾಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಮಾಡಿಕೊಡುವಂಥ ಜೀವ ನಿರೋಧಕವಾಗಿರುವಂಥ ಜೀವ ರಕ್ಷಕವಾಗಿರುವಂಥ ಔಷಧಗಳನ್ನು ನಮಗೆ ಕೊಡಿ. ಈಗ ನಾನು 1-2 ಉದಾಹರಣೆಗಳನ್ನಷ್ಟೇ ಕೊಡಲಿಕ್ಕೆ ಪ್ರಯತ್ನಿಸ್ತೇನೆ. ಒಂದು ಜ್ವರವನ್ನು ತಲೆಗೇರಿ ಬಂದಂಥ ಒಂದು ಚಿಕ್ಕ ಮಗು ಬಂತಂತ ಹೇಳುವ. ಆ ಮಗುವಿಗೆ ಜ್ವರ ತಲೆಗೇರಿದಾಗ ನಮ್ಮಲ್ಲಿ ಯಾವುದೇ ರೀತಿಯ ಔಷಧಗಳು ಇರುವುದಿಲ್ಲ. ಇಮಿಡಿಯೇಟ್ ಆಗಿ ನಮಗೆ ಆ ಜ್ವರಕ್ಕೆ ತಲೆಗೇರಿದ್ರೆ ಹಾಗೆ ಅದನ್ನು ಇಳಿಸಬೇಕಾದ್ರೆ ಅಲೋಪತಿ ಔಷಧಗಳೇ ಬೇಕಾಗ್ತದೆ. ಅದನ್ನು ಆ ಕಾಲಕ್ಕೆ ಕೊಡದೇ ಹೋದರೆ ಆ ಮಗುವಿನ ಕನ್ವಲ್ಷನ್ ಅನ್ನುವಂಥದ್ದು ಜಾಸ್ತಿಯಾಗಿಯೋ ಮಗು ಶಾಶ್ವತವಾಗಿ ಊನತ್ವವನ್ನು ಪಡೆದುಕೊಳ್ಳುವಂಥ ಪರಿಸ್ಥಿತಿ ಎದುರಾದರೆ ಇದಕ್ಕೆ ಹೊಣೆಗಾರರು ಯಾರಾಗ್ತಾರೆ? ಆ ನೋಡಿರುವಂಥ ಅಟೆಂಡ್ ಮಾಡಿರುವಂಥ ವೈದ್ಯನಾಗ್ತಾನೋ, ನಮ್ಮಲ್ಲಿ ಆ ಮಗುವನ್ನು ಕರೆದುಕೊಂಡು ಕರ್ಕೊಂಡು ಬಂದವರಿಗೆ ಗೊತ್ತಿರುವುದಿಲ್ಲ, ನಾವು ವೈದ್ಯರಂತವೇ ಮಾತ್ರ ಗೊತ್ತಿರು, ಕರ್ಕೊಂಡು ಬಂದಂಥ ಆ ತಾಯಿ ತಂದೆ ಆಗಿರ್ತಾರೋ ಅಥವಾ ಆ ಸಿಸ್ಟಮ್ ಆಗಿರ್ತದೋ. ಏನು ಮಾಡ್ಬೇಕು ಸ್ವಾಮಿ? ಕೊಡಿ ಅಂತ ಹೇಳಿದರೆ ಕೊಡ್ಲಿಕ್ಕೆ ಆಗೋದಿಲ್ಲ. ಕೊಡ್ಲಿಕ್ಕೆ ಹೋದರೆ ನಿಮ್ಮಲ್ಲಿ ಪ್ಯಾರಾಸಿಟಮಲ್ ಕೂಡ ಇಟ್ಕೊಳ್ಳಿಕ್ಕಿಲ್ಲ ಅನ್ನುವಂಥ ಒಂದು ರೂಲ್ಸ್ ಉಂಟು ಇವರದ್ದು. ಇದು ಈ ಥರ ದ್ವಂದ್ವ ನೀತಿ, ಇಬ್ಬಗೆಯ ನೀತಿಯಿಂದಾಗಿ ಪ್ರಾಕ್ಟೀಸ್ ಮಾಡಲಿಕ್ಕೆ ಕಷ್ಟವಾದಂಥ ಪರಿಸ್ಥಿತಿ. ಒಂದು ಉದಾಹರಣೆ. ಇನ್ನೊಂದು, ರೂರಲ್ ಭಾಗದಲ್ಲಿ ನಾವೆಲ್ಲ ಪ್ರಾಕ್ಟೀಸ್ ಮಾಡ್ತಾ ಇರೋರು ಸೊಪ್ಪಿಗೆ ಹೋಗ್ತಾರೆ. ಸೊಪ್ಪಿಗೆ ಹೋದಾಗ ಸೊಪ್ಪಿನಲ್ಲಿರುವಂಥ ಜೇನ್ನೊಣ ಮತ್ತೊಂದು ಕಡಿತದೆ. ಜೇನ್ನೊಣ ಕಡಿದಾಗ ಬೇಕಾಗಿರುವಂಥ ಚಿಕಿತ್ಸೆ ಫಸ್ಟ್ ಲೈನ್ ಆಫ್ ಟ್ರೀಟ್ಮೆಂಟ್ ಅನ್ನು ಹೇಳುವುದಿಲ್ಲ ಯಾವುದು ಅಂತೇಳಿ. ಅದನ್ನು ಕೊಡಲೇಬೇಕಾದಂಥ ಅನಿವಾರ್ಯತೆ ಉಂಟು. ಅದು ಅಲೋಪತಿಕ್ ಔಷಧ. ಕೊಡಲೇಬೇಕಾ ಬೇಡವಾ? 25-30 ಕಿಲೋಮೀಟರ್ ಕಳಿಸಿಕೊಡ್ಬೇಕಾಗ್ತದೆ. ಕಳಿಸಿಕೊಟ್ಟಾಗ ಅಲ್ಲಿ ಯಾರು ಡಾಕ್ಟರ್ ಇಲ್ವ ಮಾರೆ? ಹಾಗಾದ್ರೆ ಒಂದು ಬೇಕಾದಂಥ ಅದು ಹೇಳೋದು ಬೇಡ ಅಂತ ಕಾಣಿಸ್ತದೆ, ಕೊಡೋದು ಬೇಡ, ಅದು ಹೇಳೋದು ಬೇಡ ಅಂತ ಕಾಣಿಸ್ತದೆ. ಕೊಡೋದು ಬೇಕಾ ಬೇಡ ಅನ್ನುವಂಥದ್ದನ್ನು ನಾವು ಗಮನಿಸಬೇಕು. ಕೊಡದೇ ಇದ್ದರೆ ಬಹುಶಃ ಅಲ್ಲಿಗೆ ಹೋಗೋದ್ರೊಳಗಡೆ ಅವನ ಅರ್ಧ ಜೀವವನ್ನು, 3/4 ಜೀವ ತೆಗೆದಾಗ ಕಳಿಸಿದಾಗ ಆಗ್ತದೆ. ನಾವು ಇದು ಮಾಡಬೇಕಾ? ಒಬ್ಬ ಹೃದಯಾಘಾತದಿಂದ ಬಂದಿರ್ತಾನೆ. ಹೃದಯಾಘಾತ ಬಂದಾಗ ಸಾರ್ಬಿಟ್ರೇಟ್ ಸಬ್ಲಿಂಗ್ವನ್ನು ಇಡಬೇಕಾ ಬೇಡವಾ ಅನ್ನುವಂಥದ್ದೊಂದು ಕೂಡ ನಮ್ಮಲ್ಲಿ ಉಂಟು ಇವತ್ತು ಕೂಡ. BP ಕಡಿಮೆ ಇರುವವರಿಗೆ ಸಬ್ಲಿಂಗ್ವಲ್ ಇದನ್ನು ಇಡಬಾರದು, ಅದು ನಮ್ಗೆ ಗೊತ್ತುಂಟು. BP ನೋಡಿರ್ತೇವೆ, BP ಸರಿ ಉಂಟು, ಹೃದಯಾಘಾತ ಆಗಿದೆ ಅವನಿಗೆ, ಗೊತ್ತಿರ್ತೀರ ನಮಗೆ. ಇಡಬೇಕಾ ಬೇಡವಾ ಸಬ್ಲಿಂಗ್ವಲ್? ಸಾರ್ಬಿಟ್ರೇಟ್ ಸಬ್ಲಿಂಗ್ವಲ್ ಇಟ್ಟರೆ ಬಹುಶಃ ಅವನನ್ನು ಇನ್ನೂ 1 ಗಂಟೆ ಹೊತ್ತು ನಾವು ಅವನನ್ನು ಕಾಯಿಸ್ಲಿಕ್ಕೆ ಆಗ್ತದೆ, ಅವನನ್ನು ಬದುಕಿಸ್ಲಿಕ್ಕಾಗ್ತಾನೆ. ಇಡ್ಲಿಕ್ಕೆ ಹೋದರೆ ಎಲ್ಲಾದರೂ ಸಬ್ಲಿಂಗ್ವಲ್ ಸಾರ್ಬಿಟ್ರೇಟ್ ಅನ್ನುವಂಥದ್ದನ್ನು ನಾವು ಕ್ಲಿನಿಕ್ನಲ್ಲಿ ಇಟ್ಕೊಂಡ್ವಿ ಅಂತ ಹೇಳಿದರೆ ಅದನ್ನು ನಾಳೆ ಕ್ವಶನ್ ಮಾಡೋರಿದ್ದಾರೆ. ಅದನ್ನು ನಕಲಿ ಡಾಕ್ಟರ್ ಎನ್ನುವುದರಾಗಿ ಬಿಂಬಿಸಲಿಕ್ಕಿದ್ದಾರೆ. ಈ ವ್ಯವಸ್ಥೆಗೆ ಖಂಡಿತವಾಗಿಯೂ ಕೂಡ ಒಂದು ತಾರ್ಕಿಕವಾದಂಥ ಅಂತ್ಯವನ್ನು ನಾವು ಕಾಣಿಸಲೇಬೇಕಾಗಿದೆ. ಆ ನೆಲೆಯಲ್ಲಿ ಇಂದು ಬಂದು ಒಂದುಗೂಡಿರುವಂಥ ಎಲ್ಲರಿಗೂ ನಾನು ಅಭಿನಂದನೆಗಳು ಸಲ್ಲಿಸ್ತೇನೆ. ಈ ಹೋರಾಟ ಇಲ್ಲಿಗೆ ನಿಲ್ಲಬಾರದು. ಈ ಹೋರಾಟ ಅನ್ನುವಂಥದ್ದು ನಿನ್ನೆ ಮೊನ್ನೆ ಯಾರಿಗೋ ಒಬ್ಬರು ಕ್ಲಿನಿಕ್ನಲ್ಲಿ ಹೋಗಿ ಆದ ತೊಂದರೆಯೂ ಅಲ್ಲ. ಇದು ನಿನ್ನೆ ಮೊನ್ನೆ ಒಬ್ಬರಿಗಾದರೆ ನಾಳೆ ನಾಡಿದ್ದು ನಮಗೂ ಆಗುವಂಥ ವ್ಯವಸ್ಥೆ. ಅದು ಆಗುವ ಮುಂಚೆ ನಾವು ಸಂಘಟಿತರಾಗಬೇಕಾಗ್ತದೆ. ಸಂಘಟಿತರ ಆಗಲಿಕ್ಕೆ ಬಹುಶಃ ದೇವರೇ ಅವರು ದೇವದೂತರ ನೆಲೆಯಲ್ಲಿ ನಮ್ಮನ್ನು ಜಪ್ಪು ಯೋಗೀಶ್ ಶೆಟ್ಟಿಯವರ ನೆಲೆಯಲ್ಲಿ ಕಳಿಸಿಕೊಟ್ಟಿದ್ದಾನೆ. ಬಹುಶಃ ಇಂಥವರ ಸಹಕಾರ ನಮಗಿದ್ದರೆ ಖಂಡಿತವಾಗಿಯೂ ಕೂಡ ಶೋಷಿತರ ಪರವಾದ ಧ್ವನಿಯಾಗಿರುವಂಥ ಅವರು ನಮ್ಮೊಂದಿಗೆ ನಿಲ್ತಾರೆ ಎನ್ನುವಂಥ ಆಶಾಭಾವನೆಯೊಂದಿಗೆ ನಾವು ಈಗಾಗಲೇ ADC ಅವರಿಗೆ ನಾವು ಮನವಿಯನ್ನು ನೀಡಿದ್ದೇವೆ. ಇನ್ನುಳಿದ ಇಲಾಖೆಗಳಿಗೂ ಕೂಡ ಅದನ್ನು ನೀಡಬೇಕು. ಮತ್ತು ಅವರಿಂದ ನಮಗೆ ಒಂದು ಲಿಖಿತವಾದಂತಹ ಒಂದು ಏನು ಆದೇಶ ಬರಬೇಕು, ಅಲ್ಲಿಯವರೆಗೆ ನಾವು ಈ ಹೋರಾಟವನ್ನು ನಿಲ್ಲಿಸಲಿಕ್ಕೆ ಕೂಡುದು ಅಂತ ನಾನು ಭಾವಿಸ್ತೇನೆ.
ಯಾಕಂತ ಹೇಳಿದರೆ ಈಗ ನಮಗೆ ಬಾಯಿ ಮಾತಿನಲ್ಲಿ ಇಲ್ಲ ತೊಂದರೆ ಇಲ್ಲ ನಾವು ಮಾಡ್ತೇವೆ ಅದನ್ನು ಇದ್ರ ಮುಂದೆ ಇಡ್ತೇವೆ ಹಾಗೆ ಈಗ ಅಂತ ಹೇಳಿ ನಮ್ಮನ್ನು ಕಳಿಸಿಕೊಟ್ಟು ನಾಳೆ ಅಥವಾ ನಾಡಿದ್ದು ಪುನಃ ಇದೇ ಇನ್ಸ್ಪೆಕ್ಷನ್ ನೆವದಲ್ಲಿ ಮತ್ತೊಂದು ವಿಷಯವನ್ನು ನಾನು ನಿಮ್ಮ ಗಮನಕ್ಕೆ ತರಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಕಲಿ ಆಗಲೇ ಬಂತು ಆ ವಿಚಾರವನ್ನು. ಈ ನಕಲಿ ಅನ್ನುವುದರ ಶಬ್ದದ ಬಗ್ಗೆ ಭಾಳಷ್ಟು ಗೊಂದಲಗಳುಂಟು. ಯಾರು ನಕಲಿ ಅಂತೇಳಿ, ಯಾವುದೇ ಒಂದು ಪದವಿಯನ್ನು ಹೊಂದದವ ಮಾತ್ರ ನಕಲಿ ಹೊರತು ಯಾವುದೇ ಒಂದು ವಿಧದಲ್ಲಿ ಪದವಿಯನ್ನು ಹೊಂದಿದ್ದಾನೆ ಅಂತ ಹೇಳಿದರೆ ಅವನು ನಕಲಿ ಆಗಲಿಕ್ಕೆ ಸಾಧ್ಯವೇ ಇಲ್ಲ. ಇದನ್ನು ಪತ್ರಕರ್ತ ಮಿತ್ರರಿಗೆ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ, ದಯವಿಟ್ಟು ನಮ್ಮ ಮಾನಹಾನಿ ಮಾಡುವಂಥದ್ದನ್ನು ನಿಲ್ಲಿಸಿ ಸ್ವಾಮಿ. ಈ ಮೀಡಿಯಾದ ಮುಖಾಂತರವಾಗಿ ನಾನು ಮನವಿ ಮಾಡ್ತಾ ಇದ್ದೇನೆ, ರಿಕ್ವೆಸ್ಟ್ ಮಾಡ್ತಾ ಇದ್ದೇನೆ ಪತ್ರಕರ್ತರಿಗೆ. ಆಗಲೇ ಹೇಳಿದ್ರು ಗೌರಿಯ ಹೆಸರು ಎದುರುಗಡೆ ಗೌರಿಯ ಕುರಿತಾದಂಥ ಚರಿತ್ರೆ ಒಳಪುಟದಲ್ಲಿ ಅಂತೇಳಿ ನೋಡುವುದು ಗೌರಿಯ ಹೆಸರನ್ನು ಮಾತ್ರ, ಒಳಗೆ ಬಂದಂಥ ಚರಿತ್ರೆಯನ್ನು ನೋಡುವುದಿಲ್ಲ ಯಾರು ಕೂಡ. ಇದು ಆಗ್ತಾ ಇರುವಂಥದ್ದು ಪತ್ರಕರ್ತರ ನೆಲೆಯಲ್ಲಿ ನಮ್ಮ ಏನು ಶೋಷಣೆ ಆಗ್ತಾ ಉಂಟು, ದಯವಿಟ್ಟು ಅದನ್ನು ನಿಲ್ಲಿಸಿ ಸ್ವಾಮಿ, ದಯವಿಟ್ಟು ನಿಲ್ಲಿಸಿ. ಇನ್ನಾದರೂ ಕೂಡ ನಾವು ಏನೋ ಒಂದು ನೋಡಿ, ನಾನು ಯಾಕೆ ಹೇಳ್ತೇನೆ ಕೇಳಿದ್ರೆ, ಇಡೀ ವೈದ್ಯಕೀಯ ವ್ಯವಸ್ಥೆ ಅನ್ನುವಂತಹದ್ದು ನಿಂತಿರುವಂಥದ್ದು ಯಾವುದರ ಕೇಳಿದರೆ ನಂಬಿಕೆಯ ಆಧಾರದ ಮೇಲೆ. ನಂಬಿಕೆಯ ಆಧಾರದ ಮೇಲೆ ನಮ್ಮ ಇಡೀ ವೈದ್ಯಕೀಯ ವ್ಯವಸ್ಥೆಯನ್ನು ನಿಂತಿರುವಂಥದ್ದು. ಒಬ್ಬ 30-40 ವರ್ಷಗಳಿಂದ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ ಅಂತ ಹೇಳಿದರೆ ಅವನು ಆ ಸಮುದಾಯದ ನಂಬಿಕೆಯನ್ನು ಗಿಟ್ಟಿಸಿಕೊಂಡಿದ್ದಾನೆ ಎನ್ನುವುದಷ್ಟೇ ತಾತ್ಪರ್ಯ. ನೀವು ಬಂದುಕೊಂಡು ಸ್ವಾಮಿ 1-2 ನಿಮಿಷದಲ್ಲಿ ಏನೋ ಒಂದು ಇಲ್ಲದ ಸಲ್ಲದ ವಿಚಾರಣೆಗಳನ್ನು ಮಾಡುವ ನೆಪದಲ್ಲಿ ಅಲ್ಲಿರುವಂಥ ಯಾರಿಗೋ ಕರೆದುಕೊಂಡು ನಾವು ವಿಚಾರಣೆ ಮಾಡಿದ್ದೇವೆ ನೀವು ಹಾಕಿ ಅಂತ ಹೇಳಿಬಿಟ್ಟು ಅವ ಎದುರು ಭಾಗದಲ್ಲಿ ನಕಲಿ ಅಂತ ಬಿಂಬಿಸಿಕೊಂಡು ಪ್ರಚಾರ ಕೊಟ್ಟ ಅಂತ ಹೇಳಿದರೆ, ನಂಬಿಕೆಯ ತಳಹದಿ ಮೇಲೆ ಕಟ್ಟಿದಂತಹ ಈ ಸೌಧ ಏನುಂಟು ಅದು ಬಿದ್ದು ಹೋಗುವುದಿಲ್ವಾ ಸ್ವಾಮಿ? ಇದನ್ನು ಪುನಃ ಕಟ್ಟಲಿಕ್ಕೆ ಆಗ್ತದಾ ಕೇಳುವುದು ನಾನು? ಇದನ್ನು ಪುನಃ ಕಟ್ಟಲಿಕ್ಕೆ ಆಗ್ತದಾ? ಒಬ್ಬ 40 ವರ್ಷದಿಂದ ಪ್ರಾಕ್ಟೀಸ್ ಮಾಡ್ತಾ ಇರುವನು ಒಂದು ಹೆಸರು ಹಾಳಾಯ್ತು ಅಂತ ಹೇಳಿದರೆ ಪುನಃ ಅದನ್ನು ಹೇಗೆ ಕಟ್ತಾನೆ ಅವ? ಈ ಸೂಕ್ಷ್ಮವನ್ನು ಪತ್ರಕರ್ತ ಮಿತ್ರರು ಅರ್ಥ ಮಾಡಿಕೊಳ್ಳಬೇಕು ಎನ್ನುವಂಥ ವಿನಂತಿಯನ್ನು ಮಾಡ್ತಾ ಇದ್ದೇನೆ. ಇಷ್ಟನ್ನು ಹೇಳುತ್ತಾ ಅವಕಾಶಕ್ಕಾಗಿ ವಂದಿಸಿಕೊಳ್ಳುತ್ತಾ ನನ್ನ 2 ಮಾತುಗಳಿಗೆ ವಿರಾಮವನ್ನು ಹೇಳ್ತೀನಿ. ನಮಸ್ಕಾರ. ಈಗ ಡಾಕ್ಟರ್ ಪ್ರಕಾಶ್ ಪೈ ಅವರನ್ನು 1-2 ಮಾತಾಡಲಿಕ್ಕೆ ಕೇಳ್ಕೊಳ್ತೇನೆ. ತುಳುನಾಡ ರಕ್ಷಣಾ ವೇದಿಕೆ ಎಲ್ಲ ಸದಸ್ಯರಿಗೂ ಹಾಗೂ ನನ್ನ ವೈದ್ಯ ಮಿತ್ರರಿಗೆ ನಮಸ್ಕಾರ. ಇವತ್ತಿನ ದಿವಸ ನಾವು ಹೋರಾಟ ಮಾಡ್ತಾ ಇದ್ದೇವೆ. ಎಲ್ಲರೂ ನಮ್ಮ ನಕಲಿ ಕ್ರಾಸ್ ಪ್ರಾಕ್ಟೀಸ್ ಅಂತ ಹೇಳ್ತಾರೆ. ಇದರಲ್ಲಿ ನಮ್ಮಕ್ಕಿಂತ ಜಾಸ್ತಿ ಹೊಣೆಗಾರಿಕೆ ನಮ್ಮನ್ನು ಹೌದಾದರೆ ನಕಲಿಯೋ ಕ್ರಾಸ್ ಪ್ರಾಕ್ಟೀಸ್ ಮಾಡೋದು. ನಮ್ಮನ್ನು ಸೃಷ್ಟಿಸಿದಂತಹ ಸರ್ಕಾರ, ಸಿಲೆಬಸ್ ಮಾಡಿದಂಥ CCIM, ನಮಗೆ ಗೌರ್ಮೆಂಟ್ ಹಾಸ್ಪಿಟಲಲ್ಲಿ ಡ್ಯೂಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಗೌರ್ಮೆಂಟ್ ಆ ಟೈಮಿಂದ ಎಲ್ಲ ಸರ್ಜನ್ಸು ಹೊರಬೇಕಾಗ್ತದೆ ಅಂತ ನಾನು ಹೇಳ್ತೇನೆ. ಒಂದು ವೇಳೆ ನಮಗೆ ಪ್ರಾಕ್ಟೀಸ್ ಮಾಡಲಿಕ್ಕೆ ಅವಕಾಶ ಇಲ್ಲದಿದ್ದರೆ ನಮ್ಗೆ ಯಾಕೆ ಡ್ಯೂಟಿ ಮಾಡಲಿಕ್ಕೆ ಕೊಡಬೇಕು? ಒಂದು ಪ್ರಶ್ನೆ. ಎರಡನೇದಾಗಿ CCIM ಸಿಲೆಬಸ್ ಪ್ರಕಾರ ಕಾಯ ಚಿಕಿತ್ಸಾದಲ್ಲಿ ಮಾಡರ್ನ್ ಮ್ಯಾನೇಜ್ಮೆಂಟ್ ಆಫ್ ಪ್ಲ್ಯೂರೆಸಿ, ಡೆಂಗ್ಯೂ, ಟೈಫಾಯ್ಡ್, ನ್ಯೂಮೋನಿಯಾ ತುಂಬ ಇದೆ. 50 ಮಾರ್ಕ್ಸ್ ಇದೆ. ನಮಗೆ ಪ್ರಾಕ್ಟೀಸ್ ಮಾಡುವ ಅವಶ್ಯಕತೆ ಇಲ್ಲದಿದ್ದರೆ ಇದನ್ನು ಯಾಕೆ ಹಾಕಬೇಕು? ಇದು ನನ್ನ ಪ್ರಶ್ನೆ. ನಮ್ಮಷ್ಟೇ ಹೊಣೆಗಾರಿಕೆ ಅಥವಾ ನಮಗಿಂತ ಜಾಸ್ತಿ ಹೊಣೆಗಾರಿಕೆಯಿಂದ ಸರ್ಕಾರ CCIM ಅವರಿಗೆ ಕೇಳಬೇಕು. ನಮ್ಮಲ್ಲಿ ಬರುವವರು CCIM ಅವರಿಗೆ ಮತ್ತು ನಮಗೆ ಹೌಸ್ ಸರ್ಜನ್ಸಿಯಲ್ಲಿ ಡ್ಯೂಟಿ ಮಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಜಿಲ್ಲಾ ಆಸ್ಪತ್ರೆ ಅಧೀಕ್ಷರಿಗೆ ಪ್ರಶ್ನೆ ಮಾಡಬೇಕು. ಅವ್ರು ಯಾಕೆ ಬಿಡಬೇಕು? ಇವತ್ತಿನಿಂದಲೇ ಬಿಡಲಿ, ಕೈದು ಮಾಡಲಿ. ಮತ್ತು ನಮ್ಮ ಮಿತ್ರ ಜಗದೀಶ್ ಹೇಳಿದ ಹಾಗೆ BAMS ಅಲ್ಲಿ ಸರ್ಜರಿ ತೆಗಿಲಿ ಅಂತ ಹೇಳಿದರು. ಆಗ ನಾನೊಂದು ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮೊದಲದು BSAM ಅಂತ ಇತ್ತು, ಬ್ಯಾಚುಲರ್ ಆಫ್ ಶುದ್ಧ ಆಯುರ್ವೇದಿಕ್ ಮೆಡಿಸಿನ್. ಅದನ್ನು 80ರ ನಂತರ ಶುದ್ಧ ಆಯುರ್ವೇದಿಕ್ ಮೆಡಿಸಿನ್ ಆ್ಯಂಡ್ ಸರ್ಜರಿ ಅಂತ ಸೇರಿಸಿ ಅದಕ್ಕೆ ಮಾಡರ್ನ್ ಟಚ್ ಕೊಟ್ಟರು. ಇವ್ರು ಯಾಕೆ ಸೇರಿಸಬೇಕಿತ್ತು? ಒಂದು. ಇನ್ನೊಂದು ಸೀದಾ ನಾನು ಸರ್ಕಾರ ಕೇಳಲಿಕ್ಕೆ ಇಷ್ಟಪಡ್ತೇನೆ. 2016-17ರಲ್ಲಿ ಆವಾಗಲಿನ ಹೆಲ್ತ್ ಮಿನಿಸ್ಟ್ರು ಎಲ್ಲ PSC ರೂರಲಲ್ಲಿ ಎಲ್ಲಿ MBBS ವೈದ್ಯರು ಇಲ್ವೋ ಅಲ್ಲಿ ಎಲ್ಲ ನಮ್ಮ BAMS ವೈದ್ಯರನ್ನು ಹಾಕಿ ಅವ್ರ ಹತ್ತಿರ ಓಪನ್ ಆಗಿ ಮೆಡಿಸಿನ್ ಅನ್ನು ಕೊಡಿಸಿದ್ದಾರೆ. ಇದು ನಾನು ಡೈರೆಕ್ಟಾಗಿ ಪತ್ರಕರ್ತರಿಗೆ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಇದ್ರ ಬಗ್ಗೆ ಪತ್ರಕರ್ತರು ಕೇಳಬೇಕು. ನಮ್ಮನ್ನು ನಕಲಿ, ಕ್ರಾಸ್ ಪ್ರಾಕ್ಟೀಸ್, ಮತ್ತೊಂದು ಇನ್ನೊಂದು ಹೇಳೋ ಮೊದಲು ಸರ್ಕಾರಕ್ಕೆ ಈ ಪ್ರಶ್ನೆ ಕೇಳಬೇಕು. ಇವಾಗ ಸಹ ಕೆಲವು ಕಡೆ ಉಂಟದು, ಆದರೆ 16-17ರಲ್ಲಿ ಪ್ರಾಕ್ಟೀಸ್ ಮಾಡಿದವರನ್ನು ನಾನು ತಂದು ನಿಲ್ಲಿಸ್ತೇನೆ. ವರ್ಷಗಟ್ಟಲೆ ಕೊಟ್ಟಿದ್ದಾರೆ, ಉತ್ತರ ಕೊಡಲಿ ಸರ್ಕಾರ.
ಅಂದರೆ ನಿಮ್ಗೆ ಬೇಕಾದಾಗ ನಾವು ಅಸಲಿ, ನಿಮ್ಗೆ ಬೇಡದಿದ್ದಾಗ ನಾವು ನಕಲಿಯಾ? ಏನಂತ ಅನಿಸಿದ್ದೀರಿ ನಮಗೆ? ಯೂಸ್ ಆ್ಯಂಡ್ ಥ್ರೋ ಮಾಡ್ಲಿಕ್ಕೆ ನಾವೇನು ಕಸ ತೊಟ್ಟಿಯಾ? ಇದು ನಾನು ತುಂಬ ಭಾವೋದ್ವೇಗದಿಂದ ಹೇಳ್ತಾ ಇದ್ದೇನೆ, ಬೇಜಾರಿಂದ ಹೇಳ್ತಾ ಇದ್ದೇನೆ. ಆದರೆ ನಿಜವಾದ ವಿಷಯ ಇದೆ. ಯಾಕೆ ನಮಗೆ MBBS ಡಾಕ್ಟರ್ ಇಲ್ದಿದ್ದಲ್ಲಿ ಯಾಕೆ ಪ್ರಾಕ್ಟೀಸ್ ಮಾಡ್ಲಿಕ್ಕೆ ಬಿಟ್ರಿ ನೀವು? PSCಯಲ್ಲಿ, ಗವರ್ಮೆಂಟ್ ಪ್ರಾಥಮಿಕ ವೈದ್ಯ ಕೇಂದ್ರದಲ್ಲಿ ನನ್ನ ಹತ್ರ ಇದ್ದಾರೆ, ನನ್ನ ಫ್ರೆಂಡ್ಸ್ಗಳೇ ಇದ್ದಾರೆ ಪ್ರಾಕ್ಟೀಸ್ ಮಾಡಿದವರು. ಅವ್ರನ್ನ ತಂದು ನಿಲ್ಲಿಸ್ತೇನೆ ನಾನು, ಹೌದು ಅನಿಸ್ತೇನೆ. ಇದಕ್ಕೆ ಸರ್ಕಾರ ಉತ್ತರ ಕೊಡ್ತದಾ? ಇದ್ರ ಬಗ್ಗೆ ಏನು ಹೇಳ್ತದೆ ಸರ್ಕಾರ? ಆದ್ದರಿಂದ ನಮಗೆ ಜಗದೀಶ್ ಶೆಟ್ಟರು ಹೇಳಿದಾಗೆ ನಮಗೆ ನಾಲೇಜು ಇದೆ. ನಾವು ಡ್ರೈವಿಂಗ್ ಲೈಸೆನ್ಸ್ ಇಲ್ಲ ಅಂತ ಹೇಳಿದರು, ಆದರೆ ನಮಗೆ ಡ್ರೈವಿಂಗ್ ಲೈಸೆನ್ಸ್ ಸಹ ಇದೆ. 100 ಮೇಲೆ ಹೋಗುವಂಥ ಲೈಸೆನ್ಸ್ ಇಲ್ಲ ಅಂತ ನಾನು ಹೇಳ್ತೇನೆ. ನಮ್ಗೆ ಲೈಸೆನ್ಸ್ ಸಹ ಇದೆ. ನಮ್ಗೆ ಲೈಸೆನ್ಸ್ ಇಲ್ಲ ಅಂತ ಆದರೆ ಅವ್ರು ನಮಗೆ ಸಿಲೆಬಸ್ಸಲ್ಲಿ ಹಾಕಬಾರ್ದು. ಮತ್ತು ನಾವು ನಕಲಿ ಹೋದಾದರೆ ನಮ್ಮನ್ನು ಹೊಣೆಗಾರನಾಗಿ ಮಾಡಿದಂಥ CCIM, ನಮ್ಮ ಸಿಲೆಬಸ್ ಮಾಡಿದಂಥ CCIM ಅವರು, ಮತ್ತು ನಮ್ಮ ರಾಜ್ಯ ಸರ್ಕಾರ, ಮತ್ತು ನಮ್ಗೆ ಹೌಸ್ ಏಜೆನ್ಸಿಗೆ ಬಿಟ್ಟಂತಹ ನಮ್ಮ ಗೌರ್ಮೆಂಟ್ ಹಾಸ್ಪಿಟ್ಲು, ಮತ್ತು ನಮ್ಮ ಯೂನಿವರ್ಸಿಟಿ ನಮ್ಮಕ್ಕಿಂತ ಜಾಸ್ತಿ ಹೊಣೆಗಾರಿಕೆಯನ್ನು ಹೊರಬೇಕು. ಇದನ್ನು ದಯವಿಟ್ಟು ಪತ್ರಕರ್ತರು ಇದರ ಮೇಲೆ ಫೋಕಸ್ ಮಾಡಿ ಈ ಪಾಯಿಂಟನ್ನು ನಿಜವಾಗಿ ಸರ್ಕಾರಕ್ಕೆ ಎದೆಗಾರಿಕೆಯಿಂದ ಕೇಳಬೇಕು. ಇಷ್ಟು ಹೇಳ್ತಾ ನನಗೆ ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಡೋದಕ್ಕೆ ಧನ್ಯವಾದ ಹೇಳ್ತಾ ಮುಗಿಸ್ತೇನೆ. ನಮಸ್ಕಾರ. ಈಗ ಡಾಕ್ಟರ್ ಶಿವಶಂಕರ್ ಶರಣೈ ಸರ್ ಅವರು ಒಂದೆರಡು ಮಾತಾಡಬೇಕಾಗಿ ಕೇಳ್ಕೊಳ್ತೇನೆ. ರವಿಶಂಕರ್, ಸಾರಿ. ನಮಸ್ಕಾರ ವೈದ್ಯ ಮಿತ್ರರಿಗೆಲ್ರಿಗೂ. ಸೊ ಇವತ್ತು ನಾವಿಲ್ಲಿ ಈ ಪ್ರತಿಭಟನಾ ಸಭೆಯಲ್ಲಿ ಸೇರಿರುವಾಗ ನನಗೆ ಎರಡು ನನ್ನ ಮಾತುಗಳನ್ನು ಪ್ರಸ್ತುತ ಮಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕೆ ನಿಮಗೆ ಧನ್ಯವಾದ. ಸೊ ಇಷ್ಟವರೆಗೆ ನಾವು ಹೇಳಿದಾಗೆ ಈಗ ಆಯುರ್ವೇದ ವೈದ್ಯರು ಇಂಗ್ಲೀಷ್ ಔಷಧಿಯನ್ನು ಕೊಡೋದು ನಕಲಿ ವೈದ್ಯರು ಅಂತ ಹೇಳಿ ಏನು ಪರಿಗಣಿಸಿ ಏನು ಅಭಿಯಾನ ಆಗ್ತಾ ಉಂಟು ಇನ್ನೊಂದು ಬದಿಯಿಂದ, ಅದನ್ನು ನಾವು ಜಸ್ಟಿಫೈ ಮಾಡ್ತಾ ಇದ್ದೇವೆ ಕೂಡ. ಸೊ ನಮ್ಮ ಆಯುರ್ವೇದಿಕ್ ಕರಿಕ್ಯುಲಮ್ ಅಂತ ನಾವೇನು ಹೇಳ್ತೇವೆ, ಇದು ಕೆಲವಾರು ವರ್ಷದಿಂದ, ಈಗ ಯಾವಾಗದಿಂದ ಆಯುರ್ವೇದಿಕ್ ಕಾಲೇಜ್ ಸ್ಟಾರ್ಟ್ ಆಗಿದೆ ಅಲ್ಲಿಂದ ನಾವು ನೋಡಿದರೆ ಸುಮಾರೆಲ್ಲ ಸಿಲೆಬಸ್ಸಲ್ಲಿ ವ್ಯತ್ಯಾಸ ಆಗ್ತಾ ಹೋಗ್ತಾ ಉಂಟು. ಹಿಂದೆ CCIM ಇತ್ತು, ಈಗ NCISM ಅಂತ ಆಗಿದೆ. ಬಟ್ ನೀವೇನು ನೋಡಿದರೂ ಕೂಡ ಸಾಮಾನ್ಯ ಮಾಡರ್ನ್ ಒಟ್ಟಿಗೆ ಕಂಪ್ಯಾರಿಟಿವ್ ನಾಲೆಜ್ ಅದು ಇವತ್ತಿನ ಸಿಲೆಬಸ್ಸಲ್ಲಿ ಕೂಡ ಉಂಟು. ಹಿಂದೆ ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಜಾಸ್ತಿ ಇತ್ತು, ಈಗ ಅದನ್ನು ಕಮ್ಮಿ ಮಾಡಿದ್ದಾರೆ. ಬಟ್ ಆದರೂ ಕೂಡ ಸಂಪೂರ್ಣವಾಗಿ ಅದನ್ನು ಇನ್ನೂ ಸಿಲೆಬಸ್ಸಿಂದ ತೆಗೆದು ಹಾಕಿಲ್ಲ. ಈಗದ್ದು ನಾವು ಪ್ರಾಕ್ಟೀಸ್ ಮಾಡುವಾಗ ಏನು ಪ್ರಾಬ್ಲಮ್ ಬರ್ತಾ ಉಂಟು ಅದನ್ನು ನಾವು ನಮ್ಮ ಸೆಂಟ್ರಲ್ ಬೋರ್ಡ್ ಯಾವಾಗ ಕಾಲೇಜ್ಗಳಿಗೆ ಇನ್ಸ್ಪೆಕ್ಷನಿಗೆಲ್ಲ ಬರ್ತದ ಆವಾಗ ಕೂಡ ನಾವು ಅಂಥದ್ದು ಒಂದು ದ್ವೈವಿಧ್ಯ ಡ್ಯುಯಾಲಿಟಿ ನಾವು ಕೂಡ ನೋಡ್ತಾ ಇದ್ದೇವೆ. ಅವ್ರ ಹತ್ರ ಕೂಡ ನಾವು ಪ್ರಶ್ನೆ ಕೇಳಿದ್ದೇವೆ. ಹಿಂದೆ CCIM ಅವರು ಕಾಲೇಜಿಗೂ ಇನ್ಸ್ಪೆಕ್ಷನಿಗೆ ಬರ್ತಾ ಇದ್ದಾಗ ಕ್ಲಿನಿಕಲ್ ನಾನ್ ಕ್ಲಿನಿಕಲ್ ಸಬ್ಜೆಕ್ಟ್ಸ್ ಅಂತ ಹೇಳ್ಕೊಂಡು OPDಯಲ್ಲಿ ಪೇಷಂಟ್ ನೋಡ್ತಾ ಇದ್ದಾಗ, ಈಗ ರೋಗ ನಿದಾನದವರ ಅಥವಾ ಬೇರೆ ಸಬ್ಜೆಕ್ಟ್ ಅವರು ದ್ರವ್ಯಗುಣದವರು ಪೇಷಂಟನ್ನು ನೋಡಿದ ಕೂಡಲೇ ಅವರು ನಿಮಗೆ ಪೇಷಂಟ್ ನೋಡೋ ಅಧಿಕಾರ ಇಲ್ಲ, ನೀವು ನಾನ್ ಕ್ಲಿನಿಕಲ್ ಅಂತ ಹೇಳಿದ್ದುಂಟು. ಹಾಗಾಗಿ ನಾನು ಎಂಥ ವಿಷಯ ಹೇಳೋದಂತ ಹೇಳಿದರೆ, ಈಗ ನಮ್ದು ಏನು ಹೋರಾಟ ಉಂಟು ಅದು ಪೂರ್ಣ ಸಿಸ್ಟಮ್ ಒಟ್ಟಿಗೆನೇ ಹೋರಾಟ ಮಾಡಬೇಕಾಗ್ತದೆ. ನಾವು ಇಡೀ ಸಿಸ್ಟಮೇ ಕರಪ್ಟ್ ಆಗಿ ಹೋಗಿದೆ, ಇಡೀ ಸಿಸ್ಟಮೇ ದೂಷಿತ ಆಗಿದೆ. ಇದು ಎಂತಕ್ಕೆ ಹೇಳ್ತೇನೆ ಅಂತ ಹೇಳಿದರೆ, ಸಿಲೆಬಸ್ ಫ್ರೇಮ್ ಮಾಡುವ ಕಮಿಟಿ ಅವರು ಏನಿದ್ದಾರೆ, ಈಗ ಆಲ್ರೆಡಿ ನಮ್ಮ ಪ್ರಕಾಶ್ ಭಾಯ್ಗಳು ಕೂಡ ಹೇಳಿದರು, ಜಗದೀಶ್ ಶೆಟ್ಟರ್ ಕೂಡ ಹೇಳಿದರು, ಸಿಲೆಬಸ್ ಫ್ರೇಮ್ ಮಾಡುವ ಕಮಿಟಿ ಅವರು. ಈಗ ಅದು ಕೂಡ ನಮ್ಮದು ಮಿನಿಸ್ಟ್ರಿ ಆಫ್ ಆಯುಷ್, ಅದು ಕೂಡ ಸರ್ಕಾರದ ವಿಭಾಗವೇ ಅದು. ಈ ಎಲ್ಲ ಕಾನೂನು KPMA ಅಡಿಯಲ್ಲಿ ಏನು ಹೊಸ ಹೊಸ ಕಾನೂನು ಇವರು ತರ್ತಾರ ಅಥವಾ ಹಳೆ ಕಾನೂನಲ್ಲಿ ಏನು ಪಾಯಿಂಟ್ ಮಾಡ್ತಾರೆ, ಇವರು ಕ್ಲಾಸ್ ಇಡ್ತಾರೆ, ಅದನ್ನು ಮಾಡುವಾಗ ಈ NCISM ಅಥವಾ CCIM ಅವರನ್ನು ಯಾಕೆ ಇಡುವುದಿಲ್ಲ ಅಂತ ಪ್ರಶ್ನೆ, ಅಥವಾ ಇಟ್ಟರೂ ಕೂಡ ಅವ್ರು ಯಾಕೆ ಮಾತಾಡೋದಿಲ್ಲ ಅಂತ ಪ್ರಶ್ನೆ. ಹಾಗಾಗಿ ನಾವು ನಮ್ಮ ಸಿಲೆಬಸ್ಸಲ್ಲಿ ನಾವು ಫಸ್ಟ್ ಇಯರಿಂದ ಅನಾಟಮಿ ಫಿಸಿಯಾಲಜಿ ಓದಿದ್ದೇವೆ, ಹೌದು, ಡಿಸೆಕ್ಷನ್ ಮಾಡ್ತಾ ಇದ್ದೇವೆ, ಈಗಲೂ ಮಾಡ್ತಾ ಇದ್ದೇವೆ. ದ್ರವ್ಯಗುಣಶಾಸ್ತ್ರದಲ್ಲಿ ಬರೀ ಸಸ್ಯಶಾಸ್ತ್ರ ಮಾತ್ರ ಅಲ್ಲದೆ ಮಾಡರ್ನ್ ಫಾರ್ಮಕಾಲಜಿ ಕೂಡ ಇನ್ಕ್ಲೂಡೆಡ್ ಇದೆ. ಇನ್ನು ಬೇರೆ ಎಲ್ಲ ಸಬ್ಜೆಕ್ಟ್ಸ್ ಬಂದ ಕೂಡಲೇ, ಈಗ ನಾನು ರೋಗ ನಿದಾನ ಪಾಠ ಮಾಡ್ತಾ ಇದ್ದೇನೆ, ಅದರಲ್ಲಿಯೂ ಅಷ್ಟೇ. ಈಗ ನಮ್ಮದು ಏನು ಮೊದಲಿದ್ದ ಹಳತು ಟೆಕ್ನಿಕ್ಸ್ ಅಲ್ಲೆಲ್ಲ ಇತ್ತ, ಮ್ಯಾನ್ಯುಯಲ್ ಮೆಥಡ್ಸ್, ಅದೆಲ್ಲ ಹೋಗಿ ಈಗ ಸ್ಪೆಸಿಫಿಕ್ ಆಗಿ ಹಿಮೋ ಅನಲೈಸರ್ ಯೂಸ್ ಮಾಡಬೇಕಂತುಂಟು. ಮಕ್ಕಳಿಗೆ ಅದರ ಮೇಲೆ ಡೆಮೋ ತೋರಿಸ್ಬೇಕು. ಈಗ ನಾಳೆ ನಾನು ನಮ್ಮ ಕಾಲೇಜ್ ಮಕ್ಕಳಿಗೆ ಇದನ್ನು ಡೆಮೋ ಅಲ್ಲಿ ಇದನ್ನೆಲ್ಲ ನಾನು ಕಲಿಸಿಕೊಟ್ಟಾದ ನಂತರ ಅವನಿಗೆ ಪರೀಕ್ಷೆಯಲ್ಲೂ ನಾವು ಅದನ್ನು ತೋರಿಸ್ಬೇಕು ಅಂತ ಹೇಳ್ತೇವೆ. ಅವ ಅದೆಲ್ಲ ಕ್ಲಿಯರ್ ಮಾಡಬೇಕು, 50% ಮಾರ್ಕ್ ತಗೊಂಡು ಪಾಸ್ ಆಗಬೇಕು.
ಯಾವುದೇ ವೈದ್ಯಕೀಯ ಶಾಸ್ತ್ರದಲ್ಲಿ ಆದರೂ ಕಾಲೇಜಿಂದ ಒಂದು ಡಿಗ್ರಿ ತಗೊಂಡಾಗ ಹೊರಗೆ ಬರುವಾಗ ಒಂದು 50% ಮೇಲೆ ತಗೊಂಡ್ರೆ ಪಾಸ್, ಇಲ್ದಿದ್ರೆ ಫೇಲ್. ಪಾಸ್ ಆಗಿ ಯೂನಿವರ್ಸಿಟಿ ಡಿಗ್ರಿ ತಗೊಂಡು ಹೊರಗೆ ಬಂದ ಆದ ನಂತರ ಅವನು ಏನು ಕಲ್ತು ಬಂದಿದ್ದಾನೆ, ಹೀ ಈಸ್ ಲಯಬಲ್ ಫಾರ್ ಇಟ್. ಅವನಿಗೆ ಪ್ರಾಕ್ಟೀಸ್ ಮಾಡೋ ಅದು ಅಧಿಕಾರ ಇರಲೇಬೇಕು. ದ್ರವ್ಯ ಗುಣದಲ್ಲಿ ಕೂಡ ಮಾಡರ್ನ್ ಫಾರ್ಮಕಾಲಜಿ ಇನ್ಕ್ಲೂಡ್ ಆಗಿದೆ. ಈಗ ಆಲ್ರೆಡಿ ಹೇಳಿದಾಗೆ ಸಿಲೆಬಸ್ ಅಲ್ಲಿ ಕೂಡ ಸಾಕಷ್ಟು ಡಿಸೀಸಸ್ ಇದ್ದು ಮಾಡರ್ನ್ ಜ್ಞಾನ ಕೂಡ ಅವರಿಗೆ ಅಲೋಪೆಥಿಕ್ ಏನು ಜ್ಞಾನ ಇದೆ ಅದು ಬೇಕೇ ಬೇಕು ಅಂತ ಹೇಳಿ ಸಿಲೆಬಸ್ ಅಲ್ಲಿ ಕೂಡ ಕರಿಕ್ಯುಲಮ್ ಉಂಟು. ಎಷ್ಟೋ ನಮ್ಮನೆದು ಸರ್ಜರಿಗಳನ್ನು ಕೂಡ ಅದರಲ್ಲಿ ಮಾಡಬಹುದು ಅಂತ ಹೇಳ್ಕೊಂಡು ಸಿಲೆಬಸ್ ಅಲ್ಲಿ ಸ್ಪೆಸಿಫಿಕ್ ಆಗಿ ಹೇಳಿದ್ದಾರೆ. ಇಷ್ಟೆಲ್ಲ ಆಗಿರುವಾಗ ಒಂದು ಬೇಸರದ ಸಂಗತಿ ಅಂತ ಹೇಳಿದ್ರೆ, ಇದೊಂದು ಹೋರಾಟ ಉಂಟಲ್ಲ, ಡಿಗ್ರಿ ಮುಗಿಸಿಕೊಂಡು ಹೊರಗೆ ಬಂದ ಕೂಡಲೇ ಪ್ರಾಕ್ಟೀಷನರ್ಸ್ ಇದು ಮಾತ್ರ ಹೋರಾಟ ಅನ್ನುವ ರೀತಿಯಲ್ಲಿ ಅದು ಅಲ್ಲಿಗೆ ಹೋಗ್ತಾ ಉಂಟು, ತೇಲಿ ಹೋಗ್ತಾ ಉಂಟು, ಸಮುದ್ರದ ಅಲ್ಲೇ ಒಟ್ಟಿಗೆ ತೇಲಿ ಹೋಗ್ತಾ ಉಂಟು. ಹಾಗಾಗಬಾರ್ದು. ಎಷ್ಟೆಲ್ಲ ಈ ಒಂದು ವ್ಯವಸ್ಥೆಯಲ್ಲಿ ಆಯುರ್ವೇದ ಕಾಲೇಜುಗಳು ಸಂಸ್ಥೆಗಳು ಕೂಡ ಸೇರಬೇಕು. ಯಾಕಂತ ಹೇಳಿದ್ರೆ ಇಲ್ಲಿ ಏನಾಗ್ತದೆ ಮುಖ್ಯವಾಗಿ ಅಂತ ಹೇಳಿದ್ರೆ, ಹೊರಗೆ ಬಂದ ನಂತರ ನೀವು ನಮಗೆ ಸಂಬಂಧವೇ ಇಲ್ಲ ಅನ್ನೋ ಹಾಗೆ ಆಯುರ್ವೇದ ಕಾಲೇಜುಗಳು ವರ್ತಿಸ್ತಾ ಉಂಟು. ಎಲ್ಲಿವರೆಗೆ ಈ ಆಯುರ್ವೇದ ಕಾಲೇಜುಗಳು ಕೂಡ ಈ ಹೋರಾಟದಲ್ಲಿ ಸೇರುವುದಿಲ್ಲ ಅಲ್ಲಿವರೆಗೆ ಈ ಹೋರಾಟಕ್ಕೆ ನ್ಯಾಯ ಸಿಗ್ಲಿಕ್ಕಿಲ್ಲ. ಬಹುಶಃ ಜನ ಬೆಂಬಲ ಕೂಡ ಸಿಗುವುದು ಸ್ವಲ್ಪ ಕಷ್ಟವೇ. ಇನ್ನು ಎಮರ್ಜೆನ್ಸಿ ಪ್ರಾಕ್ಟೀಸಿಗೆ ಹೇಳಿದಾಗೆ ಕೆಲವೆಲ್ಲ ಔಷಧಿಗಳು ಆಲ್ರೆಡಿ ಹೇಳಿದ್ದಾರೆ, 11 ರಾಜ್ಯಗಳಲ್ಲಿ ಆಲ್ರೆಡಿ ಪರ್ಮಿಷನ್ ಕೊಟ್ಟಿದೆ ಅಂತ ಹೇಳ್ಕೊಂಡು. ಈಗ 11 ರಾಜ್ಯದ್ದು ವ್ಯವಸ್ಥೆ ಬಿಡಿ, ನೀವು ನಮ್ಮದೇ ರಾಜ್ಯದೊಳಗೆ ನೀವು ನೋಡಿದ್ರು ಕೂಡ ಹೆಚ್ಚಿನ ಮಾಡರ್ನ್ ಹಾಸ್ಪಿಟಲ್ಸ್ ಅದರಲ್ಲಿ ನೀವು ಕೆಲಸ ಮಾಡುವವರು ICU ಡಾಕ್ಟರ್ಸ್ ಇಂದ ನೋಡಿದ್ರು ಕೂಡ ಟ್ರೈನ್ಡ್ ಆದ ಆಯುರ್ವೇದಿಕ್ ಡಾಕ್ಟರ್ಸೇ ಅಲ್ಲಿ ಚಿಕಿತ್ಸೆ ಕೊಡ್ತಾ ಇರೋದು. ಅವರಿಗೂ MBBS ಡಾಕ್ಟರ್ಸ್ ಇದ್ದು ಸಂಖ್ಯೆ ಸಿಗುವುದಿಲ್ಲ ಅಲ್ಲಿ. ಹಾಗಿರುವಾಗ ನಾವು ಅದನ್ನು ಓದಿದ್ದೇವೆ, ಅದರದ್ದು ಜ್ಞಾನ ಪಡೆದಿದ್ದೇವೆ ಅಂತ ಆದ ನಂತರ ಅವರು ಬೇರೆ ಬ್ಯಾಕ್ ಡೋರ್ ಎಂಟ್ರಿಯಲ್ಲಿ ನಮ್ಮ ಸೌಲಭ್ಯ ಪಡಿತಾ ಇದ್ದಾರೆ. ಆದರೆ ಪ್ರೈವೇಟ್ ಪ್ರಾಕ್ಟೀಷನರ್ಸ್ ಮಾತ್ರ ಆ ಔಷಧಿಯನ್ನು ಕೊಡಬಾರದು ಅನ್ನುವಂಥ ರೀತಿಯಲ್ಲಿ. ಇನ್ನು ಹೇಳೋದಾದ್ರೆ ಇಲ್ಲಿ CID ಗ್ರೂಪ್, ಬಹುಶಃ ಕೆಲವೆಲ್ಲ ನಮ್ಮ ಆಯುರ್ವೇದಿಕ್ ಡಾಕ್ಟರ್ಸ್ ಕೂಡ ಅದರಲ್ಲಿ ಇರ್ಬೋದು, ಕಾರ್ಡಿಯಾಲಜಿ ಅಟ್ ಡೋರ್ ಸ್ಟೆಪ್ ಅಂತ ಹೇಳ್ಕೊಂಡು ಡಾಕ್ಟರ್ ಪದ್ಮನಾಭ್ ಕಾಮತ್ ಅವರು ಮಂಗಳೂರು KMC HOD ಅವರು ಹುಟ್ಟು ಹಾಕಿದ್ದು ಒಂದು ಅವರದ್ದು ಒಂದು ಎಂತ ಹೇಳ್ತೇವೆ ಒಂದು ಪ್ರಯತ್ನದ ಕೂಸದು. ಇವತ್ತು ಕೂಸು ಅಂತ ಹೇಳಿದ್ರೆ ದೊಡ್ಡದಾಗಿ ಬೆಳೆದಿದೆ, ಅದು ಕರ್ನಾಟಕ ದಾಟಿ ಕೂಡ ಹೋಗಿ ಆಗಿದೆ. ಅವರು ಅವರ ಸ್ವಂತ ಒಂದು ಕೆಲವು ದಾನಿಗಳ ಸಹಯೋಗದಿಂದಾಗಿ ಒಂದು ECG ಮೆಷಿನ್ಗಳನ್ನು ಸಾಕಷ್ಟು ಕಡೆ, ಇವನ್ ನಮ್ಮದು ಪ್ರಧಾನಮಂತ್ರಿ ಜನೌಷಧಿ ಕೇಂದ್ರಗಳಲ್ಲಿ, ಕೆಲವು PHCಗಳಲ್ಲಿ, ಕೆಲವು ಇವನ್ ಆಶಾ ಕಾರ್ಯಕರ್ತೆಯರಿಗೆ ಕೂಡ ಅದರದ್ದು ECG ತೆಗೆಯುವ ವಿಧಾನದ ಬಗ್ಗೆ ಟ್ರೈನಿಂಗ್ ಕೊಟ್ಟು ಅವರು ಪೇಷಂಟ್ ಈಗ ಜೋರಾದ ಒಂದು ಚೆಸ್ಟ್ ಪೈನ್ ಎದೆನೋ ಅಂತ ಹೇಳ್ಕೊಂಡು ಬಂದಾಗ ಒಂದು ECG ತೆಗೆದು ಆ ಗ್ರೂಪಲ್ಲಿ ಹಾಕಿದರೆ 2 ನಿಮಿಷದೊಳಗೆ ರಿಪೋರ್ಟ್ ಬರ್ತದೆ. ಅಷ್ಟೇ ಅಲ್ಲ, ಎಮರ್ಜೆನ್ಸಿ ಕಂಡೀಷನ್ ಅಲ್ಲಿ ಅವರು ನಮಗೆ ಹೇಳಿದ್ದುಂಟು. ಎಂತ ಅಂತ ಹೇಳಿದ್ರೆ, ನಿಮ್ಗೊಂದು ನಾವು ಎಮರ್ಜೆನ್ಸಿ ಕಿಟ್ ಕೊಡ್ತೇವೆ, ಡ್ರಾಪ್ ಕಾರ್ಡ್ ಕಿಟ್ ಕೊಡ್ತೇವೆ, ನೀವು ಟೆಸ್ಟ್ ಮಾಡಿ ಮತ್ತೆ ಲೋಡಿಂಗ್ ಡೋಸ್ ಕೊಟ್ಟು ಇಮಿಡಿಯೇಟ್ ರೆಫರ್ ಮಾಡಿ ಅಂತ ಹೇಳಿದ್ದಾರೆ. ಇದನ್ನು ನಾವು ಮಾಡ್ತಾ ಇದ್ದೇವೆ. ಈಗ ಎಷ್ಟೋ ಕ್ಲಿನಿಕ್ಗಳಲ್ಲಿ ಕೂಡ ಆಯುರ್ವೇದ ಆಯುಷ್ ಡಾಕ್ಟರ್ ಕ್ಲಿನಿಕ್ ಅಲ್ಲಿ ಕೂಡ ECG ಮೆಷಿನ್ ಅವರು ಉಚಿತವಾಗಿ ಕೊಟ್ಟಿದ್ದಾರೆ. ಈ ಸೌಲಭ್ಯ ನಾವು ರೋಗಿಗಳಿಗೆ ನೀಡ್ತಾ ಇದ್ದೇವೆ. ಪ್ರತಿನಿತ್ಯ ಒಂದು ಕನಿಷ್ಠ ಒಂದು ನನಗೆ ಗೊತ್ತಿರೋ ಹಾಗೆ ಈಗ ನಾನಿರುವ ಒಂದು ಗ್ರೂಪಲ್ಲಿ ಕನಿಷ್ಠ ಆ ಗ್ರೂಪಲ್ಲಿ ಒಂದು 4-5 ಜನರದ್ದಾದ್ರೂ ಜೀವ ಆಯುಷ್ ವೈದ್ಯರು ಟೈಮಲ್ಲಿ ಮಾಡಿ ECG ಕಳಿಸಿಕೊಟ್ಟು ಆ ಲೋಡಿಂಗ್ ಡೋಸ್ ಕೊಟ್ಟು ಆಸ್ಪತ್ರೆಗೆ ಕಳಿಸಿದ ಕಾರಣ ಜೀವ ಉಳಿದಿದೆ. ಸೊ ಹಾಗಾಗಿ ಈ ಒಂದು ವ್ಯವಸ್ಥೆ ಏನುಂಟು ಅದು ನಡೀತಾ ಇದೆ, ಅದರದ್ದು ಪ್ರಯೋಜನ ಜನರು ಪಡಿತಾ ಇದ್ದಾರೆ. ಆದರೆ ಈಗ ಏನು ಆ 13 ಪಾಯಿಂಟ್ KPM ಇದೆ ಏನು ಚೆಕಿಂಗ್ ಬಂದಿದೆ, ಅದರಲ್ಲಿ ಒಂದು ವಿಷಯ ಅದು ಕೂಡ ECG ಯಂತ್ರವನ್ನು ನೀವು ಉಪಯೋಗಿಸುವಂತಿಲ್ಲ ಅಂತ. ನಾವು 2ನೇ ವರ್ಷದ ಮಕ್ಕಳಿಗೆ ಸೆಕೆಂಡ್ ಪ್ರೊಫೆಷನಲ್ BMS ಅಲ್ಲಿ ನಮಗೆ ಸಿಲೆಬಸ್ ಅಲ್ಲಿ ಸ್ಪೆಸಿಫಿಕ್ ಇದೆ, ಎಕ್ಸ್ರೇ ಇದೆ, ECG ಇದೆ, ಫಂಡಮೆಂಟಲ್ಸ್ ಆಫ್ CT ಸ್ಕ್ಯಾನ್ MRI ಇದು ಇದೆ, ಲ್ಯಾಬೊರೇಟರಿ ಟೆಕ್ನಾಲಜಿ ಇಂಟರ್ಪ್ರಿಟೇಷನ್ ಕಂಡೀಷನ್ಸ್ ಎಲ್ಲವೂ ಇದೆ, ಫಾರ್ಮಕಾಲಜಿಯು ಓದಿದ್ದೇವೆ, ಎಲ್ಲ ಆಗಿದೆ. ಎಮರ್ಜೆನ್ಸಿಯಲ್ಲಿ ಇದನ್ನು ಯೂಸ್ ಮಾಡಲಿಕ್ಕೆ ಏನು ಪ್ರಾಬ್ಲಮ್, ಏನು ಪರ್ಮಿಷನ್ ಕೊಡ್ಲಿಕ್ಕೆ ಏನು ಪ್ರಾಬ್ಲಮ್? ಹಾಗಾಗಿ ನೀವು ಸಿಲೆಬಸ್ ಸಿಲೆಬಸ್ ಅನ್ನು ರಿವೈಸ್ ಮಾಡಿ, ಸಿಲೆಬಸ್ ಅಲ್ಲಿ ರಿವೈಸ್ ಮಾಡಿ ನಾವು ಕಲ್ತಾದ ನಂತರ ಈಗ ಯಾರಾದರೂ ಒಬ್ಬ ಮಡಿಕೆ ಮಾಡ್ತಾನೆ, ಅವ್ನು ಕಲ್ತಿದ್ದಾನೆ, ಅವನದ್ದು ಕ್ವಾಲಿಫಿಕೇಶನ್ ಏನು, ಅವ್ನು ಮಾಡಿದ ಮಡಿಕೆ ಚೆನ್ನಾಗಿದ್ರೆ ಒಳ್ಳೆ ಸೇಲ್ ಆಗ್ತದೆ, ಜನರು ಬರ್ತಾರೆ, ಔಷಧಿ ತಗೊಳ್ತಾರೆ, ಜನರಿಗೆ ಗೊತ್ತಿರ್ತದೆ ನಾವೇನು ಚಿಕಿತ್ಸೆ ಕೊಡ್ತಾ ಇದ್ದೇವಂತ. ಸ್ವಲ್ಪ ಸಮಯ ಹಿಂದೆ ಈ ಎಲ್ಲ ಚೆಕಿಂಗ್ ಎಲ್ಲ ಆಗುವ ಮುಂಚೆ ಏನಿತ್ತು ಅಂತ ಹೇಳಿದ್ರೆ ಪೇಷಂಟ್ಗಳಿಗೆ ಗೊತ್ತುಂಟಾ ಇಲ್ವಾ ಅಂತ, ಯಾವ ಸಿಸ್ಟಮ್ ಪ್ರಾಕ್ಟೀಸ್ ಮಾಡ್ತಾ ಇದ್ದಾನೆ, ಅವನೇನು ಕೊಡ್ತಾ ಇದ್ದಾನ, ಎಮರ್ಜೆನ್ಸಿ ಕೊಡ್ತಾ ಇದ್ದಾನೆ, ಪೇಷಂಟಿಗೆ ಗೊತ್ತುಂಟು ಅಂತ ಹೇಳಿದ್ರೆ ಬೇರೆಯವರಿಗೆ ಅಭ್ಯಂತರ ಯಾಕೆ ಅಂತ ಪ್ರಶ್ನೆ. The patient coming to you is entitled to know which system you are practicing and what medicines you have given. Patient objection ಹಾಕಿದ್ರೆ ಇದು ಎಲ್ಲ ಕಡೆ ನಡೀತದೆ, ಒಂದು ಸಾದಿಶ್ ಅಂತ ಹೇಳ್ಬೋದು. ಇದನ್ನು ನಿಮ್ಮ ಅಗೈನ್ಸ್ಟ್ ಏನಾದರೂ ಒಂದು ಪಿತೂರಿ ಮಾಡ್ಬೇಕಂತಾದ್ರೆ ಯಾರನ್ನ ಒಂದು ಕರ್ಕೊಂಡು ಬಂದು ನಿಮ್ಮ ಮೇಲೆ ಒಂದು ಫಾಲ್ಸ್ ಎಲಿಗೇಷನ್ ಹಾಕೋದು, ನನಗೆ ಗೊತ್ತಿಲ್ಲ ಅವನು ಕೊಟ್ಟದ್ದು ಅಂತ, ಹೀಗೆ ಒಂದು ಕಾಂಪ್ಲಿಕೇಶನ್ ಆಯಿತು ಅಂತ. ಈ ಕಾಂಪ್ಲಿಕೇಶನ್ಸ್, ಮೆಡಿಕಲ್ ಕಾಂಪ್ಲಿಕೇಶನ್ಸ್ ನೀಡ್ ನಾಟ್ ಆಲ್ವೇಸ್ ಹ್ಯಾಪನ್ ಬಿಕಾಸ್ ಆಫ್ ಮೆಡಿಕಲ್ ನೆಗ್ಲಿಜೆನ್ಸ್.
ಹಾಗಾಗಿ ಈ ಆಯುರ್ವೇದ ವೈದ್ಯರಿಗೆ ಈಗ ಆಲ್ರೆಡಿ ಈಗ 40-60 ವರ್ಷದಿಂದ ಇದು ಪ್ರಯತ್ನ ನಡೀತಾ ಉಂಟು. ಬೇರೆ ರಾಜ್ಯಗಳಲ್ಲಿ ಕೊಟ್ಟ ಹಾಗೆ ಎಮರ್ಜೆನ್ಸಿಗೆ ಯೂಸ್ ಮಾಡುವಂಥದ್ದು ಪರ್ಮಿಷನ್ ಸಿಗಬೇಕು. ಇದು ನಮ್ಮದು ನ್ಯಾಯಯುತವಾದ ಬೇಡಿಕೆ. ಯಾಕಂತ ಹೇಳಿದರೆ ನಾವು ಇದನ್ನು ಕಲ್ತ್ಕೊಂಡು ಬಂದಿದ್ದೇವೆ. ಹಾಗಾಗಿ ಈ ಒಂದು ಹೋರಾಟದಲ್ಲಿ ನಮಗೆ ಸಾಕಷ್ಟು ಬೆಂಬಲ ಈಗ ತುಳುನಾಡು ವೇದಿಕೆ ಕೂಡ ಕೊಡ್ತಾ ಉಂಟು. ಹಾಗಾಗಿ ಇನ್ನು ಮುಂದೆ ಜನರ ಬೆಂಬಲ ಇನ್ನೂ ಜಾಸ್ತಿ ಈ ವಿಷಯದಲ್ಲಿ ಸಿಗಬೇಕು. ಇಷ್ಟೇ ಅಲ್ಲದೆ ಇನ್ನು ಆಯುರ್ವೇದ ಸಂಸ್ಥೆ ಏನುಂಟು, ಬೇರೆ ಬೇರೆ ಆಯುರ್ವೇದ ಕಾಲೇಜಸ್ ಇರ್ಬೋದು, ಅಥವಾ ಈವನ್ ಗವರ್ಮೆಂಟ್ ಕೂಡ ಇದರಲ್ಲಿ, ನಮ್ಮ ಆಯುಷ್ ಮಿನಿಸ್ಟ್ರಿ ಕೂಡ ಈ ಒಂದು ವಿಷಯದಲ್ಲಿ ಒಂದು ಸ್ವಲ್ಪ ಇಂಟರ್ವ್ಯೂನ್ ಆಗಬೇಕು. ಎಲ್ಲ ಇಡೀ ಭಾರತದಲ್ಲಿ ಒಂದೇ ರೀತಿದು ನ್ಯಾಯ ಇರಬೇಕು. ಒಂದೊಂದು ರಾಜ್ಯದಲ್ಲಿ ಒಂದೊಂದು ನ್ಯಾಯ ಆಗೋದಿಲ್ಲ. ಸೊ ಕೆಲವು ಕಡೆ ಅದು ಆಗ್ತದೆ, ಕೆಲವು ಕಡೆ ಆಗೋದಿಲ್ಲ, ಅದು ಪ್ರಶ್ನೆನೇ ಇಲ್ಲ. ಇಂಡಿಯನ್ ಸಿಸ್ಟಮ್ ಆಫ್ ಮೆಡಿಸಿನ್ ಅಂತ ನೀವು ಹೇಳಿದ್ರೆ ಎಲ್ಲ ಇಂಡಿಯಾಕ್ಕೆ ಒಂದೇ. ಅದು ಇಟ್ ಕೆನಾಟ್ ಬಿ ಡಿಫರೆಂಟ್ ಇನ್ ಡಿಫರೆಂಟ್ ಸ್ಟೇಟ್ಸ್. ಒಬ್ಬರು ಅವಕಾಶ ಕೊಡ್ಲಿಕ್ಕೆ ಆಗ್ತದಂತಾದ್ರೆ ನಮಗೆ ಕೊಡ್ಲಿಕ್ಕೆ ಏನು ಅನ್ನುವಂಥದ್ದು ಪ್ರಶ್ನೆ. ಇಲ್ಲದಿದ್ರೆ ಅದಕ್ಕೊಂದು ಎಂತ ಅಂತ ಹೇಳಿ ಒಂದು ತಾರ್ಕಿಕ ಒಂದು ಇದು ಮಾಡಬೇಕು. ಯಾಕಂತ ಹೇಳಿದ್ರೆ ಹಿಂದೆ ಅದೇ ಇಂಟಿಗ್ರೇಟೆಡ್ ಮೆಡಿಸಿನ್ ಪ್ರಾಕ್ಟೀಸ್ ಮಾಡುವವರಿಗೆ ಲೈಸೆನ್ಸ್ ಕೊಟ್ಟಿರುವಾಗ ಇವತ್ತು ಕೊಡೋದಿಲ್ಲ ಅಂತ ಹೇಳಿದ್ರೆ ಹೇಗೆ ಅಂತ ಪ್ರಶ್ನೆ. ಇನ್ನು ಮುಂದೆ ನೀವು ಶುದ್ಧ ಆಯುರ್ವೇದ ಮಾಡೋದು ಅಂತ ಹೇಳಿದ್ರೆ ಬಿಫೋರ್ 2020 ಆ ರೀತಿ ಮಾಡಿ, ನೀವು ಕ್ರೈಟೀರಿಯಾ ಮಾಡಿ. ಅದಕ್ಕೂ ಅವಕಾಶ ಉಂಟು, ಕಾನೂನು ಅಡಿಯಲ್ಲಿ ಅದಕ್ಕೂ ಅವಕಾಶ ಉಂಟು. ಅಂಥದ್ದನ್ನೇನಾದರೂ ಮಾಡ್ಬೋದು. ಆಲ್ರೆಡಿ ಕಲ್ತು ಇಂಟಿಗ್ರೇಟೆಡ್ ಬಂದು ಅವರು ಡಿಗ್ರಿ ತಗೊಂಡು ಬಂದಾದ ನಂತರ ನಿಮಗೆ ಅರ್ಹತೆ ಇಲ್ಲ ಅಂತ ಹೇಳುವಂಥದ್ದು ಇದು ಹಿಂದಿನಿಂದ ಹೋರಾಟ ಆಗ್ತಾ ಉಂಟು. ನಿಯಮ ಬಂತು, ಮತ್ತೆ ನಿಯಮದ ಅವರಿಗೆ ಮಾತ್ರ ಅಧಿಕಾರ ಉಂಟು, ಉಳಿದವರಿಗೆ ಇಲ್ಲ. ಈಗೆಲ್ಲ ಒಂದೊಂದು ಆಗ್ತಾ ಉಂಟು. ಇದು ಇನ್ನೊಂದು ಸೈಡಿಂದ ಒಂದು ಲಾಬಿ ನಡೀತಾ ಉಂಟು. ಆದರೂ ಕೂಡ ಇದಕ್ಕೊಂದು ಕರೆಕ್ಟಾದ ಒಂದು ವ್ಯವಸ್ಥೆ ಆಗಿ ಈ ಹೋರಾಟಕ್ಕೆ ಒಂದು ಸರಿಯಾದ ಒಂದು ನ್ಯಾಯಯುತವಾದ ಒಂದು ಅಂತ್ಯ ಸಿಗಬೇಕಂತ ಹೇಳ್ಕೊಂಡು ನನ್ನ 2 ಮಾತನ್ನು ಮುಗಿಸ್ತೇನೆ. ಧನ್ಯವಾದ. ಮಾತಾಡಿ. ನಾನು ಡಾಕ್ಟರ್ ಕಂಟಿ ಸರ್ ಇದ್ದಾರಾ? ಕಂಟಿ ಸರ್ ಬನ್ನಿ ಸರ್, 1-2 ಮಾತು ಬನ್ನಿ. ಈಗ ಆಯುರ್ವೇದ ವಿದ್ಯಾನಿಲಯದಲ್ಲಿ ಪ್ರೊಫೆಸರ್ ಆಗಿರತಕ್ಕಂತಹ MD PhD ಮಾಡಿರತಕ್ಕಂತಹ ಡಾಕ್ಟರ್ GM ಕಂಠಿ ಇವರು ನಮ್ಮನ್ನು ಉದ್ದೇಶಿಸಿ 1-2 ಮಾತುಗಳನ್ನು ಹೇಳಬೇಕಾಗಿ ಕೇಳಿಕೊಳ್ತಾ ಇದ್ದೇನೆ. ಒಂದೆರಡು ಘೋಷಣೆ ಮಾಡಿ. ಡಾಕ್ಟರ್ ಸಾಧನಾ ಮೇಡಮ್ 1-2 ಮಾತು. ಇಲ್ಲ, ಡಾಕ್ಟರ್ ಅಮ್ಮಾಜಿ ಅವ್ರು ಬನ್ನಿ. ಎಲ್ಲರಿಗೂ ನಮಸ್ಕಾರ. ನಮ್ಮದು ಈ 2 ಬೇಡಿಕೆ ಇವತ್ತು ಸಕ್ಸಸ್ಫುಲ್ ಆಗಬೇಕು ಅಂತ ಹೇಳಿ ನನ್ನ ಆಶಯ. ಒಂದನೇದೇನಂತಂದರೆ, ನಾವು ಆಯುರ್ವೇದ ವೈದ್ಯರು ಪ್ರಾಥಮಿಕ ಚಿಕಿತ್ಸಾ ಹಂತದಲ್ಲಿ ಪ್ರಾಕ್ಟೀಸ್ ಮಾಡಬಹುದು ಅಂತ ಹೇಳಿಬಿಟ್ಟು ಒಂದು ರೂಲ್ ಬರಬೇಕು ನಮಗೆ. ಎಲ್ಲರಿಗೂ ಗೊತ್ತಿದೆ, ಈವನ್ ಜನರಿಗೂ ಗೊತ್ತಿದೆ, ನಿಮಗೂ ಗೊತ್ತಿದೆ, ನಮಗೂ ಗೊತ್ತಿದೆ. ಏನಂತ ಅಂದರೆ, ವಿ ಆರ್ ಪ್ರೊಟೆಕ್ಟಿಂಗ್ ಅವರ್ ಪೇಷಂಟ್ಸ್. ಅಂದರೆ ತುಂಬ ಜನರಿಗೆ ಎಮರ್ಜೆನ್ಸಿಯಲ್ಲಿ ಪ್ರಾಥಮಿಕ ಚಿಕಿತ್ಸೆ ಕೊಡ್ತಾ ಇರೋದು ನಾವೇ. ಅದಕ್ಕೆ ನಾವು ಹೆಮ್ಮೆಯಿಂದ ಹೇಳ್ಕೊಳ್ತೀವಿ. ಕೋವಿಡಲ್ಲೂ ಕೂಡ ಎಷ್ಟೊಂದು ಜನ ಡಾಕ್ಟರ್ಗಳು ಹಿಂಜರಿದ್ರು. ಆದರೆ ನಾವು ಮುಂದೆ ನೋಡಲಿಲ್ಲ ಯಾವತ್ತೂ. ಯಾವಾಗಲೂ ಮುಂದಿನ ಲೈನಲ್ಲಿ ಫ್ರಂಟ್ ಲೈನ್ ವರ್ಕರ್ಸ್ ಥರ ಇದ್ದಿದ್ವಿ. ಈವನ್ ನಾಟ್ ಲೈಕ್ ಎನಿ ಅದರ್ ಅಸಿಸ್ಟೆಂಟ್ಸ್ ಆರ್
ಹೆಲ್ತ್ ಅಸಿಸ್ಟೆಂಟ್ಸ್ ಅಂತ ಹೇಳ್ತಾರಲ್ಲ ಅವ್ರ ಥರನೂ ನಾವು ವರ್ಕ್ ಮಾಡಿಲ್ಲ, ಅದಕ್ಕಿಂತ ಮೀರಿ ವರ್ಕ್ ಮಾಡಿದ್ದೀವಿ. ಅಂದರೆ ಅವ್ರು ಬಂದ ತಕ್ಷಣ ಮಾಸ್ಕ್ಗಳು ಹಾಕ್ಕೊಳ್ದೆ ಹೆಚ್ಚಿನ ಸಮಯದಲ್ಲಿ ನಾವು ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದು ಉಂಟು, ಮನೆಗಳಿಗೆ ಹೋಗಿದ್ದು ಉಂಟು. ಕೋವಿಡಲ್ಲಿ ಪೂರ್ತಿ ಎಲ್ಲರೂ ಕೂಡ ನಿಶ್ಶಬ್ದವಾಗಿರ್ಬೇಕಾದ್ರೆ ಶಬ್ದ ಮಾಡ್ತಿದ್ದಿದ್ದು ನಾವೊಬ್ಬರೇ. ಹಾಗಿದ್ದಾಗ ನಾವು ಈ ಸರ್ವಿಸ್ ಕೊಟ್ಟಿರೋಂಥದ್ದು ಇಡೀ ಜಗತ್ತಿಗೆ ಗೊತ್ತು, ಈವನ್ ಸರ್ಕಾರಕ್ಕೂ ಗೊತ್ತು. ಆದರೂ ನಮ್ಮನ್ನು ಇವತ್ತು ನಕಲಿ ವೈದ್ಯರು ಅಂತ ಹೇಳಿ ಬಿಂಬಿಸ್ತಾ ಇದ್ದಾರೆ. ಅದು ಕೂಡ ರಾಜಕೀಯವಾಗಿ, ಅಂದರೆ ಇಟ್ ಈಸ್ ಲೈಕ್ ಸಮ್ ಅದರ್ ಪಾಲಿಟಿಕ್ಸ್. ಇದು ನಮ್ಮ ಜನರು ನಮಗೆ ಮಾಡ್ತಾ ಇಲ್ಲ, ಇದು ಜನರು ನಮ್ಮನ್ನು ನಂಬಿದ್ದಾರೆ. ಆದರೆ ಹಿಂದ್ಗಡೆ ಇದ್ರ ಪ್ರಭಾವಿ ವ್ಯಕ್ತಿಗಳಾಗಲಿ ಅಥವಾ ಹಿಂದ್ಗಡೆ ನಿಂತು ಕೆಲವ್ರು ಮಾಡಿಸ್ತಾ ಇರೋದು ನಮ್ಮ ಮೇಲೆ ಇದು ಪಿತೂರಿ. ಇದು ಯಾಕೆಂತಂದರೆ ಆವಾಗ ನಮ್ಮ ಫೋಟೋಗಳು ಹರಿದಾಡಿದಾಗ ಅದು ಯಾರ್ದೋ ವೈಯಕ್ತಿಕ ರೀಸನ್ನೇ ಆಗಿತ್ತು ಹೊರತು ಈ ಜನರು ಹೇಳ್ತಾ ಇದ್ದಾರೆ ಅನ್ನೋದು ಖಂಡಿತವಾಗಿಯೂ ಸುಳ್ಳು. ಸೊ ನೆಕ್ಸ್ಟ್ ನಮ್ಮ ಜನ್ರೇಷನ್ ಏನು ಬರ್ತಾ ಇದ್ದಾರೆ, ನೆಕ್ಸ್ಟ್ ನಮ್ಮನ್ನು ನೋಡ್ತಾ ಇದ್ದಾರೆ. ಕೆಲವ್ರು ಹೇಳ್ದಂಗೆ ನಮ್ಮ ಮಕ್ಕಳು ನಮ್ಮನ್ನು ನೋಡ್ತಾ ಇದ್ದಾರೆ, ನಿಮ್ಮನ್ನು ನಕಲಿ ಅಂತ ಇದ್ದಾರೆ, ನಿಮ್ಮನ್ನು ನಕಲಿ ಅಂತ ಇದ್ದಾರೆ, ಯಾಕೆ ಅಂತ ಕೇಳ್ತಾ ಇದ್ದಾರೆ. ಆವಾಗ ನಾವೇನು ಹೇಳಬೇಕಾಗತ್ತೆ ಅನ್ನೋದು ನಮಗೂ ಚಿಂತೆ ಆಗಿದೆ. ಹಾಗಾಗಿ ನೆಕ್ಸ್ಟ್ ಕಾಲೇಜ್ಗಳು ಕೂಡ ದಯವಿಟ್ಟು ಈ ಕಾಲೇಜ್ಗಳು ಏನು ಬರ್ತಾ ಇದೆ ಆ ಕಾಲೇಜ್ಗಳು ಕೂಡ ಪ್ರಭಾವಿ ವ್ಯಕ್ತಿಗಳದ್ದಾಗಿರುತ್ತೆ. ಅವರೆಲ್ಲ ಜಾಯ್ನ್ ಆದಾಗ ಏನು ಹೇಳ್ತಾರೆ, ಹಾಂ ನೀನು ಡಾಕ್ಟ್ರು, ನೀನು ಡೈರೆಕ್ಟಾಗಿ ಪ್ರಾಕ್ಟೀಸ್ ಮಾಡ್ಬೋದು, ನಿಂಗೆ ಏನೂ ತೊಂದರೆ ಇಲ್ಲ, ಜಸ್ಟ್ ನಿನ್ನ ಹೆಸರಷ್ಟೇ ಆಯುರ್ವೇದಿಕ್ಕು, ನೀನು ಹೋಗ್ಬಿಟ್ಟು ಆರಾಮ್ಸೆ ಮೆಡಿಸಿನ್ಸ್ ಕೊಡ್ಬೋದು, ನಿಂಗೆ ಯಾವ್ದು ಇಷ್ಟ ಆಗುತ್ತೆ ಅದು ಅಂತ ಹೇಳಿನೇ ಕಳಿಸ್ತಾ ಇದ್ದಾರೆ ಮಕ್ಕಳನ್ನ. ಆದರೆ ಇದು ಆಗಬಾರ್ದು. ಯಾಕಂದರೆ ನೆಕ್ಸ್ಟ್ ಮಕ್ಕಳು ಕೂಡ ನಾವೀಗ ಏನಾದರೂ ಪ್ರಾಕ್ಟೀಸ್ ಮಾಡ್ಬೋದು. ನನ್ನ ಪೇಷಂಟ್ಸ್ ಒಬ್ಬರು ಬಂದಿದ್ರು ಮೊನ್ನೆ, ಹೇಳ್ತಾಯಿದ್ರು, ಮೇಡಮ್ ನನ್ನ ಮಗಳು ಕೂಡ ನಿಮ್ಮ ಥರನೇ ಡಾಕ್ಟ್ರು ಅಂತ ಇದ್ದಾರೆ. ಅವ್ರು ನನ್ನ ಥರ ಡಾಕ್ಟ್ರು ಅಂದರೆ ನನಗೆ ಒಳಗಿರೋ ಸಮಸ್ಯೆ ಏನು ಅಂತ ಅವ್ರಿಗೆ ಗೊತ್ತಿಲ್ಲ. ಶಿ ವಾಸ್ ವೆರಿ ಹ್ಯಾಪಿ, ತುಂಬ ಖುಷಿಯಾಗಿದ್ಲು. ಆದರೆ ನಾನು ಹೇಳೋಣ ಅಂತ ಅಂದ್ಕೊಂಡೆ, ಆ ಮಗು ಸೇರ್ಕೊಂಡು 2nd ಇಯರು. ನಾನು ಯಾಕೆ ಅವ್ರದ್ದು ಇದನ್ನು ಕಾನ್ಫಿಡೆನ್ಸ್ ಕಮ್ಮಿ ಮಾಡಬೇಕು ಅಂತ ನಾನು ಹೇಳಕ್ಕೆ ಹೋಗಲಿಲ್ಲ. ಹಾಗಾಗಿ ಅವ್ರಿಗೆ ಕಾನ್ಫಿಡೆನ್ಸ್ ಕೂಡ ಬೆಳೆಸಬೇಕು ಅಂದರೆ ಇದು ನಮಗೆ ಒಂದು ಸಣ್ಣದಾಗಿ ಏನಾದರೂ ರೂಲ್ ಬರಲೇಬೇಕು, ಕಾನೂನಲ್ಲಿ ತಿದ್ದುಪಡಿ ಆಗಲೇಬೇಕು. ಇಲ್ಲ ಅಂತಂದರೆ ಮುಂದಿನ ಜನ್ರೇಷನ್ ಕೂಡ ದಯವಿಟ್ಟು ಈ ಕೋರ್ಸ್ಗಳನ್ನ ಸೇರಬೇಡಿ. ಯಾಕಂದರೆ ನಮ್ಮ ಥರ ನೀವು ಪ್ರತಿಭಟನೆ ಮಾಡಬೇಕಾಗತ್ತೆ. ನಾಳೆ 1000 ಜನರಿಗೆ ಉತ್ತರ ಕೊಡಬೇಕಾಗತ್ತೆ. ಸರ್ಗಳೆಲ್ಲ ಹೇಳ್ದಂಗೆ ಜನರಿಗೆ ಗೊತ್ತು ನಾವೇನು ಪ್ರಾಕ್ಟೀಸ್ ಮಾಡ್ತಿದ್ದೀವಿ, ನಾವೇನು ಡಿಗ್ರಿ ಮಾಡಿದ್ದೀವಿ, ನಮ್ಮ ಸರ್ಟಿಫಿಕೇಟ್ಸು ಎಲ್ಲ ನೋಡಿದ್ದಾರೆ. ಆದರೆ ಇದು ಗೊತ್ತಿಲ್ಲದೆ ಇರೋರು ಅಂತ ಯಾರಿಲ್ಲ, ಇದು ಸಣ್ಣ ಪ್ರಮಾಣದ ಪಿತೂರಿ ಅಷ್ಟೇ. ಹಾಗಾಗಿ ಜನರೆಲ್ಲ ನಮಗೆ ಸಪೋರ್ಟ್ ಮಾಡಬೇಕು. ನಮಗೆ ಎಲ್ಲರೂ ಸಪೋರ್ಟಲ್ಲಿ ಇದ್ದಾರೆ. ಇವಾಗ ತುಳುನಾಡು ರಕ್ಷಣೆ ಕೂಡ ನಮ್ಮ ಸಪೋರ್ಟಲ್ಲಿ ಇದೆ. ಹಾಗಾಗಿ ಈವನ್ ಜನರು ಕೂಡ ನಮ್ಮನ್ನು ಸಪೋರ್ಟ್ ಮಾಡಬೇಕು. ಇದು ಸಣ್ಣ ಪ್ರಮಾಣದಂಥ ತಿದ್ದುಪಡಿ ಬರಬೇಕು ಅಂತ ಕೇಳ್ಕೊಳ್ತಾ ನನ್ನ ಮಾತಿಗೆ ವಿರಾಮ ನೀಡ್ತೇನೆ. ಥ್ಯಾಂಕ್ ಯು. ಡಾಕ್ಟರ್ ತುಷಾರ ಮೇಡಮ್ ಒಂದು 2 ಮಾತು. ಇಲ್ಲ, ಸುನೀತಾ ಮೇಡಮ್. ನಮ್ಮ ಹೋರಾಟಕ್ಕೆ ಧ್ವನಿಯಾಗಿ ನಿಂತ ತುಳುನಾಡ ರಕ್ಷಣಾ ವೇದಿಕೆಯ ವೈದ್ಯರ ಘಟಕದ ಎಲ್ಲ ಪದಾಧಿಕಾರಿಗಳಿಗೆ ಪ್ರಥಮವಾಗಿ ವಂದಿಸಿಕೊಂಡು ಆಗಮಿಸಿದ ಎಲ್ಲ ವೈದ್ಯರಿಗೆ ನನ್ನ ನಮಸ್ಕಾರಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇಲ್ಲಿ ಬಂದು ಕೂತಾಗ ನನಗನ್ಸಿತ್ತು, ಯಾಕಂತ ಹೇಳಿದ್ರೆ ನಾನು ಹಲವಾರು ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಗಿದ್ರಿಂದ ನ್ಯಾಯ ಬೇಕು ಅಂತ ನಾನು ಸತತವಾಗಿ ಇಲ್ಲಿ ಕೂಗಿದವಳು. ಇವತ್ತು ನಮ್ಮ ಅಸ್ತಿತ್ವಕ್ಕಾಗಿ ನಾವು ಕೂಗಬೇಕಾದ ಪರಿಸ್ಥಿತಿ ಬಂತಲ್ಲ ಅಂತ ನನಗೆ ಒಂದು ಸರಿ ಇಲ್ಲಿ ಹೋಗೋರನ್ನೋಳಾಗ ಅನಿಸ್ತದೆ. ಸುನೀತಾ ಮೇಡಮ್ ಇಲ್ಲಿ ಯಾಕೆ ಬಂದು ಕೂತಿದ್ದಾರೆ ಇವತ್ತು? ನನ್ನ ಪರವಾಗಿ ನಾನು ಕೂತಿದ್ದೇನೆ, ಆಯುಷ್ ವೈದ್ಯರ ಪರವಾಗಿ ನಾನು ಕೂತಿದ್ದೇನೆ. ಇದನ್ನು ನಾನು ಹೇಳಬೇಕಾದ ಪರಿಸ್ಥಿತಿ ನಮ್ಗೆ ಬಂದಿದಲ್ಲ ಅಂತ ಒಂದು ರೀತಿಯಲ್ಲಿ ಬೇಸರ ಆಗ್ತಾ ಇದೆ. ಖಂಡಿತವಾಗಿ ಹಲವಾರು ವಿಷಯಗಳನ್ನು ಹಂಚಿಕೊಂಡ್ರು. ನನ್ಗೆ ಹೌದು ಅನಿಸ್ತಾ ಇದೆ. ಯಾಕಂತ ಹೇಳಿದ್ರೆ ಖಾಲಿ ನಮ್ಮ ಕೂಗು ಮಾತ್ರ ಇದು ಕೂಗು ಆಗಬಾರ್ದು. ನಮ್ಮೊಂದಿಗೆ ಜನರ ಕೂಗು ಸಹ ನಮ್ಮ ಪರವಾಗಿರಬೇಕು. ಅದರೊಂದಿಗೆ ನನಗೆ ಮುಖ್ಯವಾಗಿ ಒಂದು ನಾನು ವಿಷಯವನ್ನು ಇವತ್ತು ಗಮನಕ್ಕೆ ತಂದುಕೊಂಡದ್ದು, ನಮ್ಮನ್ನು ಪ್ರೊಡಕ್ಟ್ ಯಾವುದು ಫ್ಯಾಕ್ಟ್ರಿಗಳಲ್ಲಿ ಯಾರೊಬ್ಬರು ಮಾತಾಡುವಾಗ ಹೇಳಿದ್ರು, ಆ ಸಂಸ್ಥೆಗಳು ನಮ್ಮ ರಕ್ಷಣೆಗೆ ಬರಬೇಕು. ಒಂದು ವಿಷಯವನ್ನು ನಾನು ಸತೀಶ್ ಹತ್ರ ಮಾತಾಡುವಾಗ ಹೇಳಿದೆ, ಇನ್ನು ಮುಂದಿನ ದಿನಗಳಲ್ಲಿ ಈಗ ಯಾರು ಹೊರಗೆ ಬಂದಿದ್ದಾರೆ ಅವರನ್ನು ಬಿಟ್ಟು
ಅವರಿಗೆ ಇಲ್ಲಿಯ ತನಕ ಎಮರ್ಜೆನ್ಸಿ ಮೆಡಿಸಿನ್ ಕೊಡಲಿಕ್ಕೆ KPM ಆ್ಯಕ್ಟಲ್ಲಿ ಏನೆಲ್ಲ ಇದೆ, ಎಮರ್ಜೆನ್ಸಿ ಮೆಡಿಸಿನ್ ಕೊಡಲಿಕ್ಕೆ ಅವಕಾಶ ಇದೆ, ಇದನ್ನೆಲ್ಲವನ್ನು ಅವರಿಗೆ ಕೊಟ್ಟು ಮುಂದಿನ ಏನು ಹೊರಗೆ ಬರ್ತಾರೆ ಅವರಿಗೆ ಅಲ್ಲಿಗೆ ಕೊಡಲಿಕ್ಕೆ ಅವಕಾಶ ಕೊಡಬಾರ್ದು, ಅಥವಾ ಅವರಿಗೆ ಇನ್ನು ಆ ವ್ಯವಸ್ಥೆಗಳು ಇಲ್ಲ ಅನ್ನೋದನ್ನಾದರೂ ಮನದಟ್ಟು ಮಾಡಿ. ಯಾಕಂತ ಹೇಳಿದ್ರೆ ಅಷ್ಟು ಮಕ್ಕಳು ನಮ್ಮ ಹಾಗೆ ಹೋರಾಟದ ಹಾದಿಯನ್ನು ಇಳಿದು ಬೇಡ ಅಂತ ನನಗನ್ನಿಸ್ತಾ ಇದೆ. ಮೊನ್ನೆ ನನಗೇನೋ ಈ ವಿಷಯಗಳು ಬಂದಾಗ ನಾರ್ಮಲಿ ನಾವು ನೋವು ಅನುಭವಿಸಿದ್ರೊಂದಿಗೆ ಅಲೋಪತಿಕ್ ಡಾಕ್ಟರ್ಗಳು ಏನೋ ಸ್ವಲ್ಪ ಕೆಲವರಿಗೆ ಅನ್ಯಾಯ ಆಗಿರ್ಬೋದು. ನಾನು ಅದರ ಈ ವಿಷಯವನ್ನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನನಗೊಬ್ಬರು MD DGO ಅವರ ಹಸ್ಬೆಂಡ್ ನನ್ನ ಹತ್ರ ಮಾತಾಡ್ತಾ ಇದ್ರು. ನಾನೊಂದು ಪಕ್ಷದಲ್ಲಿ ಗುರುತಿಸ್ಕೊಂಡಿದ್ರಿಂದ ನನಗೆ ಈ ವಿಷಯ ಬಂದಿತ್ತು. ಅವ್ರು ಹೇಳಿದರು, ಮೇಡಮ್ ನನ್ನ ಹಸ್ಬೆಂಡ್ MD DGO ನನ್ನ ಹೆಂಡತಿಯ ಕ್ಲಿನಿಕ್ಕಿಗೆ ಬಂದು ಬೇಕಷ್ಟು ಗಲಾಟೆ ಮಾಡಿದರು. ಎಲ್ಲಿ ತನಕ ಅಂದರೆ ಒಂದು ಇದ್ರದ್ದು ದೇವರ ಫೋಟೋ ಇತ್ತಂತೆ, ಇದನ್ನು ಯಾಕೆ ಇಟ್ಟದ್ದು ಅಂತ ಸಹ ಕ್ವಶನ್ ಮಾಡಿದರು ಅಂತ ಅವ್ರು ಹೇಳಿದರು. ಈವ್ನಿಂಗ್ ನಾವು ಸ್ವಲ್ಪ DHO ಹತ್ರ ನಮ್ಮ ಪಕ್ಷದ ಪ್ರಮುಖರು ಮಾತಾಡಿ ನನಗೆ ಇಮಿಡಿಯೇಟ್ ಕಾಲ್ ಮಾಡಿದರು. ಇನ್ನಷ್ಟು ಹಾರ್ಶ್ ಆಗಿ ಮಾಡೋದಿಲ್ಲ ಮೇಡಮ್, ನಾರ್ಮಲಿ KPM ಆ್ಯಕ್ಟಲ್ಲಿ ಯಾವುದೆಲ್ಲ ಸೂತ್ರಗಳಿದೆ ಅದೆಲ್ಲ ಯಾವುದು ಮಾನದಂಡಗಳು ಅವರ ಕ್ಲಿನಿಕಲ್ಲಿ ಇರಬೇಕು, ಇದ್ರ ಬಗ್ಗೆ ಮಾತ್ರ ಕ್ವಶನ್ ಮಾಡ್ತಾರೆ. ಮತ್ತು ಅಂದರೆ ಅದು ಆ ಭ್ರೂಣ ಹತ್ಯೆ ಆದ ಆ ಕೇಸಿನ ನಂತರ ಬಂದ ಈ ಪರಿಸ್ಥಿತಿಯಲ್ಲಿ ಈಗ ಜನರಿಗೆ ಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ, ನಮ್ಮ ಡಾಕ್ಟರ್ಗಳಿಗೆ ಈ ಪ್ರಾಬ್ಲಮ್ ಆಗಿದೆ, ಅದನ್ನು ಮಾತ್ರ ಮಾಡ್ತಾರೆ ಅನ್ನುವ ವಿಷಯವನ್ನು ಅವರು ನನಗೆ ಹೇಳಿದರು. ಇವತ್ತು ಬೆಳಿಗ್ಗೆ ಸಹ ನಾನು ಅಲ್ಲೇ ಇದ್ದೆ. ಅಲ್ಲಿ ಬಂತು ಹೀಗೆ ಇದು ಮುಂದುವರಿತಾ ಇದೆ ಅನ್ನುವ ವಿಷಯವನ್ನು ನಾನು ಹೇಳಿದೆ. ಎಲ್ಲೂ ಸ್ಟ್ರಿಕ್ಟ್ ಆಗಿ ಮಾಡ್ತಾ ಇಲ್ಲ ಅನ್ನೋದನ್ನು ಅವ್ರು ಹೇಳಿದರು. ಆದರೆ ನಮ್ಗೆ ಆಲ್ರೆಡಿ ನಮಗೆ ರಿಜಿಸ್ಟ್ರೇಷನ್ ಇರೋದ್ರಿಂದ ನಮ್ಮಲ್ಲಿ ಎಲ್ಲ ವ್ಯವಸ್ಥೆಗಳು DHO ಆಫೀಸಲ್ಲಿ ನಮ್ಮ ರಿಜಿಸ್ಟ್ರೇಷನ್ನ ಎಲ್ಲ ವಿಷಯಗಳು ಅವರಿಗಿದೆ. ನಮಗೂ ಅವರಿಗೂ ನೇರವಾಗಿ ಕಾಂಟ್ಯಾಕ್ಟ್ ಇರೋದ್ರಿಂದ ರಿಜಿಸ್ಟರ್ಡ್ ಮೆಡಿಕಲ್ ಪ್ರಾಕ್ಟಿಷನರ್ಗಳಿಗೆ ಯಾವುದೇ ತೊಂದರೆಯನ್ನು ಕೊಡಬಾರ್ದು ಅಂತ ನನ್ನ ಅನಿಸಿಕೆ. ಅವರು ಈಗ ಹೋಗುವ ಮೇಡಮ್, ಈಗ ಹೋಗಿ ಒಂದು ಗಲಾಟೆ ಮಾಡಿ ಬರುವ ಅಂತ ನನ್ನ ಹತ್ರ ಬೆಳಿಗ್ಗೆ ರಿಕ್ವೆಸ್ಟ್ ಮಾಡಿದ್ರು. ನಾನು ಹೇಳಿದೆ, ನೋಡುವ ಇದು ಎಲ್ಲಿ ತನಕ ಈ ಹೋರಾಟಗಳು ಮುಂದುವರಿಲಿಕ್ಕೆ ಸಾಧ್ಯ ಇಲ್ಲ, ನಾವು ಸಹ ಹೋಗಿ ಮಾತಾಡುವ ಅಂತ ನನ್ನ ಪಕ್ಷದ ನೆಲೆಯಲ್ಲಿ ನಾನು ಮಾತಾಡ್ತಾ ಇದ್ದೇನೆ. ಯಾವುದೇ ರಾಜಕೀಯ ನೀವು ಯಾರು ರಾಜಕೀಯ ಸಂಘಟನೆಯಲ್ಲಿ ಇಲ್ಲದಿದ್ರು ನಾನಿರೋದ್ರಿಂದ ನಾನು ಅದನ್ನು ಮಾತಾಡ್ತೇನೆ. ನಾನು ಬೆಳಿಗ್ಗೆ ಮಾತಾಡುವಾಗ ಸೀದಾ ಹೋಗುವ, ಈಗ DHO ಆಫೀಸಿಗೆ ಈಗ ಹೋಗಬೇಕು ಅಂತ ಆಯ್ತು ನನ್ನ ಹತ್ರ. ನಾನು ಹೇಳ್ತೇನೆ, ನಾನು ಇವತ್ತು ಈ ಹೋರಾಟಕ್ಕೆ ಹೋಗ್ತಾ ಇದ್ದೇನೆ, ಅಲ್ಲಿ ಹೋಗಿ ಮಾತಾಡಿ ಬರ್ತೇನೆ, ಮತ್ತೆ ನಾನು ಸಹ ನಿಮ್ಮೊತ್ತಿಗೆ ಸೇರ್ತೇನೆ. ನೆಕ್ಸ್ಟ್ ನಾನು ದಿನೇಶ್ ಗುಂಡೂರಾವ್ ಅವರಿಗೆ ನೇರವಾಗಿ ಕಾಂಟ್ಯಾಕ್ಟ್ ಆಗಿದ್ದೆ. ಯಾಕಂದರೆ ನಾನು ಕೆಲವು ಸಮಸ್ಯೆಗಳ ಬಗ್ಗೆ ಗೌರ್ಮೆಂಟ್ ಹಾಸ್ಪಿಟಲ್ನ ಡಯಾಲಿಸಿಸ್ ಸಮಸ್ಯೆ ಬಂದಾಗ ನನ್ನ ಏರಿಯಾದ ಪೇಷಂಟ್ಗಳು ಇರೋದ್ರಿಂದ ನಾನು ಅವ್ರ ಹತ್ರ ಡೈರೆಕ್ಟ್ ಕಾಂಟ್ಯಾಕ್ಟ್ ಆದಾಗ ನನಗೆ ನೆಕ್ಸ್ಟ್ ಮಂತ್ ಬರುವ ಸಾಧ್ಯತೆ ಇದೆ ಮೇಡಮ್, ನಾನು ಬಂದಾಗ ಮೀಟ್ ಆಗ್ತೇನೆ ಅಂತ ಹೇಳಿದ್ದಾರೆ. ನಾವು ಒಂದು ಸರಿ ಅವರು ಬಂದಾಗಲೂ ಹೋಗಿ ಅವರೊಟ್ಟಿಗೆ ಮಾತನಾಡಿ ಬರುವ ಅಂತ ನನ್ನ ಅನಿಸಿಕೆ. ಇದು ನನ್ನ ಲೆವೆಲಲ್ಲಿ ಏನಾಗ್ತಾ ಇದೆ ಅದನ್ನು ನಾನು ಮಾಡ್ತಾ ಇದ್ದೇನೆ. ಯಾವುದೇ ಸರ್ಕಾರ ಕಾಂಗ್ರೆಸ್ ಇರಲಿ BJP ಇರಲಿ, ನಾವು ಹೋರಾಟ ಮಾಡೋದು ಹೋರಾಟ ಮಾಡಲೇಬೇಕು. ಹಾಗಾಗಿ ನಾವು ಆ ಲೆವೆಲಲ್ಲಿ ನನ್ನ ಕೆಲಸವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಹೆಮ್ಮೆ ಎಂದು ಹೇಳ್ಕೊಳ್ತಾ ಇದ್ದೇನೆ. ಯಾಕಂತ ಹೇಳಿದ್ರೆ ಅದನ್ನು ನಾನೀಗ ಘಂಟಾಘೋಷವಾಗಿ ಹೇಳ್ದಿದ್ರು ನಮ್ಮ ಲೆವೆಲಲ್ಲಿ ನಾನು ಖಂಡಿತ ಮಾಡ್ತಾ ಇದ್ದೇನೆ ಅಂತ ಸಹ ಹೇಳ್ತೇನೆ. ಇನ್ನೊಂದು ಕೆಲವು ಸಂದರ್ಭದಲ್ಲಿ ಕೊರೋನಾ ಸಂದರ್ಭವನ್ನು ಉಲ್ಲೇಖಿಸಿದ್ರು. ನನ್ಗನ್ನಿಸ್ತದೆ ಕೊರೋನಾ ಸಂದರ್ಭದಲ್ಲಿ ಗ್ರಾಮೀಣ ಪ್ರದೇಶದ ಡಾಕ್ಟರ್ಗಳಾದ ಆಯುರ್ವೇದಿಕ್ ಆಯುಷ್ ಡಾಕ್ಟರ್ಗಳು ಮಾಡಿದಷ್ಟು ಕೆಲಸವನ್ನು ಬೇರೆ ಯಾರೂ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಮಾಡಲೂ ಇಲ್ಲ ಅಂತ ಅನಿಸ್ತೇನೆ. ನಾನು ಒಬ್ಬಳು ಅದರಲ್ಲಿ ಪ್ರತಿನಿಧಿಯಾಗಿ ಭಾಗವಹಿಸಿದವಳು. ಸಾಕಷ್ಟು ಹೆಣವನ್ನು ನಾನು ಸುಡುವುದರಿಂದ ಹಿಡಿದು ಪ್ರತಿಯೊಂದು ಕೆಲಸವನ್ನು ನಾನು ಮಾಡಿದ್ದೇನೆ. ಒಂದು ಡೆತ್ ಕನ್ಫರ್ಮೇಷನ್ಗೆ ಕರೆದಾಗ, ಕೊರೋನಾ ಎಫೆಕ್ಟ್ ಅಲ್ಲ, ಬೇರೆ ಡೆತ್ ಕನ್ಫರ್ಮೇಷನ್ಗೆ ಕರೆದಾಗ ಸಹ ಯಾವ ಡಾಕ್ಟರ್ಗಳು ಮನೆಗೆ ಹೋಗ್ತಿರ್ಲಿಲ್ಲ. ಯಾವುದೇ ಫೀಸನ್ನು ತಗೊಳ್ಳದೆ ನಾವು ಎಷ್ಟು ದೂರ ಇದ್ರೂ ಹೋಗಿ ನಾವು ಸಹ ಆ ಡೆತ್ ಕನ್ಫರ್ಮೇಷನ್ ಮಾಡಿ ಬರ್ತೇವೆ. ಈಗಲೂ ಸಹ, ಆಗಂತಲ್ಲ, ಈಗಲೂ ಸಹ ಪೇಷಂಟ್ ನನ್ನ ಹತ್ರ ಮದ್ದಿಗೆ ಬರುವುದಿಲ್ಲ, ಬೇರೆ ಕೆಲಸಕ್ಕೆ ಬರ್ತಾರೆ. ಆದರೆ ನನ್ನ ಹತ್ರ ಬಂದು ಹೇಳ್ತಾರೆ, ಮೇಡಮ್ ನನಗೆ ಈ ಸಮಸ್ಯೆ ಇದೆ, ಇದಕ್ಕೆ ಹೆಲ್ಪ್ ಮಾಡಬೇಕು ಅಂತ ಬರ್ತಾರೆ. ಬರುವುದಿಲ್ಲ ಅಂತಲ್ಲ, ಹೇಳ್ತಾರೆ. ಅವರು ಎಲ್ಲಿ ತನಕ ಇದ್ದಾರೆ ಅಂದರೆ ಡೆತ್ ಆದಾಗ ನನ್ನ ಹತ್ರ ಫೋನ್ ಮಾಡಿದಾಗ ಹೇಳ್ತಾರೆ, ಮೇಡಮ್ ಡೆತ್ ಕನ್ಫರ್ಮೇಷನ್ಗೆ ಒಂಚೂರು ಬರ್ತೀರಾ ಅಂತ ಕೇಳ್ತಾರೆ. ನಾನು ಹೇಳ್ತೇನೆ, ಸ್ವಲ್ಪ ಹೊತ್ತಾಗಲಿ ನಿಮ್ಗೆ ಗೊತ್ತಾಗ್ತದೆ ಅಂದರೆ, ಇಲ್ಲ ಮೇಡಮ್ ಮೈ ಬಿಸಿ ಬಿಸಿ ಇದೆ, ಒಂಚೂರು ಬಂದು ಹೇಳಿ, ನಮಗೆ ಧೈರ್ಯ ಇಲ್ಲ, ನಿಮ್ಮ ಮೇಲೆ ಧೈರ್ಯ ಇದೆ. ಹಾಗಾದ್ರೆ ಅಷ್ಟು ನಂಬಿಕೆಯಿಂದ ನಾವು ಜನರೊಟ್ಟಿಗಿದ್ದೇವೆ. ಜನರು ನಮ್ಮನ್ನು ನಂಬುದ್ರಿಂದ ನಮ್ಮ ಹತ್ರ ಬರ್ತಾರೆ. ಯಾವುದೇ ಅಸಲಿ ನಕಲಿ ಈ ಪ್ರಶ್ನೆ ಇಲ್ಲ. ನಮ್ಮ ಮೇಲೆ ಧೈರ್ಯ ಇರೋದ್ರಿಂದ ಆ ಪೇಷಂಟ್ಗಳು ನಮ್ಮ ಹತ್ರ ಬರ್ತಾರೆ. ಹಾಗೂ ನಾವು ಆ ರೀತಿ ಕೆಲಸ ಮಾಡಿದ್ದೇವೆ ಆಯುಷ್ ವೈದ್ಯರು ಅಂತ ಹೇಳಲಿಕ್ಕೆ ನಾನು ಹೆಮ್ಮೆ ಪಡ್ತಾ ಇದ್ದೇನೆ. ಇದು ಎಲ್ರಿಗೆ ಬಂದ ನೋವು. ನಾವು ಹೋರಾಟದಲ್ಲಿ ಎಲ್ಲರೂ ಒಟ್ಟಿಗೆ ಸೇರಬೇಕಾದದ್ದು ಅನಿವಾರ್ಯ ಅಂತ ನಾನು ಹೇಳ್ತಾ, ನಮಗೆ ಬೆಂಬಲಕ್ಕಾಗಿ ನಿಂತ ತುಳುನಾಡ ರಕ್ಷಣಾ ವೇದಿಕೆಯ ವೈದ್ಯರ ಘಟಕ ಹಾಗೂ ನನ್ನ ಆತ್ಮೀಯ ಫ್ರಾಂಕಿ ಅವರಿದ್ದಾರೆ. ನಾನು ಬರುವಾಗ ಫ್ರಾಂಕಿ ಅವರಿದ್ದಾರೆ. ನನಗೆ ನಿಜವಾಗಿ ನಾನು ಇದರಲ್ಲಿ ಇರಲಿಲ್ಲ, ಯಾವುದು ನಮ್ಮ ಮೊಬೈಲ್ ಇದರಲ್ಲಿ ಇರಲಿಲ್ಲ. ನನಗೆ ಬರುವಾಗ ನಾನು ಸತೀಶ್ ಪೈ ಅವ್ರ ಹತ್ರ ಹೇಳಿದೆ, ಪ್ರತಿಭಟನೆ ಇದೆ ಅಂತ ಆದಾಗ ಹೋಗಬೇಕು, ಯಾಕಂತ ಹೇಳಿದರೆ ನಮ್ಮ ಧ್ವನಿಯು ಅದಕ್ಕೆ ಸೇರಬೇಕಾಗ್ತದೆ. ನಾನು ಅದಕ್ಕೋಸ್ಕರ ಬಂದಿದ್ದೇನೆ. ಅದು ತುಳುನಾಡ ರಕ್ಷಣಾ ವೇದಿಕೆಯವರು ಅದರೊಟ್ಟಿಗೆ ಇದ್ದಾರೆ ಅಂತ ಹೇಳಿದರು. ಸರಿ, ಯಾರೇ ಇರಲಿ, ಅವರು ನಮ್ಮೊಟ್ಟಿಗೆ ಸೇರ್ಕೊಂಡಿದ್ದಾರೆ, ಅವರಿಗೆ ನಾವು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಇದರೊಂದಿಗೆ ನಾವು ಯೋಗೇಶ್ ಶೆಟ್ಟಿ ಜಪ್ಪು ಅವರಿಗೆ ಸಹ ಹಾಗೂ ಅವರೆಲ್ಲ ಘಟಕದ ಪದಾಧಿಕಾರಿಗಳಿಗೆ ಸಹ ಒಂದು ಕೃತಜ್ಞತೆಯನ್ನು ಅರ್ಪಿಸಿಕೊಂಡು, ಮುಂದಿನ ದಿನ ಹೋರಾಟಕ್ಕಿಂತ ನಾವು ಹೋರಾಟವನ್ನು ಮಾಡಲೇಬೇಕು. ತುಂಬ ಸ್ಟ್ರಿಕ್ಟ್ ಆಗಿ, ಅಂದರೆ ನಾವು ಆ ರೂಲ್ಸನ್ನು ಸ್ವಲ್ಪ ಫಾಲೋ ಮಾಡುವ. ಯಾಕಂತ ಹೇಳಿದರೆ ನಾವು ಬದುಕಬೇಕು, ಇತರರಿಗೆ ಬದುಕಲಿಕ್ಕೆ ಅವಕಾಶ ಕೊಡಬೇಕಲ್ಲ. ನಾವು ಸ್ವಲ್ಪ ರೂಲ್ಸ್ ಅನ್ನು ಫಾಲೋ ಮಾಡುವ. ಅದಕ್ಕಿಂತ ಹೆಚ್ಚಾಗಿ ಏನಾದರೂ ತೊಂದರೆ ಆದಾಗ ಖಂಡಿತವಾಗಿ ನೀವು ಗ್ರೂಪ್ಸಲ್ಲಿ ಹಾಕಿ, ಆ ವಿಷಯಗಳಿಗೆ ನಾವು ಖಂಡಿತ ಸ್ಪಂದಿಸಲಿಕ್ಕೆ ರೆಡಿ ಇದ್ದೇವೆ.
ಏನಾಗ್ತದೆ ಅನ್ನೋದಕ್ಕಿಂತ ಸ್ಪಂದಿಸ್ಲಿಕ್ಕೆ ರೆಡಿ ಇದ್ದೇವೆ. ನಮ್ಮ ಲೆವೆಲಲ್ಲಿ ಏನಾಗ್ಬೋದು, ನಾವು ಆ ದೊಡ್ಡ ದೊಡ್ಡ ನಾಯಕರುಗಳಲ್ಲ, ತಳಮಟ್ಟದಲ್ಲಿ ನಾವು ಏನು ಮಾಡ್ಲಿಕ್ಕೆ ಸಾಧ್ಯ ಇದೆ ಅದನ್ನು ಖಂಡಿತ ಮಾಡಲಿಕ್ಕೆ ನಾನು ಸಿದ್ಧಳಿದ್ದೇನೆ ಅಂತ ಹೇಳ್ತಾ, ನಿಮ್ಮೆಲ್ಲರಿಗೂ ನೀವೆಲ್ಲ ಬಂದ ಎಲ್ಲ ವೈದ್ಯರಿಗೂ ಹಾಗೂ ತುಳುನಾಡ ರಕ್ಷಣಾ ವೇದಿಕೆಯ ವೈದ್ಯರ ಘಟಕ ಹಾಗೂ ರಕ್ಷಣಾ ವೇದಿಕೆಯ ಅಧ್ಯಕ್ಷರು ಹಾಗೂ ಎಲ್ಲ ಪದಾಧಿಕಾರಿಗಳಿಗೂ ಕೃತಜ್ಞತೆಯನ್ನು ಅರ್ಪಿಸಿಕೊಂಡು, ಖಂಡಿತವಾಗಿ ಇಲ್ಲಿಗೆ ಮುಗಿಲಿ, ನಮಗಾಗುವ ಅನ್ಯಾಯ ಇಲ್ಲಿಗೆ ಮುಗಿಲಿ ಎಂಬ ಸದಾಶಯದೊಂದಿಗೆ ನನ್ನ ಮಾತನ್ನು ಮುಗಿಸ್ತೇನೆ. ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ಇದ್ದೇನೆ. ಬೇಕೇ ಬೇಕು, ಬೇಕೇ ಬೇಕು, ಹೋರಾಟ ಹೋರಾಟ, ಯಾತಕ್ಕಾಗಿ ಹೋರಾಟ, ಎಲ್ಲಿಯವರೆಗೆ ಹೋರಾಟ, ಬೇಕೇ ಬೇಕು, ಬೇಕೇ ಬೇಕು. ವಿ ವಾಂಟ್, ವಿ ವಾಂಟ್, ವಿ ವಾಂಟ್. ಮನೋಜ್ ಸಾರಿ, ನಾನು ತುಳುವಳ್ಳಿ ಮಾತಾಡೋದು. ತುಳುಟು ಪಾತಿರ್ವೇನೆ ಹೆಚ್ಚಿನ ತುಳುತಾಗಲು ಉಲ್ಲರ್ ನೆಟ್ಟು ಕುಂದಾಪುರದ ಕಲೆಗೆ ಒಂಚೂರು ಪ್ರಾಬ್ಲಮ್ ಅವು ಆಂಡ ಎಂಕ್ ತುಳುಟು ಪಾತಾರೆ ಅಂತ ಎಡ್ ಆ್ಯಪನ್. ಯಾನು ಡಾಕ್ಟರ್ ಮನೋಜ್ ಕುಮಾರ್ ಶೆಟ್ಟಿ, ಉಡುಪಿ ತಾಲೂಕು AFI ಘಟಕದ ಅಧ್ಯಕ್ಷೆ. ಇನ್ನಿತ ಹೋರಾಟ ನಮ್ಮ ಮಸ್ತ್ ಜನಕ್ಕೂ ಪಾತೇರಿ ಇಂಥ ಹೋರಾಟದ ಬಗ್ಗೆ ಆಂಡ ಒಂದು ಕಡೆಮುಟ ಎತ್ತೋಡು ಬಂದು ಎನ್ನ ಆಸೆ. ನೆಕ್ ತುಳುನಾಡ ರಕ್ಷಣಾ ವೇದಿಕೆದ ಅಧ್ಯಕ್ಷರನ್ನ ಪೂಜಾ ಯೋಗೀಶ್ ಶೆಟ್ರು ಆರ್ನ ಫುಲ್ ಟೀಮ್ ನಂಗೆ ಸಪೋರ್ಟ್ ಕೊಡ್ತೀರು. ಆರು ಪಂತೇರು ಒಂದೇನು ಅರ್ಧೋಡು ಬುಡುಪುಜಾನು ಒಂದೇನು ಕಡೆಕ್ ಮುಟ ಎತ್ತವನ ಕೆಲಸ ಎನ್ನ ನಿಕುಲ್ ಮಾತೇರ್ಲ ಎನ್ನೊಟ್ಟು ಕೈ ಜೋಡಿಸಲಿ ಅಂಡ ಒಂಜಿ ಬೇಜಾರದ ವಿಷಯ ಏನವನ್ನಾಗ ಮಾತ ವೈದ್ಯರ್ನಗುಲಿನ ಬೈದೇರ ತುಳು ಅರ್ಥ ಆಪಣದೆ. ಮಾತ ವೈದ್ಯರ್ನಗುಲಿನ ಬೈದೇರ ಇಜ್ಜಿ ಬೈದಿಜೇರು ಮಾತೇರ್ಲ ಬರೋಡು ಅಂತ ಅಲ್ವಾ ಶೆಟ್ರೆ? ಹಾಂ, ಎಲ್ಲ ಯಾಕಂತ ಹೇಳಿದರೆ ಈಗ ನನ್ನ ಊರಲ್ಲಿ ನಾವು 5 ಜನ ವೈದ್ಯರಿದ್ದಾರೆ, ನಾನು ಒಬ್ಬನ ಮಾತ್ರ ಕಾಣ್ತೀನಿ. ಇಲ್ಲಿ 4 ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಅಲ್ಲಿ ಹೇಳಿದ್ದು ಇದು ಆಗಬಾರ್ದು. ಏನು ಹೇಳ್ತೀರಿ? ಹಾಂ, ಇಂದು ವಿಷಯ ಅಂಚಾರ ಬಲ್ಲಿ ಮಾತ ವೈದ್ಯರನಕುಲ್ಲ ಬರೋಡು ದಯಪನ್ನಾಗ ನೆಕ್ಸ್ಟ್ ಕುಡೊಂದು ಸರ್ತಿ ನಮ್ಮ ಪ್ರತಿಭಟನೆ ನನ್ನ ನೆರೆದು ಮಿತ್ತು ನಮ್ಮಲ್ತ ಪೋಡಾಪುಂಡು ದಯಪನ್ನಾಗ ಒಂದು ಈತೆಟಿ ಉಂತೂಜಿ ನಮ್ಮ ಮಾತೆರ್ಲ ಮಸ್ತ್ ಪಾತೆರ್ನಗಲು ಪೂರ ಪಂಡೇರು ದಯಮನ್ನ ಒಂದೊಂದು ಅಗಲ್ನಗಲ್ ಅಭಿಪ್ರಾಯ ಪಂಡೇರು ಖಂಡಿತವಾದ್ಲ ನಿಟ್ಟ ಈತೆಕ್ ಅಗುಲ್ದಲ್ಲ ಬಗ್ಗುಜೇರು ಬೊಕ್ಕೊಂಜಿ ಇತ್ತೆ ರೈಡ್ ಮಲ್ಪಂಜಿತ್ನಗುಲ್ಲ ಪೂರ ಪಕ್ಕೋಗು ಬಗ್ಗುಜೇರು ಅಗುಲು ಖಂಡಿತ ನಮ್ಮ ನೆಕ್ ಹೋರಾಟ ನನಾತ್ ಮಲ್ಪನಾಗ ನನಾತ್ ನಂಗೆ ಸಂಘಟನೆದ ಬೆಂಬಲ ಬೋಡು ಐತೊಟ್ಟಿಗೂ ನಮ್ಮ ವೈದ್ಯರನಗಲು ಪೂರಗುಲ್ಲ ಬರೋಡು 100% ಏಪ ನಮ್ಮ ಒಂದು ಅಟೆಂಡೆನ್ಸ್ ಉಂಡು ಆಪಾಗ ಮಾತ್ರ ನಮ್ಗೆ ಖಂಡಿತವಾದ್ಲ ಈ ಹೋರಾಟ ಜಯ ತಿಕ್ಕೊಂಡು ಬಂದರೆ ಖಂಡಿತವಾದ್ಲ ವಿಶ್ವಾಸ ಉಂಡು. ಬೊಕ್ಕೊಂಜಿ ಏನಂತ ಪನ್ನಾಗ ನಮ್ಮಟ್ಟು ರಕ್ಷಣಾ ವೇದಿಕೆದಗಲು ಉಲ್ಲೇರು ಅಗಲು ನಂಗೆ ಸಪೋರ್ಟ್ ಕೊರ್ಪೇರು ಬೊಕ್ಕ ಅಗಲೆಗೆ ಈ ಹೋರಾಟ ಮಲ್ತದ ಯೋಗೇಶ್ ಶೆಟ್ರು ಪಂಡೇರೆ ಕಡೆ ಪನ್ನ ಅಗಲೆ ಮಸ್ತ್ ಅನುಭವ ಉಂಡು. ಸುಮಾರು 10 ವರ್ಷದ ಇಂಚ ಅಗಲು ಹೋರಾಟ ಮಲ್ತಂದು ಉಲ್ಲೇರು ಬೇತ ವಿಷಯಗೂ ಐಟ್ ಅಗಲಿಗೆ ಕೆಲವೆಟ್ಟು ಎಂಚ ವಾ ತಾದಿರು ಪೋಡು ಇತ್ತ ನಂಗೆ ನಮ್ಮ ಉಲಾಡಿ ಪ್ರಾಕ್ಟೀಸ್ ಮಲ್ತದ ಉಲಾಡಿ ಕುಲ್ದಿನಗುಲು ನಂಗೆ ಗೊತ್ತುಜಿ ವಾ ವಿದೊಟ್ಟು ಪೋಡು ಎರೆನ್ ಪತ್ತೋಡು ಅತ್ರ ವಾ ನಮ್ಮನಿಟ್ಟು ಪೋಡು ಪಂದು ತುಳು ಅರ್ಥ ಅಂದಿನಗಲಿ ಚೂರು ಸಾರಿ ನಿಗಲಿ ಬಂಗಾವು ಆಂಡ ಐಕ್ ತಕ್ಕತ್ತಿನ ಎಂಚಿನ ವ್ಯವಸ್ಥೆ ಉಂಡು ಅವೇನು ಪತ್ತೊಂದು ಬೊಕ್ಕ ಎರೆನ್ ಪತ್ತೋಡು ನೆಕ್ ಈ ಹೋರಾಟ ಎಂಚ ಮಲ್ಪೋಡು ಒಂದೇನು ರೂಪುರೇಷೆ ಪೂರ ಸಿದ್ಧ ಮಲ್ತದೆ. ನಮ್ಮ ರವೀಂದ್ರ ಉಲ್ಲೇರು ವೈದ್ಯರ ಘಟಕದ ಅಧ್ಯಕ್ಷರು ತುಳುನಾಡ ರಕ್ಷಣಾ ವೇದಿಕೆದ ಇರಾಗೆ ಏನು ವಿಶ್ಮಲ್ಪರ ಆತಜಿ ಇತ್ತೆ ವಿಶ್ಮಲ್ ತಂದಲ್ಲ ಇರಾಗೆ ಅಂಚೆನೆ ಆರ್ನ ನೇತೃತ್ವಡು ಬೊಕ್ಕ ನಮ್ಮ AFIದ ಜಿಲ್ಲಾಧ್ಯಕ್ಷರು ಉಲ್ಲೇರು ಯಾರನ್ನ ನೇತೃತ್ವಡು ಯೋಗೀಶ್ ಶೆಟ್ಟನ ನೇತೃತ್ವಡು ಮಾತ ನಾತೆರ್ಲ ನಿಗಲು ಲೀಡರ್ನಾಗುಲೆ ದೇಗವನ್ನ ನಿಗಲ್ನ ತಾಕತ್ತುಂಡು ನಿಗಲ್ ಹಿಡಿದು ಎಂಚಿನ ಆ ರೀತಿ ಇಂದೇ ಕೊಂಜಿ ತಾರ್ಕಿಕ ಅಂತ್ಯ ಕೊರ್ರೆ ಆಪುಂಡು ಆ ರೀತಿ ನಿಗಲು ಹೋರಾಟ ಮಲ್ಪಡೋದು ಪಂದಕ್ಕೆ ಏನೊಂದು ಎಂಕ್ ಅವಕಾಶ ಕೊರ್ನಿಗೆ ನಿಗಲಿಗೆ ನೆನರ್ಕ ನಿಗಲಿಗೆ ಎನ್ನ ಸೊಲ್ಮೇಲೆ ಪನೊಂದು ಎನ್ನ ರಡ್ಡು ಪಾತ್ರೆ ಬಂದು ಮಲ್ಪ ಇನ್ನಿತ ಪೂರ ಬೈದಿನಕ್ಲೆಗೆ ಹೃದಯಪೂರ್ವಕದ ಸೊಲ್ಮೆನ್ಸನ್ನೊಂದು ರಡ್ಡು ಮೂಜಿ ಪಾತಿರ ಪನೋಡೊಂದಿಲ್ಲ ಕನ್ನಡಡೆ ಪಾತಿರ್ವೆ ದಾಪಂಡ ಒಂದು ವಿಷಯ ಪೂರ
ಕಡೆಲ್ಲ ರೀಚ್ ಔಟ್ ಪನ್ಪೆ ದೃಷ್ಟಿ ಯಾನ್ ಕನ್ನಡ ಪಾತಿರು ಎಕ್ಕಡ್ಲ ಹೆಂಗ್ ಗೊತ್ತು ಮುಲ್ಪ ತುಳುಟು ಪಾತಿರಲ್ಲ ಕೆಲವರು ಫೇಸ್ಬುಕ್ ಕಮೆಂಟ್ ಮಾಡ್ಬಿಡೋಗ್ಲೇರು ಯೋಗಿ ಸರ್ ದಾನೆ ಒಂಜಿ ತುಳುಟು ಪಾತಿರು ಪನ್ಪಿನಕುಲ್ಲ ಉಳ್ಳೇರು ಆಂಡಲ ಎಂಗ್ಲ ಉದ್ದೇಶದಾದ ಪನ್ನಡ ಒಂದು ಜನಕ್ಕೆ ರೀಚ್ ಆವಡು ಯಾಕೆ ನಾನು ಇವತ್ತು ಕನ್ನಡದಲ್ಲಿ ಮಾತಾಡೋದಂದ್ರೆ ಈ ನಮ್ಮ ಯೂಟ್ಯೂಬ್ ಚಾನಲ್ ಮುಖಾಂತರ ಫೇಸ್ಬುಕ್ ಲೈವ್ ಮುಖಾಂತರ ತುಂಬ ಈ ಕಡೆಯಲ್ಲಿ ಸಹ ಇದು ನೋಡಿ ಕನಿಷ್ಠ ಪಕ್ಷ ಆ ಏರಿಯಾದವ್ರು ಮಾಡಲಿಂದ ಅಲ್ಲಲ್ಲಿ ಸಂಘ ಸಂಸ್ಥೆಗಳು ಮಾಡಲಿ. ಈಗ ಬೆಳಗಾಂ ಆಗಿರ್ಬೋದು, ದಾವಣಗೆರೆ ಆಗಿರ್ಬೋದು, ಹುಬ್ಬಳ್ಳಿ ಆಗಿರ್ಬೋದು, ಅಲ್ಲಲ್ಲಿ ಒಂದು ಸಂಘ ಸಂಸ್ಥೆಗಳು ಈ ಬಗ್ಗೆ ರೇಸ್ ಮಾಡಬೇಕು. ನಮ್ಮ ಸಬ್ಜೆಕ್ಟ್ ಅಂದರೆ ನಾವು ಮಾಡಿದಂಥ ಮೇಯ್ನ್ ಅಲ್ಲ, ಇಲ್ಲಿ ನಮ್ಮ ಸಬ್ಜೆಕ್ಟ್ ಫಿಲ್ಫಿಲ್ ಆಗಬೇಕು. ಯಾವ ನಮ್ಮ ಉದ್ದೇಶ ಉಂಟು ಅದು ಈಡೇರಬೇಕಂತ ನಮ್ಮ ದೃಷ್ಟಿಯಿಂದ ಎಲ್ಲ ನಮ್ಮ ಇವತ್ತಿನ ಚಾನಲ್ ನೋಡಿಕೊಂಡು ಆ ಏರಿಯಾದ ಅಲ್ಲಲ್ಲಿಯ ಸಂಘ ಸಂಸ್ಥೆಗಳು ಅಲ್ಲಿಯ ಒಂದು AFI ಸೇರಿಕೊಂಡು ಅಥವಾ ಅಲ್ಲಿಯ ಒಂದು ಆಯುರ್ವೇದ ನಮ್ಮ BMS ಡಾಕ್ಟರ್ಗೆ ಸೇರಿಕೊಂಡು ಅಲ್ಲಲ್ಲಿ DC ಆಫೀಸ್ ಎದುರುಗಡೆ ಇಂಥ ಹೋರಾಟಗಳು ಮಾಡಿದರೆ ಆಗ ನಮಗೆ ನಿಜವಾಗಿ ನಮ್ಮ ಗುರಿಯನ್ನು ಮುಟ್ಟಿಸಲಿಕ್ಕೆ ಸಾಧ್ಯ ಆಗ್ತದೆ. ನಾವು ಆಲ್ರೆಡಿ ನಾನು ಮೊನ್ನೆನೇ ರವೀಂದ್ರ ಹತ್ರ ಹೇಳಿದೆ, ನೀವು ನನಗೆ 1,000 ಜನ ಸೇರಿಸ್ಬೋದು. ಎಲ್ಲ ನಮ್ಮ ಘಟಕ, ವೈಕೆಲ್ಲರ್ ಘಟಕ ಆಗಿರ್ಬೋದು, ರಿಕ್ಷಾ ಯೂನಿಯನ್ ಘಟಕ, ಬೇರೆ ಬೇರೆ ಘಟಕಗಳನ್ನು ಸೇರಿಸ್ಕೊಂಡು 1,000 ಜನ ಮಾಡೋದು ದೊಡ್ಡ ವಿಷಯ ಅಲ್ಲ. ಅದು ವ್ಯಾಲಿಡ್ ಅಲ್ಲ. ಯಾಕೆಂದ್ರೆ ಇಲ್ಲಿ ನಾವು ಹೊರಗಿನ ಜನ, ನಾವು ಬೇರೆ ನಮ್ಮ ಸಂಘಟನೆ ಬಂದು ಇಜ್ಜಿ ಮಾರ ಅಲ್ವಾ ಡಾಕ್ಟರ್ ನಕಲು ಯಾರು ಸೇರಿರಲಿಲ್ಲ. ಅದು ಕಾಲ ಆದರೆ ಡಾಕ್ಟರ್ 10% ಇದ್ದದ್ದು 90% ಸಂಘಟನೆ ತುಳುನಾಡು ಕ್ಷೇತ್ರಕ್ಕೆ ಬಂದದ್ದು ಅಂತ ಹೇಳಿದ ಕೂಡಲೇ ಅದು ರಾಂಗ್ ಮೆಸೇಜ್ ಹೋಗ್ತದೆ. ಅದಕ್ಕೋಸ್ಕರ ನಾನು ಇವತ್ತು ಆದಷ್ಟು ವೈದ್ಯರು ಬರ್ಬೇಕಂತ ಹೇಳಿದೆ. ನೀವು ಬಂದರೆ ನಿಮ್ಮದು ವಿಷಯ ಇನ್ಫ್ಲುಯೆನ್ಸ್ ಆಗ್ತದೆ. ಅದಕ್ಕೋಸ್ಕರ ನಮ್ಮ ಉದ್ದೇಶ ಈಗ ಜಗದೀಶ್ ಅಣ್ಣ ಹೇಳಿದ್ರು, ದಯವಿಟ್ಟು ನೀವು ಎಲ್ಲ ಡಾಕ್ಟರ್ಸ್ ಬರಬೇಕು. ನಾವು ಇದನ್ನು ನೀವೇನು ಬೇರೆ ಕೆಲಸ ಮಾಡೋದು ಬೇಡ, ನಾವು ಎಲ್ಲ ನಾವು ಮಾಡ್ತೇವೆ. ಪರ್ಮಿಷನ್ ತೆಗೊಳ್ಳಾಗಿರ್ಬೋದು, ಪೊಲೀಸ್ ಇನ್ಫಾರ್ಮೇಷನ್ ತೆಗೊಳ್ಳೋದಾಗಿರ್ಬೋದು, ಇಲ್ಲಿ ಆರ್ಗನೈಸ್ ಮಾಡುವ ಸಿಸ್ಟಮ್ ಆಗಿರ್ಬೋದು, ಯಾವ್ಯಾವ ವ್ಯವಸ್ಥೆ ಬೇಕು ಎಲ್ಲ ನಾವು ಮಾಡ್ತೇವೆ. ಬಟ್ ಆದರೆ ಯಾವಾಗ ನಾವು ಡೇಟ್ ಕೊಟ್ಟಿದ್ದೇವೆ ಆ ಟೈಮಲ್ಲಿ ನೀವು ಒಂದು ಅರ್ಧ ದಿನ ಮಟ್ಟಿಗೆ ನೀವು ಫ್ರೀ ಮಾಡಿಕೊಂಡು ಬರಬೇಕು ಅಂತ ನಮ್ಮ ವಿನಂತಿ. ಅಷ್ಟೇ ನೀವು ಮಾಡಿ. ಬಾಕಿ ನಾವು ಆಗಿರ್ಬೋದು, ರವೀಂದ್ರ ಆಗಿರ್ಬೋದು, ನಮ್ಮದು ಆಫೀಸ್ ಬೇರಸ್ ಇದ್ದಾರೆ, ಈಗ ವೈದ್ಯರ ಘಟಕ ಆಫೀಸ್ ಬೇರಸ್ ಇದ್ದೇವೆ, ನಾವು ಮಾಡ್ತೇವೆ. ನಾವು ನಿಮಗೆ ಡೇಟ್ ಕೊಟ್ಟ ದಿನ ಬರಬೇಕು. ಯಾಕೆಂದರೆ ಇದು ಎಫೆಕ್ಟಿವ್ ಆಗಿರ್ಬೇಕು. ಇಲ್ಲದೆ ಎಂತ ನೆನೆಸ್ತಾರೆ, ಆ ಮೊನ್ನೊಂದು ಹೋರಾಟ ಆಯಿತು ಮಾರೆ, ಅಲ್ಲಿ ಮುಗೀತು, ಇನ್ನು ಈಗ ಮಾತಾಡೋದಿಲ್ಲ. ಈಗ ಆಲ್ರೆಡಿ ಜಗದೀಶ್ ಅವರು, ನಮ್ಮ ಜಗದೀಶ್ ಶೆಟ್ಟಿ ಅಲ್ಲ ಯಾರು ಆಗ ಮಾತಾಡಿಲ್ಲಿ, ಜಗದೀಶ್ ಶೆಟ್ಟಿ, ಆ ಮನು ಶೆಟ್ಟಿ ಮೊದಲು ಜಗದೀಶ್ ಶೆಟ್ಟರು ಮಾತಾಡಿದ್ರು. ಅವ್ರು ಹೇಳಿದರು, ಇದು ಈಗ ತುಂಬ ವರ್ಷದಿಂದ ಆಯಿತು, ಇಷ್ಟು ಎಫೆಕ್ಟಿವ್ ಆಗಲಿಲ್ಲ, ಈಗ ಸ್ವಲ್ಪ ನಮಗೆ ಬಲ ಬಂತು ಅಂತ. ನಾವು ಯಾಕೆಂದರೆ ನಿರಂತರವಾಗಿ ಅದನ್ನು ಚಾಲನೆ ಬಿಸಿಯಲ್ಲಿಡುವಂಥದ್ದು ಮುಖ್ಯ. ಈ ಹೋರಾಟವನ್ನು ಅದು ಬಿಸಿಯಾಗಿಡುವಂಥ ಮುಖ್ಯ ಎಲ್ಲ. ಇಲ್ಲದಿದ್ದರೆ ಕಷ್ಟ ಆಗ್ತದೆ. ಮತ್ತು ನಮ್ಮನ್ನು ತುಳಿಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಈಗ ಕೂಡ ನನಗೆ ಒಂದು ಫೋನ್ ಬಂತು, ಈ ಸಬ್ಜೆಕ್ಟನ್ನು ನಿಲ್ಲಿಸುವ ದೃಷ್ಟಿಯಿಂದಲೇ ನನಗೆ ಫೋನ್ ಬಂತದ್ದು. ನಿನ್ನೆ ಸಹ ಫೋನ್ ಬಂತು. ಈ ವಿಷಯವನ್ನು ಹೋರಾಟವನ್ನು ನಾನು ಇದರಿಂದ ಬ್ಯಾಕ್ ಸ್ಟೆಪ್ ಇಡಬೇಕೋಸ್ಕರ ಫೋನ್ ಮಾಡ್ತಿದ್ರೆ, ನನ್ನ ಹತ್ರ ಮಾತಾಡಿದ ರೆಕಾರ್ಡ್ ಕೂಡ ಉಂಟು. ಸಂದರ್ಭ ಆದಾಗ ನಾನು ಪ್ಲೇ ಮಾಡ್ತೇನೆ. ಯಾಕಂದರೆ ಅವರ ಉದ್ದೇಶ ಅಂದರೆ ನಾನು ಇದರಲ್ಲಿ ಹೊರಗೆ ಬರಬೇಕು ಅಂತ. ಉದ್ದೇಶ ಅಂದರೆ ಇಷ್ಟು ತನಕ ವೈದ್ಯರು ಅವರ ನೋವನ್ನು ಹೇಳಿಕೊಂಡಿದ್ದಾರೆ, ಸಮಾಜಮುಖಿ ಸಂಘಟನೆಗೆ ಮಾತಾಡಲಿಲ್ಲ. ಇವತ್ತು ನಾವು ಮಾತಾಡಿದ ಕೂಡಲೇ ಅದು ಇನ್ಫ್ಲುಯೆನ್ಸ್ ಜಾಸ್ತಿ ಆಗ್ತದೆ. ಯಾಕೆಂದರೆ ಪಬ್ಲಿಕ್ ಸಹ ಮಾತಾಡ್ತಾರೆ ಮಾರ್ರೆ, ನಮಗೆ ಬೇಕು, ನಾಳೆ ನಾವು ನಿಮ್ಮ ಕ್ಲಿನಿಕಲ್ಲಿ ಬಂದು ನಾವು ಗಲಾಟೆ ಮಾಡ್ತೇವೆ ಮಾರ್ರೆ, ನಾವು ಹೇಳ್ತೇವೆ ನಮಗೆ ನೀವು ಮೆಡಿಸಿನ್ ಕೊಡಿ, ನೀವು ಕೊಡಬೇಕು ಅಂತ ನಾವು ಹೇಳಿದಾಗ ನೀವು ಎಂತ ಮಾಡಬೇಕು? ಒಂದು ವೇಳೆ ಪೇಷಂಟ್ಸ್ ಹತ್ತಿರಂತ ಕಾರಣ ಡಾಕ್ಟರ್ ಟೈಮ್ ಟ್ರೀಟ್ಮೆಂಟ್ ಕೊಡಲಿಲ್ಲ, ಅದರಿಂದ ಸತ್ತದಂತ ಹೇಳ್ತಾರೆ. ಅದರಿಂದಾಗಿ ಇವತ್ತು ಪಬ್ಲಿಕ್ ಕೂಡ ನಿಮ್ಮೊಟ್ಟಿಗೆ ಸೇರಿದಂಥ ಕೂಡಲೇ ಅದು ದೊಡ್ಡ ಲೆವೆಲಲ್ಲಿ ಇನ್ಫ್ಲುಯೆನ್ಸ್ ಆಗಿದೆ. ಮತ್ತು ನಮ್ಮ ಉದ್ದೇಶ ಯಾರ ವಿರುದ್ಧವಲ್ಲ. ನಮ್ಮ ಉದ್ದೇಶ ವೈದ್ಯರಿಗೆ, BMS ಡಾಕ್ಟರ್ಗೆ, ಅವರಿಗೆ ಅವರ ಬೇಡಿಕೆ ಈಡೇರಬೇಕಂತ ನಮ್ಮ ಉದ್ದೇಶ. ನಮ್ಮ ನಾವು ವೇದಿಕೆಯಲ್ಲಿ ಹೇಳ್ತೇನೆ, ನಾನು ಯಾರ ವಿರುದ್ಧವಾಗಿ ಹೋರಾಟ ಮಾಡ್ತಲ್ಲ. ಆದರೆ ಯಾರ ವಿರುದ್ಧ ಅಂದರೆ ನಮ್ಮ BMS ಡಾಕ್ಟರನ್ನು ಮಾನಹಾನಿ ಮಾಡಿಕೊಂಡು ಅವರ ಮರ್ಯಾದೆ ತೆಗೆಯುವಂಥ ಕೆಲಸ ಮಾಡಿದವರ ವಿರುದ್ಧ. ಬೇರೆ ಪರ್ಸನ್ ಯಾರಿಲ್ಲ. ನನಗೆ ಕೆಲವರು ಹೆಸರು ಹೇಳ್ತಾರೆ, ಅವ್ರ ವಿಷಯ ಹೆಸರು ನಾನು ಪ್ರಸ್ತಾಪ ಮಾಡಿಲ್ಲ. ಈಗ ಕೆಲವರು ಹೇಳ್ತಾ ಇದ್ದಾರೆ, ಮೊದಲು ಸಹ ಇಂತೆಂತ ಬಂದಿದ್ದಾನೆ, ನಮಗೆ ಸ್ಟಿಂಗ್ ಆಪರೇಷನ್ ಅಂತ ಮಾಡಿದ್ದಾನೆ, ಬೇರೆ ಬೇರೆ ಕೆಲವು ಹೆಸರು ಬರ್ತದೆ ನನಗೆ. ಆದರೆ ಆ ಹೆಸರು ಕೂಡ ನಾನು ಪ್ರಸ್ತಾಪ ಮಾಡಿಲ್ಲ. ಆದರೆ ಅವರು ನಮ್ಮನ್ನು ಇನ್ನೂ ಸಮಸ್ಯೆ ಮಾಡಿದರೆ ಮತ್ತು ಅವರ ವಿರುದ್ಧವಾಗಿ ನಾವು ಹೋರಾಟ ಮಾಡಬೇಕಾಗ್ತದೆ. ನಾವು ಕೂಡ ಡಿಮಾಂಡ್ ಇಡಬೇಕಾಗ್ತದೆ. ಆ ವ್ಯಕ್ತಿಯ ಬಗ್ಗೆ ಕ್ರಮ ತೆಗೆದುಕೊಳ್ಬೇಕು, ಅವನನ್ನು ಬಂಧಿಸಬೇಕು ಅಂತ ಡಿಮಾಂಡ್ ಇಡುವಂಥ ಪರಿಸ್ಥಿತಿ ಬರ್ತದೆ. ನಾವು ಆ ಸ್ಟೆಪ್ಪಿಗೆ ನಾವು ಹೋಗ್ತಾ ಇಲ್ಲ. ಈಗ ನಮ್ಮ ಈ ಡಿಮಾಂಡ್ ಇಷ್ಟೇ, ನಮ್ಮ BMS ಡಾಕ್ಟರ್ಗೆ ನೀವು ಅವರ ಬೇಡಿಕೆಯನ್ನು ಈಡೇರಿಸಿ ಮಾತ್ರ. ಧನ್ಯವಾದ. ಇಲ್ಲಿ ಎಲ್ಲ ಬಂದ ಎಲ್ಲ ನಮ್ಮರಿಗೆ ವಂದನೆ ಮಾಡ್ತಾ, ನೀವು ದಯವಿಟ್ಟು ನಿಮ್ಮ ಜಾಗದಲ್ಲಿ ಕೂತ್ಕೊಳ್ಳಿ. ನಮ್ಮದು ಇದು ಆಫ್ ರೆಕಾರ್ಡ್, ನಮ್ಮ ತುಂಬ ಸ್ವಲ್ಪ ಒಂದು ಜಸ್ಟ್ 10 minutes ನಾವು ಆಫ್ ದ ರೆಕಾರ್ಡ್ ನಾವು ಮೀಟಿಂಗ್ ಮಾಡಲಿಕ್ಕೆ ಉಂಟು. ಒಂದು ಹೇಳಬೇಕು ನಾವು ವಿಷಯ, ನಾವು ಯಾವ ರೀತಿಯಲ್ಲಿ ರೂಪರೇಷೆ ಹೋಗಬೇಕು, ಇನ್ನು ಎಂತ ಮಾಡಬೇಕು ಅಂತ ನಾವು ಮಾತಾಡಿಕೊಂಡು ಎಲ್ಲರಿಗೂ ಕೂಡ ಪತ್ರಿಕಾ ಬಂಧುಗಳಿಗಾಗಿರ್ಬೋದು, ನಮ್ಮ ಇಲ್ಲೇ ಎಲ್ಲರಿಗೆ ಬಂದವರಿಗೆ ನಮ್ಮ ಧನ್ಯವಾದ ಹೇಳ್ತಾ, ನಮ್ಮ ಹೋರಾಟ ಇವತ್ತಿಗೆ ನಿಲ್ಲುವುದಿಲ್ಲ. ಎಲ್ಲೇ ತನಕ BMS ಡಾಕ್ಟರ್ನವರಿಗೆ
ಅವರ ಬೇಡಿಕೆ ಈಡೇರುವುದಿಲ್ವೋ ಅಲ್ಲಿ ತನಕ ನಮ್ಮ ಹೋರಾಟ ಮುಂದುವರಿಸ್ತದೆ. ಬೇಕೇ ಬೇಕು, ಬೇಕೇ ಬೇಕು. ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ. BMS ಡಾಕ್ಟರ್ ಅವರ ಬೇಡಿಕೆಗಳು ಈಡೇರಲೇಬೇಕು, ಈಡೇರಲೇಬೇಕು. BMS ಡಾಕ್ಟರ್ಗಳ ಬೇಡಿಕೆಗಳು, BMS ಡಾಕ್ಟರ್ಗಳ ಬೇಡಿಕೆಗಳು. We want, we want, we want, we want, we want, we want. ಪ್ಲೀಸ್ ದಯವಿಟ್ಟು ನೀವು ದಯವಿಟ್ಟು ಹತ್ತಿರ ಬನ್ನಿ ಪ್ಲೀಸ್ ಪ್ಲೀಸ್ ಪ್ಲೀಸ್. ಬೇಡ 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 ಸರ್, ಎಲ್ಲ ವೈದ್ಯ ಮಿತ್ರರಿಗೆ ಕೇಳ್ಕೊಳ್ಳೋದು ಏನಂತಂದರೆ, ನಾವು ಇವತ್ತೀಗ ಸ್ಟ್ರೈಕಿಗೆ ಕೂತಿದ್ದೇವೆ. ಒಂದು ದಿನ ಮಟ್ಟಿಗೆ ನಾವು ಕ್ಲಿನಿಕನ್ನು ಮೊಟಕುಗೊಳಿಸ್ತಾ ಇದ್ದೇವೆ. ಈಗ ಸ್ಟ್ರೈಕ್ ಮುಗೀತು, ಆಯಿತು, ಅಲ್ಲಿ ಪೇಷಂಟ್ ವೆಯ್ಟ್ ಇದೆ ಅಂತೇಳಿ ಮತ್ತೆ ಕ್ಲಿನಿಕ್ ಓಪನ್ ಮಾಡಲಿಕ್ಕಿಲ್ಲ. ಅದಕ್ಕೆ ಮರ್ಯಾದೆ ಇಲ್ಲ. ನಮ್ಮ ಮರ್ಯಾದೆ ನಾವೇ ತಗೊಂಡಂಗೆ ಆಗ್ತದೆ. ದಯವಿಟ್ಟು ಎಲ್ಲ ವೈದ್ಯರು ಇವತ್ತು ಒಂದು ದಿನ ಮಟ್ಟಿಗೆ ಕ್ಲಿನಿಕನ್ನು ಮೊಟಕುಗೊಳಿಸಲೇಬೇಕು, ಬಂದ್ ಮಾಡಲೇಬೇಕು. ಬಂದ್ ಅಂತ ಹೇಳಿದ ತಕ್ಷಣ ಅರ್ಧ ದಿನ ಅಂತ ಆಗೋದಿಲ್ಲ, ಇಡೀ ದಿನ ಬಂದಿದ್ದು. ಯಾರು ಕೂಡ ಇವತ್ತಿನ ದಿನ ಒಂದು ಮಟ್ಟಿಗೆ ಸೇವೆಯನ್ನು ದಯವಿಟ್ಟು ಕೊಡಬೇಡಿ. ಎಲ್ಲ ಸಹ ಎದುರು ಒಂದು ಬನ್ನಿ, ಆದಷ್ಟು ಎದುರು ಬನ್ನಿ. ಒಂದ್ಸಲ ಒಂದು just ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು, ನ್ಯಾಯ ಬೇಕು, ಬೇಕೇ ಬೇಕು. ನ್ಯಾಯ ಬೇಕು. We want, we want, we want. ವೈಕಾದು ಪರಮಾಟ, ವೈಕಾದು ಪರಮಾಟ, ವೈಕಾದು ಪರಮಾಟ. ಬೇಕೇ ಬೇಕು, ಬೇಕೇ ಬೇಕು. ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ, ಇದು ನ್ಯಾಯ ಅಲ್ಲ. ಬೇಕೇ ಬೇಕು, ಬೇಕೇ ಬೇಕು. ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ. ಸೂರ್ಯಚಂದ್ರ ಇರೋವರೆಗೂ, ಸೂರ್ಯಚಂದ್ರ ಇರೋವರೆಗೂ, ಸೂರ್ಯಚಂದ್ರ ಇರೋವರೆಗೂ. ಈ ಸಮಸ್ಯೆಗೆ ನ್ಯಾಯ ಸಿಗುವವರೆಗೆ, ಈ ಸಮಸ್ಯೆಗೆ ನ್ಯಾಯ ಸಿಗುವವರೆಗೆ ನಮ್ಮ ಹೋರಾಟ ಬೇಕೇ ಬೇಕು, ನ್ಯಾಯ ಬೇಕು. ನಾವು ನಕಲಿಯಲ್ಲ, ನಾವು ನಕಲಿಯಲ್ಲ, ನಾವು ನಕಲಿ ವೈದ್ಯರಲ್ಲ, ನಾವು ನಕಲಿ ವೈದ್ಯರಲ್ಲ. ನಾವು ಅಸಲಿ ವೈದ್ಯರು, ನಾವು ಅಸಲಿ ವೈದ್ಯರು. ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ, ಏನೇ ಬರಲಿ.